ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳ ಕಾರಣ ಕಾರ್ಯಕ್ರಮನ ಸ್ವಲ್ಪ ತಡವಾಗಿ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ, ಕ್ಷಮಿಸಬೇಕು ಈ ಒಂದು ವಿಚಾರಕ್ಕೆ. ಜೊತೆಗೆ ಸದ್ಯ ಇವತ್ತಿನ ಪ್ರೈಮ್ ಡಿಬೇಟ್ ನಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಇವತ್ತು ನಿನ್ನೆದಲ್ಲ ಬದಲಾಗಿ 1.5 ತಿಂಗಳುಗಳಿಂದ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಸದ್ಯಕ್ಕೆ ಇದಕ್ಕೆ ಫುಲ್ ಸ್ಟಾಪ್ ಯಾವಾಗ ಅನ್ನುವಂತಹ ಪ್ರಶ್ನೆಯನ್ನ ಪ್ರತಿಯೊಬ್ಬ ಜನಸಾಮಾನ್ಯ ಕೇಳ್ತಾ ಇದ್ದಾನೆ. ಜೊತೆಗೆ ಶಾಲೆಯಲ್ಲಿ ನಾನು ವಿದ್ಯಾರ್ಜನೆಗೆ ಹೋಗಬೇಕು, ನನಗೆ ವಿದ್ಯೆ ಕಲಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಳುವಂತಹ ಪ್ರತಿಯೊಬ್ಬರು ಈ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ ನಾಳೆಯ ದಿನ ಮಹತ್ವದ ಪಾತ್ರವನ್ನ ವಹಿಸುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರ ಚಿತ್ರ ಇರುವಂಥದ್ದು ಹೈಕೋರ್ಟ್ನ ತೀರ್ಪಿನತ್ತ ಅನ್ನುವಂಥದ್ದು ತಮಗೆಲ್ಲರೂ ಕೂಡ ಗೊತ್ತಿದೆ. ಕರಾವಳಿ ಭಾಗದಿಂದ ಪ್ರಾರಂಭವಾಗಿ ರಾಜ್ಯ, ದೇಶ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಪರ ವಿರೋಧವಾಗಿರುವಂತಹ ಆಕ್ರೋಶಕ್ಕೆ ಕಾರಣವಾಗಿರುವಂತಹ ವಿಚಾರ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಫಂಡಮೆಂಟಲ್ ರೈಟ್ಸ್ ಅನ್ನುವಂಥದ್ದು, ನಮ್ಗಳಿಗೆ ಸಂವಿಧಾನ ಕೊಟ್ಟಿರುವಂತಹ ಹಕ್ಕನ್ನ ನಮ್ಗಳಿಗೆ ಪಾಲಿಸಲು ಅವಕಾಶ ಮಾಡಿಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ವಿದ್ಯಾರ್ಥಿನಿಯರು ಮುಂದೆ ಬಂದಿರುವಂತಹ ವಿಚಾರ ಹಿಜಾಬ್ ವಿವಾದ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿತ್ತು. ಸದ್ಯ ಮುಗೀತಾ ಇಲ್ಲ ಅನ್ನುವಂತಹ ವಿಚಾರಗಳ ನಡುವೆ ಶನಿವಾರ ಸರ್ಕಾರದ ಆದೇಶ ಕೂಡ ಬಂದಿತ್ತು. ಶನಿವಾರ ಸರ್ಕಾರದ ಆದೇಶ ಬಂದಾಗ ಎಲ್ಲೋ ಒಂದ್ ಕಡೆ ಇದು ತಾತ್ಕಾಲಿಕವಾಗಿ ಈ ಒಂದು ಹಿಜಾಬ್ ವಿವಾದ ಅನ್ನುವಂಥದ್ದು ಏನಿದೆ ಬಗೆಹರಿಯಬಹುದು ಅನ್ನುವಂತಹ ವಿಚಾರಗಳಿದ್ರೆ, ಆದ್ರೆ ಇವತ್ತು ನಡೆದಿರುವಂತಹ ಬೆಳವಣಿಗೆ, ಸೋಮವಾರದಂದು ಇವತ್ತು ನಡೆದಿರುವಂತಹ ಬೆಳವಣಿಗೆ, ವಿದ್ಯಾರ್ಥಿಗಳು ಡೋಂಟ್ ಕೇರ್ ಅಂತ ಇದ್ದಾರೆ, ಕ್ಯಾರೇ ಅಂತ ಇಲ್ಲ ಸರ್ಕಾರದ ಆದೇಶಕ್ಕೆ. ಹಾಗಾಗಿ ವಾಟ್ ನೆಕ್ಸ್ಟ್ ಅಂತ ಬಂದಾಗ ನಾಳಿನ ಹೈಕೋರ್ಟ್ನ ತೀರ್ಪು ಏನಿದೆ, ಹೈಕೋರ್ಟ್ ತೆಗೆದುಕೊಳ್ಳುವಂತಹ ನಿರ್ಧಾರ ಏನಿದೆ, ಅದರ ಮೇಲೆ ಈ ಹಿಜಾಬ್ ಕೇಸರಿ ಶಾಲಿನ ವಿವಾದ ಕೊನೆಯಾಗುತ್ತಾ ಅನ್ನುವಂತಹ ಪ್ರಶ್ನೆಗಳ ನಡುವೆ ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ವಿಶೇಷ ಕಾರ್ಯಕ್ರಮ, ಅದರಲ್ಲೂ ಕೂಡ ವಿಶೇಷತೆಯಲ್ಲಿ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಹಿಜಾಬ್ ವಿವಾದ ಜೊತೆಗೆ ಕೇಸರಿ ವಿವಾದ, ಇದರ ಜೊತೆಗೆ ನಾನು ಕೂಡ ಇದ್ದೀನಿ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ನೀಲಿ ಶಾಲು ಕೂಡ ಸೇರ್ಕೊಂಡಿರುವಂಥದ್ದು. ಹಾಗಾಗಿ ಹಿಜಾಬ್, ಕೇಸರಿ ಜೊತೆಗೆ ನೀಲಿ ವಾರ್ ಆಗ್ತಾ ಇದೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಎಸ್, ಹಿಜಾಬ್, ಕೇಸರಿ ಜೊತೆಗೆ ಇದರ ಜೊತೆಯಾಗಿರುವಂತದ್ದು ನೀಲಿ ಬಣ್ಣ. ಇದೀಗ ಕೇಸರಿ, ಹಿಜಾಬ್ ಜೊತೆಗೆ ನೀಲಿ ವಾರ್ ನಡೀತಾ ಇರುವಂತದ್ದು ಈಗಾಗಲೇ ನಾವು ನೋಡಿದ್ದೇವೆ. ವಿದ್ಯಾರ್ಥಿನಿಯರಿಂದ ಪ್ರಾರಂಭವಾಗಿರುವಂತಹ ಈ ಒಂದು ವಿಚಾರ ಏನಿದೆ, ರಾಜಕೀಯ ಮುಖಂಡರುಗಳು ಹೇಳಿರುವಂತಹ ಹೇಳಿಕೆ, ಪಾಕಿಸ್ತಾನ, ತಾಲಿಬಾನ್ ಎಲ್ಲವೂ ಕೂಡ ಬಂದೋಯ್ತು. ಈಗ ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ ನಾಳಿನ ದಿನ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸುತ್ತೆ. ಅದರಲ್ಲೂ ಕೂಡ ಇವತ್ತು ವಿದ್ಯಾರ್ಥಿಗಳು ಸರ್ಕಾರದ ಆದೇಶವನ್ನ ಯಾರು ಕೂಡ ಪಾಲನೆ ಮಾಡಿಲ್ಲ, ಯಾರು ಕೂಡ ಡೋಂಟ್ ಕೇರ್ ಅನ್ನಲಿಲ್ಲ, ಡೋಂಟ್ ಕೇರ್ ಅಂದಿದ್ದಾರೆ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಜೊತೆಗೆ ಚಿಕ್ಕಮಗಳೂರಿನಲ್ಲಿ ಇವತ್ತು ನಡೆದಿರುವಂತಹ ಬೆಳವಣಿಗೆ, ಹಿಜಾಬ್ ಧರಿಸುವಂಥದ್ದು ನಮ್ಗಳ ಹಕ್ಕು, ಹೆಣ್ಮಕ್ಳ ಹಕ್ಕು, ಹಾಗಾಗಿ ಅವರಿಗೆ ಹಿಜಾಬ್ ತೆಗೆಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ನೀಲಿ ಶಾಲ್ ಕೂಡ ಜಾಯಿನ್ ಆಗಿರುವಂಥದ್ದು ಚಿಕ್ಕಮಗಳೂರಿನಲ್ಲಿ, ಜೊತೆಗೆ ಕುಂದಾಪುರ, ಜೊತೆಗೆ ಉಡುಪಿಯಲ್ಲಿ ಇಂತಹ ಬೆಳವಣಿಗೆಗಳು. ತದನಂತರ ಹಾಸನದಲ್ಲೂ ಕೂಡ ಈ ಒಂದು ಕೇಸರಿ ಶಾಲ್ನ ವಿವಾದ ಹಬ್ಬಿರುವಂಥದ್ದು. ಇಷ್ಟು ದಿನ ಇಲ್ಲದ ವಾರ್ಗಳು ಈಗ ಯಾಕೆ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆಗಳ ನಡುವೆ ಕ್ವಿಕ್ ಆಗಿರುವಂತಹ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಹಿಜಾಬ್ ಆಯ್ತು, ಕೇಸರಿ ಆಯ್ತು, ಇದೀಗ ನೀಲಿ ಶಾಲು ಸರದಿ. ಉಡುಪಿ ಜಿಲ್ಲೆಯಲ್ಲಿ ಆರಂಭವಾದ ಹಿಜಾಬ್ ಮತ್ತು ಕೇಸರಿ ಶಾಲು ವಿವಾದ ಈಗ ರಾಜ್ಯದಾದ್ಯಂತ ವ್ಯಾಪಿಸಿದೆ. ಕರಾವಳಿ ಮತ್ತು ಮಲೆನಾಡಿನ ವಿದ್ಯಾರ್ಥಿಗಳ ಹಿಜಾಬ್, ಕೇಸರಿ ಶಾಲು ವಿವಾದ ರಾಜ್ಯದಲ್ಲಿ ಮಾತ್ರವಲ್ಲ ದೇಶದಾದ್ಯಂತ ಸದ್ದು ಮಾಡುತ್ತಿದೆ. ಕರ್ನಾಟಕದ ಕಾಲೇಜುಗಳಲ್ಲಿ ಹಿಜಾಬ್ ಮತ್ತು ಕೇಸರಿ ಶಾಲು ವಿವಾದ ಹೆಚ್ಚಾಗ್ತಾ ಇರುವ ಬೆನ್ನಲ್ಲೇ ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ನಿಗದಿಪಡಿಸಿರುವ ಸಮವಸ್ತ್ರವನ್ನೇ ಕಡ್ಡಾಯವಾಗಿ ಧರಿಸಬೇಕು ಅಂತ ರಾಜ್ಯ ಸರ್ಕಾರ ಶನಿವಾರ ಆದೇಶವನ್ನ ಹೊರಡಿಸಿದೆ. ರಾಜ್ಯ ಸರ್ಕಾರದ ವಸ್ತ್ರ ಸಂಹಿತೆ ಆದೇಶದ ಹೊರತಾಗಿಯೂ ಕುಂದಾಪುರ, ಚಿಕ್ಕಮಗಳೂರು, ಶಿವಮೊಗ್ಗ, ವಿಜಯಪುರ ಜಿಲ್ಲೆಗಳಲ್ಲಿ ಹಿಜಾಬ್ ಮತ್ತು ಕೇಸರಿ ಶಾಲು ಧರಿಸಿ ಬರ್ತಿದ್ದಾರೆ. ಕೇಸರಿ ವರ್ಸಸ್ ನೀಲಿ ಶಾಲು. ಹಿಜಾಬ್ ಆಯ್ತು, ಕೇಸರಿ ಶಾಲು ಆಯ್ತು, ಇದೀಗ ನೀಲಿ ಶಾಲು ಧರಿಸುವ ಸರದಿಯಾಗಿದೆ. ಚಿಕ್ಕಮಗಳೂರಿನ ಐಡಿಎಸ್ಜಿ ಕಾಲೇಜಿನಲ್ಲಿ ನೀಲಿ ಶಾಲು ಪ್ರತ್ಯಕ್ಷವಾಗಿದ್ದು ಹಿಜಾಬ್ ತೆಗೆಸಬಾರದು ಅಂತ ನೀಲಿ ಶಾಲು ಧರಿಸಿ ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದಾರೆ. ಜೈ ಭೀಮ್ ಘೋಷಣೆಯನ್ನ ಕೂಗ್ತಾ ದಲಿತ ಸಂಘಟನೆಯ ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ರೆ, ಇದಕ್ಕೆ ಪ್ರತಿಯಾಗಿ ಕೇಸರಿ ಶಾಲು ಧರಿಸಿರುವ ವಿದ್ಯಾರ್ಥಿಗಳಿಂದ ಜೈ ಶ್ರೀರಾಮ್ ಘೋಷಣೆ ಮೊಳಗಿತು. ಇದರಿಂದ ಕಾಲೇಜಿನಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು.
ಹಾಸನದಲ್ಲೂ ಹಿಜಾಬ್ ವರ್ಸಸ್ ಕೇಸರಿ ಶಾಲು ಕಿಚ್ಚು. ಹಾಸನದ ಕಾಲೇಜುಗಳಿಗೂ ಹಿಜಾಬ್ ಕೇಸರಿ ಶಾಲು ವಿವಾದ ವ್ಯಾಪಿಸಿದೆ. ಹಾಸನದ ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜಿನಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಬುರ್ಖಾ ಧರಿಸಿ ಬಂದಿದ್ದಾರೆ. ಇನ್ನು ಇದಕ್ಕೆ ವಿರುದ್ಧವಾಗಿ ವಿದ್ಯಾರ್ಥಿಗಳು ಕೇಸರಿ ಶಾಲು ಹಾಕಿಕೊಂಡು ಬಂದಿದ್ದಾರೆ. ಹಿಜಾಬ್ ಕೇಸರಿ ಶಾಲು ಧರಿಸಿ ಬಂದ ವಿದ್ಯಾರ್ಥಿಗಳನ್ನ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಪ್ರಶ್ನಿಸಿಲ್ಲ. ಹಿಜಾಬ್ ಕೇಸರಿ ಶಾಲು ಹಾಕಿಕೊಂಡ ವಿದ್ಯಾರ್ಥಿಗಳು ಒಂದೇ ಕೊಠಡಿಯಲ್ಲಿ ಕುಳಿತು ಪಾಠ ಕೇಳಿದ್ರೆ ವಿದ್ಯಾರ್ಥಿಗಳನ್ನ ಏನೂ ಕೇಳದೆ ಉಪನ್ಯಾಸಕರು ಬೋಧನೆಯನ್ನ ಮಾಡಿದರು. ಕುಂದಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಿಜಾಬ್ ಹಗ್ಗ ಜಗ್ಗಾಟ ಮುಂದುವರೆದಿದ್ದು, ಇಂದು ಹಿಜಾಬ್ ಧರಿಸಿ ವಿದ್ಯಾರ್ಥಿಗಳು ಕಾಲೇಜು ಆವರಣದೊಳಗೆ ಪ್ರವೇಶ ಮಾಡಿದ್ದಾರೆ. ಆದರೆ ಅವರನ್ನ ತರಗತಿಗೆ ಪ್ರವೇಶ ಮಾಡಲು ಬಿಡದೆ ಪ್ರತ್ಯೇಕ ಕೊಠಡಿಯಲ್ಲಿ ಕುಳ್ಳಿರಿಸಿದ್ದಾರೆ. ಬೆಳಗ್ಗೆ ಹಿಜಾಬ್ ಧರಿಸಿ ವಿದ್ಯಾರ್ಥಿಗಳು ಕಾಲೇಜು ಆವರಣದೊಳಗೆ ಪ್ರವೇಶ ಮಾಡುತ್ತಿದ್ದಂತೆ ಪ್ರಾಂಶುಪಾಲರು ಹಿಜಾಬ್ ತೆಗೆದು ತರಗತಿಗೆ ತೆರಳುವಂತೆ ಸೂಚಿಸಿದ್ದಾರೆ. ಇದಕ್ಕೆ ಒಪ್ಪದ ವಿದ್ಯಾರ್ಥಿಗಳಿಗೆ ಸರ್ಕಾರದ ಆದೇಶದ ಬಗ್ಗೆ ತಿಳಿಸಿದ್ದಾರೆ. ಆದರೂ ಹಿಜಾಬ್ ಧರಿಸಿ ತರಗತಿಗೆ ಹೋಗಲು ವಿದ್ಯಾರ್ಥಿನಿಯರು ಪಟ್ಟು ಹಿಡಿದಿದ್ದಾರೆ. ಈ ವೇಳೆ ಅವರನ್ನ ಎಂದಿನಂತೆ ತರಗತಿಗೆ ಹೋಗಲು ಬಿಡದೆ ಪ್ರತ್ಯೇಕ ಕೊಠಡಿಯಲ್ಲಿ ಕೂರಲು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದೇ ವಿದ್ಯಾರ್ಥಿಗಳು ಕಳೆದ ವಾರ ಗೇಟಿನಿಂದ ಹೊರಗೆ ಕುಳಿತು ಪ್ರತಿಭಟಿಸಿದ್ರು. ಇನ್ನು ಶನಿವಾರ ಸರ್ಕಾರ ವಸ್ತ್ರ ಸಂಹಿತೆ ಕುರಿತು ಆದೇಶವನ್ನ ಹೊರಡಿಸಿತ್ತು. ಇಂದು ಅದೇ ಸರ್ಕಾರದ ಆದೇಶ ಪ್ರತಿಯನ್ನ ಕಾಲೇಜಿನ ಗೇಟಿಗೆ ಕಾಲೇಜು ಸಿಬ್ಬಂದಿ ಅಂಟಿಸಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ವಸ್ತ್ರ ಸಂಹಿತೆ ಬಗ್ಗೆ ರಾಜ್ಯ ಸರ್ಕಾರದ ಆದೇಶದ ನಂತರವೂ ಹಿಜಾಬ್ ಕೇಸರಿ ಶಾಲು ಗಲಾಟೆ ನಿಲ್ಲುವ ಲಕ್ಷಣ ಕಾಣ್ತಿಲ್ಲ. ಇಂದು ಕುಂದಾಪುರದ ವೆಂಕಟರಮಣ ಪದವಿ ಪೂರ್ವ ಕಾಲೇಜಿನಲ್ಲಿ ಕೆಲವು ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿ ಕಾಲೇಜಿಗೆ ಪ್ರವೇಶಿಸಲು ಯತ್ನಿಸಿದ್ದಾರೆ. ಬೆಳಗ್ಗೆ ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗ್ತಾ ಕಾಲೇಜಿನ ಪ್ರಮುಖ ರಸ್ತೆಯಿಂದ ಕಾಲೇಜಿನತ್ತ ಮೆರವಣಿಗೆಯಲ್ಲಿ ಕಾಲೇಜು ಆವರಣದೊಳಗೆ ಪ್ರವೇಶ ಮಾಡಲು ಯತ್ನಿಸಿದ್ದಾರೆ. ಈ ವೇಳೆ ಕಾಲೇಜಿನ ಮೈದಾನದಲ್ಲಿ ಪ್ರಾಂಶುಪಾಲರು ವಿದ್ಯಾರ್ಥಿಗಳನ್ನ ಅಡ್ಡ ಹಾಕಿದ್ದಾರೆ. ನಂತರ ಕೇಸರಿ ಶಾಲು ಹಾಕಿ ಕಾಲೇಜಿಗೆ ಪ್ರವೇಶ ಇಲ್ಲ ಅಂತ ಹೇಳಿದ್ದಾರೆ. ಈ ವೇಳೆ ಕಾಲೇಜಿನ ಆವರಣಕ್ಕೆ ಸ್ಕಾರ್ಫ್, ಬುರ್ಖಾ ಹಾಕಿ ಬರುವಂತಿಲ್ಲ ಅಂತ ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ದಾರೆ. ಉಳಿದ ವಿದ್ಯಾರ್ಥಿಗಳು ಬುರ್ಖಾ, ಹಿಜಾಬ್ ಧರಿಸಿ ಬಂದ್ರೆ ನಾವು ಕೇಸರಿ ಶಾಲು ಧರಿಸಿ ಬರ್ತೇವೆ ಎಂದಿದ್ದಾರೆ. ಈ ವೇಳೆ ಕೇಸರಿ ಶಾಲು ಅಥವಾ ಹಿಜಾಬ್ಗೆ ಅವಕಾಶ ಇಲ್ಲ ಅಂತ ಪ್ರಾಂಶುಪಾಲ ಗಣೇಶ್ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದ್ದಾರೆ. ಇದಕ್ಕೆ ಒಪ್ಪಿದ ವಿದ್ಯಾರ್ಥಿಗಳು ಶಾಲು ತೆಗೆದು ಕ್ಲಾಸಿಗೆ ಹೋಗಿದ್ದಾರೆ. ಅವ್ರು ಯಾವ ರೀತಿ ಕೂತ್ಕೊಂಡು ಬರುವುದಿಲ್ಲ. ನೀವು ಬನ್ನಿ ಬರಬೇಡಿ ಅಂತ ನಾವು ಹೇಳುದಿಲ್ಲ, ಆಯ್ತಾ? ಗಲಾಟೆ ಬೇಡ. ಎಕ್ಸಾಮ್ ಆಗ್ತಾ ಉಂಟಲ್ಲ, ಸರಿ ಈಗ ಬಂದು ತೆಗಿದ್ರಿಯಾ? ತೆಗೆದು ಹೋದ್ರಲ್ಲ, ಈಗ ಕೂಗುವಂತ ಅಗತ್ಯ ಇಲ್ಲ. ಬೇರೆ ಮಕ್ಕಳು ಎಕ್ಸಾಮ್ ಆಗ್ತಾ ಉಂಟಲ್ಲ, ಡಿಸ್ಟರ್ಬ್ ಆಗ್ತದಲ್ಲ ಅವರಿಗೆ, ರೈಟ್? ಉಡುಪಿ ಮಣಿಪಾಲದ ಎಂಜಿಎಂ ಕಾಲೇಜಿಗೂ ಹಿಜಾಬ್ ವಿವಾದ ಕಾಲಿಟ್ಟಿದ್ದು, ಹಿಜಾಬ್ ತೆಗೆಯಲು ಹಿಂದೂ ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ದಾರೆ. ಹಿಜಾಬ್ ತೆಗೆಯದೇ ಇದ್ರೆ ಕೇಸರಿ ಶಾಲು ಹಾಕುವುದಾಗಿ ಹಿಂದೂ ವಿದ್ಯಾರ್ಥಿಗಳು ಎಚ್ಚರಿಸಿದ್ದಾರೆ. ರಾಜ್ಯ ಸರ್ಕಾರದ ಹೊಸ ಆದೇಶದ ಹಿನ್ನೆಲೆ ಹಿಜಾಬ್ ತೆಗೆಯಲು ಹಿಂದೂ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಕಾಲೇಜಿನ ಪರಿಸ್ಥಿತಿ ತಿಳಿಗೊಳಿಸುವ ನಿಟ್ಟಿನಲ್ಲಿ ಎರಡೂ ಗುಂಪಿನ ವಿದ್ಯಾರ್ಥಿಗಳ ಸಭೆ ನಡೆಸಿದ ಪ್ರಾಂಶುಪಾಲರು ನಾಳೆಯಿಂದ ಹಿಜಾಬ್ ತೆಗೆದು ತರಗತಿಗೆ ಪ್ರವೇಶ ಮಾಡಲು ಸೂಚಿಸಿದ್ದಾರೆ. ಈ ವೇಳೆ ಸಭೆಯಲ್ಲಿ ಮಾತನಾಡಿದ ವಿದ್ಯಾರ್ಥಿಗಳು, ಹಿಜಾಬ್ ತೆಗೆಯದೇ ಇದ್ರೆ ನಾವು ಕೇಸರಿ ಶಾಲು, ಪಂಚೆ, ರುದ್ರಾಕ್ಷಿ ಮಾಲೆ ಧರಿಸಿ ಬರ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಹಿಜಾಬ್ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಲೇಜಿನ ವಿದ್ಯಾರ್ಥಿಗಳನ್ನ ಸಂಘಟಿಸಿರುವ ಹಿಂದೂ ಜಾಗರಣ ವೇದಿಕೆ ವಿದ್ಯಾರ್ಥಿಗಳ ಮೂಲಕವೇ ಹಿಜಾಬ್ ನಿಲ್ಲಿಸುವ ಎಚ್ಚರಿಕೆಯನ್ನ ನೀಡಿದೆ. ಇದು ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ವಿದ್ಯಾದೇಗುಲ. ಎಲ್ಲಿ ಸಮಾನತೆ ಅನ್ನುವಂಥದ್ದು ಇರಬೇಕು, ಎಲ್ಲಿ ನಾವುಗಳು ಒಂದೇ ಅನ್ನುವಂತಹ ಭಾವನೆಗಳು ಇರಬೇಕು, ಆದರೆ ಅಲ್ಲಿ ನಾವುಗಳು ಬೇರೆ ಬೇರೆ ಅನ್ನುವಂತಹ ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ವಾದ ವಿವಾದಗಳು, ಘೋಷಣೆಗಳು, ನೀವುಗಳು ಆ ರೀತಿ ಮಾಡ್ತೀರಾ, ನಾವುಗಳು ಈ ರೀತಿ ಮಾಡ್ತೀವಿ ಅನ್ನುವಂಥದ್ದು. ಇದು ಸದ್ಯದ ನಮ್ಮ ಕರಾವಳಿ ಭಾಗದ ರಾಜ್ಯದ ಕಾಲೇಜುಗಳ ಪರಿಸ್ಥಿತಿ, ವಿದ್ಯಾದೇಗುಲಗಳ ಪರಿಸ್ಥಿತಿ ಇರುವಂಥದ್ದು. ಯಾವಾಗ ಕೊನೆಯಾಗುತ್ತೋ ಅನ್ನುವಂತಹ ಪ್ರಶ್ನೆಗಳ ನಡುವೆ ಇವತ್ತಿನ ಕಾರ್ಯಕ್ರಮ ನಾನು ಪ್ರಾರಂಭ ಮಾಡಬೇಕು. ಆದರೆ ಬೆಳೀತಾ ಇರುವಂತಹ ವಿದ್ಯಾರ್ಥಿಗಳ ಮನಸ್ಥಿತಿ ಅಂತೂ ಬದಲಾಗಲೇಬೇಕಾಗುತ್ತೆ ಈ ಒಂದು ಸಂದರ್ಭಗಳಲ್ಲಿ. ಚರ್ಚೆಯನ್ನು ಪ್ರಾರಂಭ ಮಾಡಬೇಕು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಎಬಿವಿಪಿ ಮಂಗಳೂರಿನ ಅಧ್ಯಕ್ಷರು ಭಾರತಿ ಪ್ರಭು ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಮೇಡಮ್ ತಮಗೆ. ನಮಸ್ತೆ ಮೇಡಮ್. ಅದೇ ರೀತಿ ನಮ್ಮ ಜೊತೆ ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ವಕ್ತಾರೆ ಸುರಯ್ಯ ಅಂಜುಮ್ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಮೇಡಮ್ ತಮಗೆ, ಸುರಯ್ಯ ಅಂಜುಮ್ ಅವರಿಗೆ. ನಮಸ್ತೆ ಮೇಡಮ್. ನಮಸ್ತೆ ನಿತಿನ್. ಅದೇ ರೀತಿ ನಮ್ಮ ಜೊತೆ ಫಾತಿಮಾ ಉಸ್ಮಾನ್ ಅವರು, ರಾಜ್ಯ ಸಮಿತಿ ಸದಸ್ಯೆ, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ. ಆತ್ಮೀಯವಾಗಿರುವಂತಹ ಸ್ವಾಗತ ಫಾತಿಮಾ ಉಸ್ಮಾನ್ ಅವರಿಗೆ. ನಮಸ್ತೆ ಮೇಡಮ್.
ಅದೇ ರೀತಿ ನಮ್ಮ ಜೊತೆ ಮಾಜಿ ರಾಷ್ಟ್ರೀಯ ಪರಿಷತ್ ಸದಸ್ಯರು ಬಿಜೆಪಿ ಆಶಾ ಜಗದೀಶ್ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಆಶಾ ಜಗದೀಶ್ ಅವರಿಗೆ. ನಮಸ್ತೆ ಮೇಡಮ್. ನಮಸ್ತೆ. ನಾಲ್ವರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ, ಮಾತನಾಡಬೇಕು. ಅದೇ ರೀತಿ ಕೆಲವು ವಿಚಾರಗಳ ಬಗ್ಗೆ ಮಾತನಾಡೋದಕ್ಕಿಂತ ಮೊದಲೇದಾಗಿ ಇವತ್ತು ಕೂಡ ಮಂಗಳೂರಿನಲ್ಲಿ ಕ್ಲಾಕ್ ಟವರ್ ಮುಂಭಾಗ ಪ್ರತಿಭಟನೆ ನಡೆಯಿತು. ಆ ಸಂದರ್ಭ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಜೊತೆಗೆ ಸಮಾನ ಮನಸ್ಕರು ಸೇರಿ ಮಾಡಿರುವಂತಹ ಒಂದು ಪ್ರತಿಭಟನೆ, ತದನಂತರ ಚಿಕ್ಕಮಗಳೂರಿನಲ್ಲಿ ಆಗಿರುವಂತಹ ಬೆಳವಣಿಗೆಗಳು ಆಗ್ತಾಲೇ ಇದೆ. ಈ ಒಂದು ಹಿಜಾಬ್, ಕೇಸರಿ ಜೊತೆಗೆ ನೀಲಿ ಶಾಲು ಕೂಡ ಸೇರ್ಕೊಂಡಿರುವಂತದ್ದು. ಈ ಬೆಳವಣಿಗೆಗಳು ಆಗ್ತಾ ಇದೆ. ಯಾವಾಗ ಅನ್ನುವಂತಹ ಕೊನೆ ಯಾವಾಗ ಅನ್ನುವಂತಹ ಪ್ರಶ್ನೆಗಳ ನಡುವೆ ನೇರವಾಗಿ ನಾನು ಇವತ್ತು ಫಸ್ಟ್ ರಿಯಾಕ್ಷನ್ ರಾಷ್ಟ್ರೀಯ ವಕ್ತಾರೆ ಯುವ ಕಾಂಗ್ರೆಸ್ ಸುರಯ್ಯ ಅಂಜುಮ್ ಅವರ ಜೊತೆ ಹೋಗ್ತಾ ಇದ್ದೇನೆ. ಕಾರಣ ಇವತ್ತು ಬೆಳಿಗ್ಗೆಯಿಂದ ಅನೇಕ ಜನರು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಈ ಹಿಂದಿನಲ್ಲೂ ಕೂಡ ಸ್ಟೇಟ್ಮೆಂಟ್ಗಳು ಬರ್ತಾನೆ ಇದೆ. ಕೆಲವರು ಪಾಕಿಸ್ತಾನ ಸ್ಟೇಟ್ಮೆಂಟ್, ಕೆಲವರು ತಾಲಿಬಾನ್ ಸ್ಟೇಟ್ಮೆಂಟ್. ಇಂತಹ ಸ್ಟೇಟ್ಮೆಂಟ್ಗಳ ನಡುವೆ ಸುರಯ್ಯ ಅಂಜುಮ್ ಅವರು ಕೊಟ್ಟಿರುವಂತಹ ಹೇಳಿಕೆಗಳು ಇವತ್ತು ಬೆಳಿಗ್ಗೆಯಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಜೊತೆಗೆ ಅನೇಕ ಜನರು ಪರ ಜೊತೆಗೆ ವಿರೋಧವಾಗಿರುವಂತಹ ವಿಚಾರಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ನಾನು ನೇರವಾಗಿ ಈ ಒಂದು ವಿಚಾರದ ಬಗ್ಗೆ ಸುರಯ್ಯ ಅಂಜುಮ್ ಅವ್ರ ಜೊತೆ ಹೋಗಬೇಕು. ಯಾಕಂದ್ರೆ ತಮ್ಮ ಒಂದು ಧಾರ್ಮಿಕತೆ ಜೊತೆಗೆ ತಮ್ಮ ಒಂದು ಪಕ್ಷ ಜೊತೆಗೆ ರಾಜಕೀಯವಾಗಿ ಗುರುತಿಸಿಕೊಂಡಿರುವಂತಹ ಮಹಿಳೆಯು ಕೂಡ ಹೌದು. ಹಾಗಾಗಿ ನಾನು ಈ ವಿಚಾರವನ್ನ ಫಸ್ಟ್ ರಿಯಾಕ್ಷನ್ ತಮ್ಮಲ್ಲೇ ಹೋಗ್ತಾ ಇದ್ದೇನೆ. ಮೇಡಮ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ತಮ್ಮ ಒಂದು ವಿಚಾರಗಳ ನಡುವೆ? ಧರ್ಮವನ್ನ ಮನೆಯೊಳಗಡೆ ಬಿಟ್ಟು ಬರಬೇಕು, ಹೊರಗಡೆ ಬಂದಾಗ ನಾವು ಭಾರತೀಯರು ಅನ್ನುವಂತಹ ವಿಚಾರವನ್ನ ತಾವು ಹೇಳಿದ್ದೀರಾ. ಇದು ಬಹುಶಃ ಕೆಲವರ ಸಂತೋಷಕ್ಕೆ, ಹರ್ಷಕ್ಕೆ, ಸಂಭ್ರಮಕ್ಕೆ ಕಾರಣವಾದ್ರೆ ಇನ್ನು ಕೆಲವರ ಕಣ್ಣು ಕೆಂಪಾಗುವುದಕ್ಕೂ ಕೂಡ ಕಾರಣ ಆಗಿದೆ. ಫಸ್ಟ್ ರಿಯಾಕ್ಷನ್ ಸುರಯ್ಯ ಅಂಜುಮ್ ಅವರು. ನಿತಿನ್, ನಾನು ಬೆಳಿಗ್ಗೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಗಳಲ್ಲಿ ಪರ ವಿರೋಧ ವ್ಯಕ್ತವಾಗಿದೆ, ನಿಜ. ನಾನು ಈ ಸ್ಟೇಟ್ಮೆಂಟ್ ಯಾಕೆ ಕೊಟ್ಟೆ ಅಂದ್ರೆ, ಕರಾವಳಿ ಭಾಗದಲ್ಲಿ ಇಡೀ ರಾಜ್ಯದಲ್ಲಿ ಈ ಹಿಜಾಬ್, ಕೇಸರಿ, ನೀಲಿ ವಾರ್ ಅನ್ನುವಂಥದ್ದು ಸಂಚಲನ ಮೂಡಿಸ್ತಾ ಇದೆ. ವಿದ್ಯಾರ್ಥಿಗಳು ಶಿಕ್ಷಣಕ್ಕಿಂತ ದೊಡ್ಡ ಧರ್ಮ ನಮ್ಗೆ ಮತ್ಯಾವುದು ಇಲ್ಲ. ಯಾಕಂದ್ರೆ ಶಿಕ್ಷಣ ಪಡೆದಂತಹ ವ್ಯಕ್ತಿ ಮಾತ್ರ ಈ ದೇಶದ ಸತ್ಪ್ರಜೆಯಾಗಿ ಮುಂದುವರಲಿಕ್ಕೆ ಸಾಧ್ಯ. ಶಿಕ್ಷಣ ಅನ್ನುವಂಥದ್ದು ಅಷ್ಟೇ ಮಹತ್ವ ಇದೆ. ನಮ್ ಧರ್ಮದಲ್ಲೂ ಕೂಡ ಶಿಕ್ಷಣಕ್ಕೆ ಬಹಳಷ್ಟು ಮಹತ್ವವನ್ನ ನೀಡಿದ್ದಾರೆ. ಆದ್ರೆ ಶಿಕ್ಷಣ ಪಡೆಯುವಂತಹ ವಿದ್ಯಾ ದೇಗುಲದಲ್ಲಿ ಇವತ್ತು ಜಾತಿವಾದಗಳ ಒಂದು ವಿಷ ಬೀಜ ಅನ್ನುವಂತಹದ್ದು ಹೆಮ್ಮೆರವಾಗಿ ಬೆಳಿಲಿಕ್ಕೆ ಒಂದು ಅವಕಾಶ ಆಗಿದೆ ಅಂತ ಹೇಳ್ತೀನಿ. ಹಿಜಾಬ್ ಅನ್ನುವಂಥದ್ದು 6 ಹುಡುಗಿಯರಿಂದ ಪ್ರಾರಂಭವಾದಂತಹ ಇಶ್ಯೂ ಈಗ ರಾಷ್ಟ್ರ ಮಟ್ಟದಲ್ಲಿ ಬೆಳೀತಾ ಇದೆ. ಅದೇ ತರ ಕೇಸರಿ ಶಾಲು ಅನ್ನುವಂತಹ ವಾದ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಇಂತಹ ಒಂದು ಸಿಚುವೇಶನ್ಸ್ ಗಳು ಯಾವ ರೀತಿ ಇದೆ. ಮೇಡಮ್, ಕೇಳ್ತಾ ಇದೆ. ಇಂತಹ ಒಂದು ವಿಷ ಬೀಜದ ವಾತಾವರಣ ಯಾವ ರೀತಿ ವಿದ್ಯಾರ್ಥಿಗಳ ಮನಸ್ಥಿತಿಯನ್ನ ಹಾಳು ಮಾಡ್ತದೆ ಅನ್ನುವಂತಹದನ್ನ ನಾವು ನೋಡ್ಬೋದು. ನನ್ಗೆ ನನ್ನ ಧರ್ಮ ಮುಖ್ಯ, ನಾನು ಹಿಜಾಬ್ ಹಾಕೊಂಡೇ ಮಾತನಾಡ್ತೀನಿ. ಆದ್ರೆ ನಾನ್ ಕಲ್ತಿರುವಂತಹ ವಿದ್ಯಾಸಂಸ್ಥೆಯಲ್ಲಿ ಇದಕ್ಕೆ ಅವಕಾಶ ಇರ್ಲಿಲ್ಲ. ಹಿಜಾಬ್ ಅನ್ನ ನಾನು ತೆಗೆದಿಟ್ಟುಕೊಂಡು ನಾನು ಬುರ್ಕಾ ಹಾಕೊಂಡು ಶಾಲೆ ಕಾಲೇಜುಗಳಲ್ಲಿ ಹೋಗ್ತಾ ಇದ್ದೆ. ಬುರ್ಕಾವನ್ನ ನನ್ನ ಕ್ಯಾಂಪಸ್, ಈಗಲೂ ಕೂಡ ಕ್ಯಾಂಪಸ್ ಒಳಗೆ ಬಿಟ್ಟಿದ್ದಾರೆ. ಬುರ್ಕಾ, ನಕಾಬ್ ಎಲ್ಲವೂ ಕೂಡ ಅಲೌಡ್ ಇದೆ. ಆದ್ರೆ ಯಾವ ರೀತಿ ಪ್ರಾಂಶುಪಾಲರು ಹಾಗೂ ಆ ಒಂದು ಶಾಲೆಯ ಆಡಳಿತ ಮಂಡಳಿ ಏನ್ ಹೇಳ್ತಾ ಇದೆ ಅಂದ್ರೆ, ನೀವು ಕುಳಿತುಕೊಳ್ಳುವಂತಹ ಕ್ಲಾಸ್ ರೂಮ್ ಒಳಗೆ ಹಿಜಾಬ್ ಅನ್ನ ತೆಗ್ಬಿಡಿ, ಬುರ್ಕಾ ಹಾಕ್ಬೇಡಿ ಅಂತ ಹೇಳ್ತಾ ಇಲ್ಲ, ಹಿಜಾಬ್ ಹಾಕ್ಬೇಡಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಕ್ಲಾಸ್ ರೂಮ್ ಒಳಗೆ ನೀವು ಹಾಕ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಕರೆಕ್ಟ್, ಎಕ್ಸಾಕ್ಟ್ ಆದಂತಹ ಪಾಯಿಂಟ್. ಯಾಕಂದ್ರೆ ನಮ್ಗೆ ಸಂವಿಧಾನ ಹಕ್ಕನ್ನ ನೀಡಿದೆ, ಬಹಳಷ್ಟು ಹಕ್ಕನ್ನ ನೀಡಿದೆ. ಹಾಗಂತ ಬ್ರಾಹ್ಮಣರು ಈಗ ಕೆಳಗಡೆ ಯಾವುದು ಶಲ್ಯ ಪಂಚೆಗಳನ್ನ ಉಟ್ಕೊಂಡ್ ಬರ್ತಾರೆ, ಅದೇ ನಮ್ಮ ವಸ್ತ್ರ ಅಂತ ಹೇಳ್ಕೊಂಡು ಕಾಲೇಜಿಗೆ ಅದೇ ತರ ವಸ್ತ್ರದಲ್ಲಿ ಬರೋದಿಲ್ಲ. ಅದಕ್ಕಾಗಿನೇ ನಾವು ಸಮವಸ್ತ್ರ ಅನ್ನುವಂಥದ್ದು ಬಹಳಷ್ಟು ಭಾರತೀಯ ಶಿಕ್ಷಣ ಸಂಸ್ಥೆಯಲ್ಲಿ ಸಮವಸ್ತ್ರ ಅನ್ನುವಂಥದ್ದು ಆ ಒಂದು ಶಿಕ್ಷಣ ಸಂಸ್ಥೆಗೆ ಬಿಟ್ಟಂತಹ ವಿಚಾರ. ನಮಗೆ ಉಡುಗೆ ತೊಡುಗೆಯಲ್ಲಿ ಸ್ವಾತಂತ್ರ್ಯ ಕೊಟ್ಟಿದೆ ಅಂತ ಯಾವ್ಯಾವ ಉಡುಗೆಗಳನ್ನ ಹಾಕೊಂಡು ನಮ್ಗೆ ಕಾಲೇಜಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸಮವಸ್ತ್ರ ಅಂದ್ರೆ ಬಡವ, ಶ್ರೀಮಂತ, ಬ್ರಾಹ್ಮಣ, ದಲಿತ, ಹಿಂದೂ, ಮುಸಲ್ಮಾನ ಅನ್ನುವಂತಹ ಭೇದ ಭಾವ ಇರಬಾರ್ದು. ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ವಿದ್ಯಾ ದೇಗುಲದಲ್ಲಿ ವಿದ್ಯೆಯನ್ನ ಮಾತ್ರ ಕಲೀಲಿಕ್ಕೆ ನೀವು ಬರ್ಬೇಕು. ಇಲ್ಲಿ ಯಾವುದೇ ಜಾತಿ ತಾರತಮ್ಯ ಇರಬಾರ್ದು ಅನ್ನುವ ಕಾರಣಕ್ಕೆ ಸಮವಸ್ತ್ರ ಅಂತ ತಂತು. ಆದ್ರೆ ಆ ಸಮವಸ್ತ್ರವನ್ನ ವಿರೋಧಿಸಿಕೊಂಡು ಇವತ್ತು ಹಿಜಾಬ್ ಹಾಗೂ ಕೇಸರಿ ಶಾಲು ಇದೆರಡೂ ಕೂಡ ನಮ್ಮ ದೇಶದ ಭವಿಷ್ಯಕ್ಕೆ ಮಾರಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ದೇಶದ ವಿದ್ಯಾರ್ಥಿಗಳು ಮುಂದಿನ ಪ್ರಜೆಗಳು, ಅವರು ಈ ದೇಶದ ಮುಂದಿನ ಭವಿಷ್ಯ. ಆದ್ರೆ ಇವತ್ತು ಮುಂದಿನ ಭವಿಷ್ಯ, ನಮ್ಮ ದೇಶದ ಮುಂದಿನ ಭವಿಷ್ಯ
ಬೀದಿಯಲ್ಲಿ ಇಳಿದುಕೊಂಡು ಶಿಕ್ಷಣ ಪಡೆಯುವುದು ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಕೇಸರಿ ಶಾಲ್ ಹಾಕ್ತೀವಿ, ನಾವು ನೀಲಿ ಶಾಲ್ ಹಾಕ್ತೀವಿ, ನಾವು ಹಿಜಾಬ್ ಹಾಕ್ತೀವಿ ಅಂತ. ಇದು ಭಾರತದ ಸಂಸ್ಕೃತಿ ಅಲ್ಲ. ಭಾರತ ದೇಶದ ಅಭಿವೃದ್ಧಿಗಾಗಿ ಶಿಕ್ಷಣ ಪಡೆದು ನಮ್ಮ ದೇಶದ ಚುಕ್ಕಾಣಿ ಹಿಡಿಯುವಂತಹ ಮುಂದಿನ ಭವಿಷ್ಯ ನಿರ್ಮಾಣಗಾರರು ಇವತ್ತು ರಾಜಕೀಯ ದಾಳಕ್ಕೆ ಬಲಿಯಾಗ್ತಾ ಇದ್ದಾರೆ. ಆ ರಾಜಕೀಯ ದಾಳಕ್ಕೆ ಬಲಿಯಾಗಿ ಇವತ್ತು ರಸ್ತೆ ಬದಿಯಲ್ಲಿ ನಿಂತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಲಾಕ್ಡೌನ್ ನಿಂದ ಹಲವಾರು ಶಾಲಾ ಕಾಲೇಜುಗಳು ಬಂದಾಗಿತ್ತು, ಶಿಕ್ಷಣಕ್ಕೆ ಬಹಳಷ್ಟು ಕುಂಠಿತವಾಗಿದೆ. ಆದ್ರೆ ಸರ್ಕಾರದ ಆಜ್ಞೆ ಇದ್ರೂ ಕೂಡ ಇವರೆಲ್ಲರೂ ಕೂಡ ಕೇಸರಿ ಶಾಲ್ ಹಿಜಾಬ್ ಹಾಕೊಂಡು ಹೋಗ್ತಾ ಇದ್ದಾರೆ. ಇದು ಶಿಕ್ಷಣದ ಬೆಳವಣಿಗೆಯ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ನಾನು ಇವತ್ತು ಇಷ್ಟಪಡ್ತೀನಿ. ನಾನು ಧರ್ಮವನ್ನ ಆಚರಿಸ್ತೀನಿ, 30 ದಿನಗಳ ಕಾಲ ನಾನು ಕೂಡ ಉಪವಾಸವನ್ನ ಮಾಡ್ತೀನಿ, ತಲೆಗೆ ಹಿಜಾಬ್ ಹಾಕ್ತೀನಿ, 5 ಹೊತ್ತು ನಮಾಜ್ ಮಾಡ್ತೀನಿ. ಆದ್ರೆ ಅದು ನನ್ನ ಮನೆಯ ಒಳಗೆ. ನಾನು ಯಾವತ್ತು ಮನೆಯಿಂದ ಹೊರಗೆ ಹೋಗ್ತೀನಿ ಅವತ್ತು ನಾನು ಭಾರತೀಯಳು. ಯಾಕಂದ್ರೆ ನಾನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವಕ್ತಾರೆಯಾಗಿ ಮಾತನಾಡ್ತಿದ್ದೀನಿ. ನನ್ನ ಕಾಂಗ್ರೆಸ್ ಪಾರ್ಟಿಯ ಐಡಿಯಾಲಜಿ ಏನಂದ್ರೆ ನಾವೆಲ್ಲರೂ ಭಾರತೀಯರು. ನಾವಿಲ್ಲಿ ಧರ್ಮವನ್ನ ಎತ್ತಿ ಕಟ್ಟಲಿಕ್ಕೆ ಬರ್ಲಿಲ್ಲ. ಧರ್ಮವನ್ನ ಎತ್ತಿ ಕಟ್ಟಬೇಕಾಗಿದ್ರೆ ಹಿಂದುತ್ವ ಅಥವಾ RSS ಅಜೆಂಡಾ ಹೊಂದಿರುವಂತಹ ಬಿಜೆಪಿ ಪಾರ್ಟಿಗೆ ಹೋಗ್ಬೇಕಾಗಿತ್ತು. ಆದ್ರೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಹೇಳ್ತದೆ ನಾವು ಭಾರತೀಯರು, ದೇಶಕ್ಕಾಗಿ ನಾವು ಸೇವೆಯನ್ನ ಸಲ್ಲಿಸಬೇಕು, ನಾವು ಭಾರತೀಯರು ಅನ್ನುವಂತಹ ಒಂದು ಐಡಿಯಾಲಜಿಯನ್ನ ಇಟ್ಕೊಂಡಂತಹ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಮಾತನಾಡ್ತಿದ್ದೀನಿ. ಯಾಕಂದ್ರೆ NSU ಈಗಾಗಲೇ ಕಾನೂನಾತ್ಮಕ ಹೋರಾಟಕ್ಕೆ ಮೊದಲನೇದಾಗಿ ಅರ್ಜಿ ಹಾಕಿರುವಂತದ್ದೇ ನಮ್ಮ ಸ್ಟೂಡೆಂಟ್ ವಿಂಗ್. ಸೊ NSU ಅರ್ಜಿ ಹಾಕಿರೋದ್ರಿಂದ ನಾಳೆ ತೀರ್ಪು ಬರ್ಲಿಕ್ಕೆ ರೆಡಿ ಆಗ್ತಾ ಇದೆ. ಸೊ ಈ ಅರ್ಜಿಯ ತೀರ್ಪಿಗೆ ಕಾಯದೆ ಇಂತಹ ಇಲ್ಲಸಲ್ಲದ ಕ್ಷುಲ್ಲಕ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಬೀದಿಯಲ್ಲಿ ಹೋರಾಟ ಮಾಡ್ತಾ ಇರೋದು ನಿಜಕ್ಕೂ ಭಾರತದ ಭವಿಷ್ಯಕ್ಕೆ ಮಾರಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಇದು ಸುರೇಯ್ ಅಂಜುಮ್ ಅವರ ಫಸ್ಟ್ ರಿಯಾಕ್ಷನ್. ಇದು ಕ್ಷುಲ್ಲಕವಾಗಿರುವಂತಹ ಕಾರಣ, ಅದೆಷ್ಟೋ ವಿಚಾರಗಳಿವೆ ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡೋದಕ್ಕಾದ್ರೆ ಬೇಕಾಬಿಟ್ಟಿಯಾಗಿ ಈ ವಿಚಾರದ ಬಗ್ಗೆ ನಾವು ಚರ್ಚೆಗಳನ್ನ ಮಾಡ್ತಾ ಇದ್ದೇವೆ. ನಾವು ನೇರವಾಗಿ ಫಾತಿಮಾ ಉಸ್ಮಾನ್ ಅವರು ರಾಜ್ಯ ಸಮಿತಿ ಸದಸ್ಯೆ, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ. ಎಸ್ ಮೇಡಮ್, ಫಸ್ಟ್ ರಿಯಾಕ್ಷನ್. ಮೊದಲನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೇಸರಿ ಶಾಲ್ ವಿವಾದ ನಡೀತಾ ಇದೆಯಾ, ಇದೊಂದು ಪ್ಯೂರ್ ಆಗಿ RSS ಅಥವಾ ಬಿಜೆಪಿ ಸರ್ಕಾರ ನಡೀತಿರುವಂತಹ ಸ್ಕ್ರಿಪ್ಟೆಡ್ ಪ್ಲಾನ್ ಆಗಿರ್ತದೆ. ಇದು ನಾವು ಅರ್ಥ ಮಾಡಿಕೊಳ್ಬೇಕು. ಮೊದಲನೇದಾಗಿ ಉಡುಪಿ ಒಂದು ಕಾಲೇಜಿನಲ್ಲಿ ನಡೆಯುವಂತಹ ಕೇಸರಿ ಹಿಜಾಬ್ ವಿವಾದ ಏನಿದೆಯಾ ಅದು ವಿದ್ಯಾರ್ಥಿಗಳಿಂದಲ್ಲ, ಅದು ಒಂದು ಪ್ರಿನ್ಸಿಪಾಲ್ ಅಥವಾ ಒಂದು ರಘುಪತಿ ಭಟ್ ಏನಿದ್ದಾರೆ MLA ಅವರಿದ್ದಾರೆ ಅವರ ಪಿತೂರಿಯಿಂದ ನಡೆದಂತಹ ಒಂದು ಷಡ್ಯಂತ್ರ ಆಗಿದೆ. ಇದೇ ಕುಂದಾಪುರ ಕಾಲೇಜಿಗೆ ಹೋದ್ರೆ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಗಳ ಮಧ್ಯೆ ಕೋಮು ವಿಷ ಬೀಜವನ್ನು ಹಾಕಿ ಆ ವಿದ್ಯಾರ್ಥಿಗಳು ಕ್ಲಾಸ್ಮೇಟ್ ಗಳೇ ಮುಖ ನೋಡದ ಹಾಗೆ ಮಾಡಿರುವಂತಹ ಒಂದು ಖೇದಕರದ ವಿಷಯವೇ ಆಗಿದೆ. ಇನ್ನು ನೋಡಿದ್ರೆ ಒಂದು ಭಾರತೀಯ ಪ್ರಜೆಯಾಗಿ ಒಬ್ರಿಗೆ ಅವರ ವೈಯಕ್ತಿಕ ಹಕ್ಕನ್ನು ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಪ್ರಾಕ್ಟೀಸ್ ಮಾಡಬಹುದು. ಆ ವೈಯಕ್ತಿಕ ಹಕ್ಕು ಹಿಜಾಬ್ ಹಾಕ್ಬಹುದು. ಆ ಹಕ್ಕುಗಳನ್ನು ಕೇಳುವುದು ಯಾವುದೇ ರೀತಿಯಾಗಿ ತಪ್ಪನ್ನುವಂತಹದ್ದಾಗಿರ್ತದೆ. ಇಲ್ಲಿ ನನ್ನ ಕ್ವಶನ್. ಓಕೆ ಸರಿ, ಇದು ಫಸ್ಟ್ ರಿಯಾಕ್ಷನ್. ಫಾತಿಮಾ ಉಸ್ಮಾನ್ ಅವರು ಬರ್ತೇನೆ ಮೇಡಮ್, ಪ್ರಶ್ನೆಗಳನ್ನು ಕೇಳಬೇಕು. ತದನಂತರ ನಾನು ಫಸ್ಟ್ ರಿಯಾಕ್ಷನ್ ಆಶಾ ಜಗದೀಶ್ ಅವ್ರ ಜೊತೆ ಹೋಗ್ತಾ ಇದ್ದೇನೆ. ತಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಇರುವಂತದ್ದು ವೆರಿ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬಹುದಿತ್ತು. ಆದ್ರೆ ತಾವುಗಳು ಮಾಡಿರುವಂತಹ ಹ್ಯಾಂಡಲ್ ಯಾವ ರೀತಿ ಇದೆ? 1.5 ತಿಂಗಳುಗಳ ಕಾಲ ಆಗ್ತಾ ಇದೆ. ಇನ್ನೂ ಕೂಡ ತಾವುಗಳು ಶನಿವಾರ ಕೊಟ್ಟಿರುವಂತಹ ಏನು ಆದೇಶ ಏನಿದೆ ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಇಲ್ಲ. ವಿದ್ಯಾರ್ಥಿಗಳು ಬೆಲೆ ಕೊಡ್ತಾ ಇಲ್ಲ, ಕ್ಯಾರೆ ಅಂತ ಇಲ್ಲ. ಜೊತೆಗೆ ನಾಳಿನ ಒಂದು ದಿನ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಇವೆಲ್ಲದರ ನಡುವೆ ಫಸ್ಟ್ ರಿಯಾಕ್ಷನ್ ಬಿಜೆಪಿಯ ವಕ್ತಾರರಾಗಿ ಆಶಾ ಜಗದೀಶ್ ಅವರು, ಮಹಿಳೆಯಾಗಿ. ಎಸ್ ಮೇಡಮ್. ನೋಡಿ, ಇದು ಎಲ್ಲಿ ಗಲಾಟೆ ಶುರು ಆಯ್ತು ಅಂದ್ರೆ ಯಾವಾಗ ಬುರ್ಕಾಗಳು ಹಾಕೊಂಡು ಬರಕ್ಕೆ ಶುರು ಆದ್ರು ಆವಾಗ ಹಿಂದೂ ವಿದ್ಯಾರ್ಥಿಗಳಿಗೆ ಸಿಟ್ಟು ಬಂತು. ಈಗ ಯೂನಿಫಾರ್ಮ್ ಅಂತ ಯಾಕೆ ಮಾಡಿದ್ದಾರೆ, ಎಲ್ರು ಒಂದೇ ತರ ಹಾಕೋಬೇಕು, ಅದ್ ಬಿಟ್ಬಿಟ್ಟು ಇವ್ರು ಬೇರೆ ಏನ್ ಆತರ ಹಾಕೊಂಡ್ ಬರೋದು ಅಂತ ಈ ರೀತಿ ದಬ್ಬಾಳಿಕೆ ಮಾಡೋದು ಸರಿಯಲ್ಲ. ಈ ರಾಷ್ಟ್ರದ ನಿಯಮ ಏನಿದೆ, ಈ ರಾಷ್ಟ್ರದ ರೈಟ್ಸ್ ಏನಿದೆ ಅದನ್ನ ಎಲ್ರೂ ಫಾಲೋ ಮಾಡ್ಬೇಕು. ಕಾಮನ್ ಸಿವಿಲ್ ಕೋಡ್ ಇರ್ಬೇಕು. ಒಂದ್ ಇನ್ಸ್ಟಿಟ್ಯೂಷನ್ ಗಳಲ್ಲಿ ಹೋಗುವಾಗ ಇವ್ರಂಗ್ ಬುರ್ಕಾ ಹಾಕೊಂಡ್ ಬರ್ತೀವಿ ಅಂತ ಹೇಳ್ಕೊಂಡು ತುಂಬಾ ಒತ್ತಡದಿಂದ ಎಲ್ಲರನ್ನು ಇದ್ ಮಾಡುವಂತದ್ದು ಇದೆಲ್ಲ ತಪ್ಪು. ಇದು ಆಕ್ಚುಲಿ ಸ್ಟೂಡೆಂಟ್ಸ್ ಈ ತರ ವಿಷಯಗಳಿಗೆ ಇಳಿಬಾರ್ದು. ಅದು ಯಾಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಈ ಪೂರ್ತಿ ಚರಿತ್ರೆ ಇವಾಗ ಗೊತ್ತಾಗ್ಬಿಟ್ಟಿದೆ. ಕಾಂಗ್ರೆಸ್ ಏನ್ ಮುಚ್ಚಾಕಿತ್ತು ಎಲ್ಲ ಚರಿತ್ರೆ ಮಕ್ಕಳಿಗೆ ಗೊತ್ತಾಗ್ಬಿಟ್ಟಿದೆ. ಇನ್ನವ್ರು ಬಿಡುದಿಲ್ಲ, ಸುಲಭ ಇಲ್ಲ. ಯಾರ್ಸ ಈಗ ಫಾರ್ ಎಕ್ಸಾಂಪಲ್ ಈ ದೇಶದಲ್ಲಿ ಬಂದಿದಂತ ರಿಲಿಜನ್ ಇರ್ಬೋದು, ಭಾಷೆಗಳಿರ್ಬೋದು ಈ ದೇಶಕ್ಕೆ ಸೇರಿದ್ದು. ಆದ್ರೆ ಹೊರಗಡೆಯಿಂದ ಬಂದಂತ ರಿಲಿಜನ್ಗಳು, ಹೊರಗಡೆಯಿಂದ ಬಂದಂತ ಭಾಷೆಗಳು ನಮ್ಗೆ ಸೇರಿದ್ದಲ್ಲ. ವಿ ವಿಲ್ ಬಿ ಕನ್ಸಿಡರಿಂಗ್ ಫಾರಿನ್ ಅಂತ ಮಕ್ಕಳು ಹೇಳ್ತಾ ಇದ್ದಾರೆ ಇವಾಗ. ಇದು ನಾವ್ ಏನ್ ಹೇಳಕ್ಕಾಗಲ್ಲ. ಇದರಲ್ಲಿ ದೇ ಆರ್ ವೆರಿ ಇಂಟೆಲಿಜೆಂಟ್. ನಾವ್ ಅವ್ರನ್ನ ತಡಿಲಿಕ್ಕೆ ಆಗೋದಿಲ್ಲ. ದೇ ಆರ್ ಫಾರಿನರ್ಸ್ ನಾವು ಅಂತ ಏನ್ ಮಾಡ್ತೀವಿ ಅವಾಗ? ದೇ ವಿಲ್ ಬಿಕಮ್ ಫಾರಿನರ್ಸ್. ದೇನ್ ಭಾಷೆ ಫಾರಿನರ್ ಆಗುತ್ತೆ, ಅವ್ರದ್ದು ರಿಲಿಜನ್ ಫಾರಿನ್ ಆಗುತ್ತೆ. ಈ ದೇಶದಲ್ಲಿ ಏನ್ ನಡಿಬೇಕು ಅದು ನಡಿಬೇಕಾಗಿದೆ. ಕೇಸರಿ ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಆಗಲ್ಲ.
ಎಷ್ಟೋ ತಲಾಂತರದಿಂದ ಬಂದಿರೋ ಇಲ್ಲ, 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 ತಾವು ಹೇಳಿದಂತೆ- ಅದನ್ನ ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲ, And ಇನ್ನೊಂದೇನಂದ್ರೆ ನೋಡಿ, ಇನ್ನೊಂದೇನಂದ್ರೆ ಪಾಕಿಸ್ತಾನ ಮತ್ತೆ ಇಂಡಿಯಾ ಯಾವಾಗ ಫ್ರೀಡಮ್ಸ್, ಈಗ ಪಾಕಿಸ್ತಾನದವ್ರು ಮಾತಾಡ್ತಾರೆ, ತಾಲಿಬಾನ್ ಮಾತಾಡ್ತಾರೆ ಹೇಳ್ತೀರಲ್ಲ, ಆ ಫ್ರೀಡಮ್ ಸಿಕ್ಕಿದ ಟೈಮ್ ಅಲ್ಲಿ ಈ ಕಡೆಯಿಂದ ಆ ಕಡೆ ಜನಗಳು ಹೋದ್ರು, ಆ ಕಡೆಯಿಂದ ಈ ಕಡೆ ಬರೋರಿದ್ರು. ಈಚೆಯಿಂದ ಹೋದವ್ರನ್ನ ಚೆನ್ನಾಗಿ ಕಳಿಸ್ಕೊಟ್ಟಿದೀವಿ. ಆಚೆಯಿಂದ ಬಂದಂತ ಸಾವಿರಾರು ಹೆಣ್ಮಕ್ಳನ್ನೇ ಮೈ ಮೇಲೆ ಬಟ್ಟೆ ಇಲ್ಲದೆ ರೋಡ್ ಅಲ್ಲಿ ಕರ್ಕೊಂಡು ಬಂದಿದ್ದಾರೆ. ಮೈ ಮೇಲೆ ಬಟ್ಟೆ ಇರ್ತಿರ್ಲಿಲ್ಲ ಸಾವಿರಾರು ಜನ ಹೆಣ್ಮಕ್ಳಿಗೆ. ಆ ತರ ಮುಸ್ಲಿಮರು ಟ್ರೀಟ್ ಮಾಡಿದ್ದಾರೆ. ಅದೇ ರೀತಿ ಇಲ್ಲೇ ಅಂದ್ರೆ ಯಾರು ಏನ್ ಮಾಡ್ತೀರಾ? ಅದಕ್ಕೋಸ್ಕರ ಮಕ್ಕಳು ಈ ತರ ಡಿಸಿಷನ್ ತಗೊಳ್ತಿದ್ದಾರೆ. We are not telling them anything. They are very intelligent. They know everything. They know the history. ಕಾಂಗ್ರೆಸ್ ಇನ್ನೂ ಈ ತರ ಕಳ್ಳಾಟಗಳು ಮುಚ್ಚಿಡ್ಲಿಕ್ಕೆ ಆಗುದಿಲ್ಲ. They have done a lot of loss to this nation. ಓಕೆ 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 ಎಸ್ 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 ಇದು ಜಗದೀಶ್ ಆಚಾರ್ಯ. ಆಶಾ ಜಗದೀಶ್ ಅವರ ಫಸ್ಟ್ ರಿಯಾಕ್ಷನ್ ನಾನು ನೇರವಾಗಿ ಎಸ್ ಪ್ರಭು ಭಾರತಿ ಪ್ರಭು ಅವರು ಎಬಿವಿಪಿ. ಇನ್ನೊಂದು ವಿಷಯ ಹೇಳ್ತೀನಿ, ಇನ್ನೊಂದು ವಿಷಯ ಇದೆ ಪ್ಲೀಸ್. Yes. ಈಗ ಕೇರಳದಲ್ಲಿ ಈಗಾಗ್ಲೇ ತೆಗೆದಾಕಿದ್ದಾರೆ, ಯಾರು ಅಲ್ಲಿ ಬುರ್ಕ ಹಾಕೊಂಡು ಹೋಗ್ಲಿಕ್ಕಿಲ್ಲ. ಎಷ್ಟೋ ಇದ್ರಲ್ಲಿ ಎಷ್ಟೋ ದೇಶಗಳಲ್ಲಿ ಚೇಂಜ್ ಮಾಡ್ಕೊಂಡಿದ್ದಾರೆ. ಇವ್ರಾಕಿ ಈ ತರ ಗಲಾಟೆ ಮಾಡ್ತಾ ಇದ್ದಾರೆ. ಬೇರೆ ದೇಶಗಳ ಹಜ್ಗಳಿಗೆ ಹೋಗ್ಲಿಕ್ಕೆ ಹಣ ಕೊಡುದಿಲ್ಲ, ನಮ್ ದೇಶದಲ್ಲಿ ಅಂದ್ರೂ ಕೊಡ್ತಾ ಇದೀವಿ. ಇವ್ರಾಕೆ ನಮ್ಮ ದೇಶಕ್ಕೆ ಈ ತರ ಉಪದ್ರ ಮಾಡ್ತಾರೆ? ಬೇರೆ ದೇಶದಲ್ಲಿ ಮುಸ್ಲಿಮರನ್ನ ಈ ತರ ಟ್ರೀಟ್ ಮಾಡ್ತಾ ಇಲ್ಲ. ಆ ದೇಶದ ಕಾನೂನ ಪಾಲಿಸಲೇಬೇಕು. ಆದ್ರೆ ಈ ದೇಶದಲ್ಲಿ ಯಾಕೆ ಇವ್ರು ನಮ್ಗೆ ಈ ತರ ತೊಂದರೆ ಮಾಡ್ತಾ ಇದ್ದಾರೆ? ಇವರೇ ಸ್ಟಾರ್ಟ್ ಮಾಡಿದ್ದಲ್ಲ ಅದು ಬುರ್ಕ ಹಾಕೊಂಡ್ ಬರೋದು. ಇವ್ರು ಬುರ್ಕ ಹಾಕೊಂಡ್ ಬರೋದಕ್ಕೆ ಅವರು ಗಲಾಟೆ ಮಾಡ್ತಿರೋದು ಇವಾಗ. ಇವ್ರು ಯಾಕೆ ಅದನ್ನ ಮಾಡಿದ್ ಹೇಳಿ ಮೊದಲು? ಸ್ಟಾಪ್ ದಟ್ ಫಸ್ಟ್. ಎಲ್ಲರೂ ಒಂದೇ ಅನ್ನೋದಾದ್ರೆ ಕಾಮನ್ ಸಿವಿಲ್ ಕೋಡ್ ಬರ್ಲಿ, ಎಲ್ಲ ಒಂದೇ ರೀತಿಯಲ್ಲಿ ಬನ್ನಿ. ಎಸ್ ಆಶಾ ಜಗದೀಶ್ ಅವರು ಎಸ್ ಥ್ಯಾಂಕ್ ಯು ಮೇಡಮ್. ಫಸ್ಟ್ ರಿಯಾಕ್ಷನ್ ಭಾರತಿ ಪ್ರಭು ಅವರು. ಎಸ್ ಮೇಡಮ್, ಏನ್ ಹೇಳ್ತೀರಾ ಈ ಒಂದು ವಿವಾದದ ಬಗ್ಗೆ? ನೋಡಿ, ಎಲ್ಲ ಶಾಲಾ ಕಾಲೇಜ್ಗಳಲ್ಲಿ ಒಂದು ನಿಯಮ ಇರ್ತದೆ. ಆ ಶಿಕ್ಷಣದ ನಿಯಮದಲ್ಲಿ ಅಡ್ಮಿಷನ್ ತಗೊಳ್ತಾರೆ. ಆ ಶಿಕ್ಷಣ ನಿಯಮದಲ್ಲಿ ಏನಿರ್ತದೆ, ಕೆಲವು ಅವರ ಒಂದು ಕಂಡೀಷನ್ಸ್ ಇರ್ತದೆ. ಹೀಗೆ ಇರಬೇಕು, ಇದೇ ಸಮವಸ್ತ್ರ ಇರಬೇಕು, ಈ ಥರನೇ ಬರಬೇಕು ಕಾಲೇಜ್ಗೆ, ಅದೆಲ್ಲ ಇರ್ತದೆ. ಆ ಅಡ್ಮಿಷನ್ ತಗೊಳ್ಳುವಾಗಲೇ ಆ ಪ್ರವೇಶ ಪತ್ರದಲ್ಲೇ ಅವರು ಈ ವಿದ್ಯಾರ್ಥಿಗಳು ಸಿಗ್ನೇಚರ್ ಹಾಕಿರ್ತಾರೆ, ಎಸ್ ಐ ವಿಲ್ ಫಾಲೋ ಆಲ್ ದಿಸ್ ರೂಲ್ಸ್. ಅಷ್ಟೊತ್ತಿಗೆ ಈ ವಸ್ತ್ರ ಸಂಹಿತೆ ನಾವು ಕಲಿಯುವಾಗ 2004ರವರೆಗೆ ಹೈಸ್ಕೂಲ್ನವರೆಗೆ ಮಾತ್ರ ವಸ್ತ್ರ ಸಂಹಿತೆ ಇತ್ತು, ಯೂನಿಫಾರ್ಮ್ ಇತ್ತು. ಯೂನಿಫಾರ್ಮ್ ಯಾಕೆ ಇಟ್ಟರು ಹೇಳಿದರೆ, ಒಂದು ವಿದ್ಯಾರ್ಥಿ ಒಂದು ಶಿಕ್ಷಣ ಸಂಸ್ಥೆಯ ಒಳಗೆ ಬಂದ ಮೇಲೆ, ಆ ಕ್ಲಾಸ್ ರೂಮ್ನ ಒಳಗೆ ಬಂದ ಮೇಲೆ ಆ ವಿದ್ಯಾರ್ಥಿ ಆ ಶಿಕ್ಷಕಿಗೆ ಯಾವ ಧರ್ಮ ಯಾವ ಜಾತಿಯಿಂದ ಬಂದದು ಅದೆಲ್ಲ ಗೊತ್ತಾಗ್ಲಿಕ್ಕಿಲ್ಲ. ಅವಳು ಅಲ್ಲಿ ಆ ಸ್ಟೂಡೆಂಟ್ ಮಾತ್ರ ಆ ಟೀಚರಿಗೆ. ಇದು ಸುಮ್ಮನೆ ಇದು ಧರ್ಮದ ಬಗ್ಗೆ ತೋರಿಸ್ಕೊಂಡು ನಾವು ವಿದ್ಯಾರ್ಥಿ ಹಿಂದೂ ಧರ್ಮ ಅದು ಧರ್ಮ ಇದು ಧರ್ಮ ಅಂತ ಹೇಳುವ ಹಾಗಿಲ್ಲ. ಕ್ಲಾಸಿನ ಒಳಗೆ ಶಿಕ್ಷಣ ಕಲೀಲಿಕ್ಕೆ ಮಾತ್ರ ಬಂದದ್ದು, ಅಲ್ಲಿ ಧರ್ಮದ ವಿಚಾರ ಮಾತಾಡ್ಲಿಕ್ಕೆ ಬರುವುದಲ್ಲ. ಆಮೇಲೆ 2004ನೇ ಇಸ್ವಿಯ ನಂತರ ಕರ್ನಾಟಕದಲ್ಲಿ PUC ಡಿಗ್ರಿ ಎಲ್ಲ ಕ್ಲಾಸ್ಗಳಿಗೂ ಈ ವಸ್ತ್ರ ಸಂಹಿತೆ ಸ್ಟಾರ್ಟ್ ಮಾಡಿದ್ರು. ಆ ವಿದ್ಯಾರ್ಥಿ ಆ ಶಿಕ್ಷಣ ಸಂಸ್ಥೆಯವರು ಅವರವರ ಪ್ರಕಾರ ಅವರವರ ಸಮವಸ್ತ್ರವನ್ನು ಶುರು ಮಾಡಿದ್ರು. ಆದರೆ ಅಲ್ಲಿ ಏನಾಯಿತು, ಎಲ್ಲ ಸಂಸ್ಥೆಗಳು ಗೌರ್ಮೆಂಟ್ ಕಾಲೇಜ್ನವರು ಅಷ್ಟು ಬೇಗ ಸ್ಟಾರ್ಟ್ ಮಾಡಲಿಲ್ಲ. ಆದರೆ ಗೌರ್ಮೆಂಟ್ ಕಾಲೇಜಲ್ಲಿ ಮತ್ತೆ ಸ್ಟಾರ್ಟ್ ಮಾಡಿದ್ರು. ಯಾಕೆಂದರೆ ಅಲ್ಲಿ ಬರುವ ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳಾಗಿರ್ತಾರೆ. ಅಲ್ಲಿ ಸರಿ ಸಮಾನತೆ ಬರಲಿ, ಆಮೇಲೆ ಅಲ್ಲಿ ಶಿಕ್ಷಣ ಅವರಿಗೆ ಕರೆಕ್ಟಾಗಿ ಸಿಗಲಿ ಅಂಥೇಳಿ ಅಲ್ಲಿಯೂ ಈ ವಸ್ತ್ರ ಸಂಹಿತೆಯನ್ನು ಶುರು ಮಾಡಿದರು. ಅಲ್ಲಿ ಏನಾಯಿತು, ಅದು ನಡೀತಾ ಬಂತು ಇಷ್ಟು ವರ್ಷದಲ್ಲಿ. 2004ನೇ ಇಸ್ವಿಯಿಂದ ಇವತ್ತಿನವರೆಗೆ ಅದಕ್ಕೆ ಯಾವುದೋ ಒಂದು ಏನು ಪರಿಣಾಮ ಬೀಳಲಿಲ್ಲ. ಆದರೆ ಇವತ್ತು ಹೇಗೆ ಬಂತು, ಈಗ ಕಾಲೇಜ್ ಸ್ಟಾರ್ಟ್ ಆಗಿ ಕೊರೋನಾ ಈ ಪ್ರಾಬ್ಲಮ್ ಬಂತು, ಅದರಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಹಿಂದೆಟ್ಟಾಯಿತು, ಕಲೀಲಿಕ್ಕೆ ಆಯಿತು, ಪ್ರಾಬ್ಲಮ್ ಆಯಿತು, ಈವನ್ ಟೀಚರ್ಗಳಿಗೂ ಪ್ರಾಬ್ಲಮ್ ಆಯಿತು. ಆದರೂ ಆಮೇಲೆ ಕಾಲೇಜ್ಗಳು ಶುರುವಾಯಿತು. ಕಾಲೇಜ್ ಶುರುವಾಗಿ ಈಗ 4-6 ತಿಂಗಳಾಯಿತು. ಈಗ ಡಿಸೆಂಬರ್ ತಿಂಗಳು ಬರುವಾಗ ಇವರಿಗೆ ಯಾಕೆ ಈ ಥರ ಈ ವಿಷಯದ ಬಗ್ಗೆ ಬರ್ತಾ ಉಂಟಂತೇಳಿ ನಾನು ವಿದ್ಯಾರ್ಥಿ ಸಂಘದ ಪರವಾಗಿ ನನಗೆ ಒಂಥರ ಕ್ವಶನ್ ಮಾರ್ಕ್ ಆಗ್ತಾ ಉಂಟು. ಯಾಕೆ ಇದರ ಹಿಂದೆ ಯಾರಿದ್ದಾರೆ? ಏನಾದರೂ ರಾಜಕೀಯ ಪ್ರೇರಣೆ ಉಂಟಾ? ಧರ್ಮದ ಪ್ರೇರಣೆ ಉಂಟಾ? ಒಂದು ಜಾತಿಯವರು ಒಂದು ವಿಷಯ ಬರುವಾಗ ಇನ್ನೊಂದು ಜಾತಿಯವರು ಅದಕ್ಕೆ ಪ್ರತಿರೋಧ ತೋರಿಸ್ಲಿಕ್ಕೆ ಅವರದ್ದು ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಇವತ್ತು ಇದು ಮುಂದೆ ಮುಂದೆ ಹೋಗ್ತಾ ಉಂಟು. ಈಗ ನಿಜವಾಗಿ ಈಗ ಶಿಕ್ಷಣ ಸಂಸ್ಥೆಗಳಲ್ಲಿ ಎಕ್ಸಾಮ್ ಬರುವ ಟೈಮ್ ಇಲ್ಲಿ ನಾವೆಲ್ಲ ಸಿಲೆಬಸ್, ನಾನು ಆಸ್ ಎ ಶಿಕ್ಷಕಿಯಾಗಿ ಈಗ ಸಿಲೆಬಸ್ ಮುಗಿಸುವ ವಿಷಯದಲ್ಲಿ ಎಲ್ಲರೂ ಟೆನ್ಷನಲ್ಲಿ ಇರುವಾಗ ಈ ವಿದ್ಯಾರ್ಥಿಗಳು ಸುಮ್ಮನೆ ಈ ಎಲ್ಲ ಪ್ರತಿರೋಧ ಅದು ಇದು ಪ್ರೊಟೆಸ್ಟ್ ಎಲ್ಲ ಮಾಡಿಕೊಂಡು ಅಲ್ಲಿ ಏನಾಗ್ತದೆ, ಅಷ್ಟು ದಿನ ಕ್ಲಾಸ್ ಹೋಯ್ತು. ಈಗ ಎಬಿವಿಪಿ ಅವರು ಕೂಡ ಇಳಿದಿದ್ದಾರೆ. ಅವರು ಕೂಡ ನಾವುಗಳು ಕೂಡ ಕಮ್ಮಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕೇಸರಿ ಶಾಲ್ಗಳನ್ನ ಹಾಕ್ತಾ ಇದ್ದಾರೆ. ಕೇಸರಿ ಶಾಲ್ ಎಬಿಪಿ ಅವ್ರದಂತಲ್ಲ, ಮತ್ತೆ ಯಾರ್ದು? ಅದು
ಅದು ನಾನು ಇಲ್ಲಿ ಮಾತಾಡ್ಲಿಕ್ಕೆ ಬಂದದಲ್ಲ. ಅಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ನಾನು ABVP ಅಧ್ಯಕ್ಷ. ಹೌದು ನಾನು ಹೌದು. ಆದ್ರೆ ABP ಅದು ಹೇಗೆ ಗೊತ್ತುಂಟಾ, ರಾಷ್ಟ್ರೀಯ ವಿದ್ಯಾರ್ಥಿ ಸಂಘ ಅದು. ಅದು ಕೇಸರಿ ಶಾಲು ಹಾಕಿಕೊಂಡೇ ಏನ್ ಬರ್ಬೇಕಂತೇನಿಲ್ಲ. ಬೇರೆ ಬೇರೆ ಕಲರ್ ಗಳನ್ನ ಹಾಕುತ್ತೆ, ಹಾಗೆ ಅಲ್ಲ. ಅದು ಹೇಗೆ ಹಾಗೆ ಬರುದಿಲ್ಲ, ಅದು ನಾಳೆ ಬಿಳಿ ಕಲರ್ ಆಗುತ್ತೆ. ಇಲ್ಲ ABVP ನೋಡಿ, ABP ಇರಬಹುದು. ಅದು ಹೇಗೆ ಒಳಗೆ ಬರುವಾಗ ಅವರು ಕೇಸರಿ ಶಾಲು ಹಾಕ್ಲಿ, ಹಿಜಾಬ್ ಹಾಕ್ಲಿ, ಅದಕ್ಕೆ ಸಪೋರ್ಟ್ ಕೊಡುದಿಲ್ಲ. ಶಿಕ್ಷಣ ಸಂಸ್ಥೆಯ ಒಳಗೆ ಅವನು ಆಸ್ ಅ ಸ್ಟೂಡೆಂಟ್ ಆಗಿ ಇರಬೇಕು. ಅಲ್ಲಿ ಏನು ಅವರದು ನಾನು ABP ಇಂದ ಕೇಸರಿ ಶಾಲು ಹಾಕಿ ಬಂದಿದ್ದೇನೆ, ಇನ್ನೊಂದು ಹಾಕಿಕೊಂಡು ಬಂದಿದ್ದೇನೆ, ಇದಕ್ಕೆ ಪ್ರತಿರೋಧ ಕೊಡ್ಲೇ ಇಲ್ಲ. ಪ್ರತಿರೋಧ ಅಂದ್ರೆ ಹೇಗೆ ಗೊತ್ತುಂಟಾ, ಇದು ಬಂದಿದೆ ಯಾಕೆ, ಇದ್ರ ಹಿಂದೆ ಯಾರಿದ್ದಾರೆ ಅಂತ ನಮ್ಗೆ ಕ್ವಶನ್. ಯಾರಿಲ್ಲ ಮೇಡಮ್, ಯಾವಾಗ ಇವರು ಬುರ್ಕಾ ಹಾಕೊಂಡು ಬರ್ತೀವಿ ಅಂತ ಗಲಾಟೆ ಶುರು ಮಾಡಿದ್ರು ಅವಾಗ್ಲೇ ಇವೆಲ್ಲ ಹುಟ್ಕೊಂಡು. ಅಲ್ಲ, ಅದು ನಿಜ ಹೇಳಿಕ್ಕಿರುವಂತಹದ್ದು ಬುರ್ಕಾ ಹಾಕ್ಲಿಕ್ಕೆ ಬರ್ತಾರಲ್ಲ, ಮಾತಾಡ್ತಾ ಇದ್ದಾರೆ ನಿಜವಾಗಿ. ನೋಡಿ, ಒಂದು ನಿಮಿಷದಲ್ಲಿ ಹಿಜಾಬ್ 6 ವಿದ್ಯಾರ್ಥಿಗಳಿಗೆ You stop this kind of things first. ನೀವು ಈ ತರ ನಿಮ್ಮ ರಿಲೀಜನ್ ಮನೇಲಿ ಇಟ್ಕೊಳ್ಳಿ. ನೋಡಿ ನಿಮ್ಮ ರಿಲೀಜನ್ ಮನೇಲಿ ಇಟ್ಕೊಳ್ಳಿ. You keep your religion at home. ನೀವು foreigners ಅನ್ಲಿಕ್ಕೆ we are Indians. You are Indians. Indians ಆಗಿ ಬಿಹೇವ್ ಮಾಡ್ತಿಲ್ವಲ್ಲ. You are not behaving like an Indian. ಮತ್ತೆ ನೀವು ಹೇಳ್ಕೊತೀರಲ್ಲ ಬತ್ತಿ ನಾವು ಬುರ್ಕಾ ಹಾಕೊಂಡು ಬರ್ತೀವಿ ಅಂತ. ಗೌರವ ನಾವು ಬುರ್ಕಾ ಹಾಕ್ತೀವಿ ಹೇಳಿಲ್ಲ. I said listen one minute. I said ನೀವು ನಮ್ಮನ್ನ foreigners ಅಂತ ಹೇಳಲಿಕ್ಕೆ. Listen one minute. I said if they decide like that, what you will do ಅಂತ ನಾನು ಕೇಳಿದ್ದು. I didn't say that. ಆಶು ಜಗದೀಶ್ ಅವರೇ, ಇಲ್ಲ ಸುರಯ್ಯ ಅವರು ಕೇಳಿದಂತ ಮಾತಿನಲ್ಲಿ ನಮ್ಗೆ ಕೂಡ ಸಹಮತ ಇದೆ. ತಾವು ಫಾರಿನರ್ಸ್ ಅನ್ನುವಂತ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ. ನಾನು ಫಸ್ಟ್ ರಿಯಾಕ್ಷನ್ ಅವಕಾಶ ಕೊಟ್ಟೆ. ಮಾತಾಡಿದಲ್ಲ ಹಿಂದೆ ಮಾತಾಡಿದ ರೆಕಾರ್ಡ್ ನ ಪುನಃ ಚೆಕ್ ಮಾಡಿ. I said if they decide like that, what you will do ಅಂತ ಹೇಳಿದ್ದೀನಿ ನಾನು. I didn't say that they are like this. ಯಾರು if they decide like that, what you will do. ಯಾರು ಇಲ್ಲ ಎಕ್ಸ್ಪ್ಲೇನ್. ಯಾರು ಮೇಡಮ್ ಯಾರು ಇಫ್ತಿ ಅಂದ್ರೆ ಯಾರು ಅಂತ ಪ್ರಶ್ನೆ ನಾನು ಕೇಳ್ತಾ. This nation ನೀವು ಅಲ್ಲ ಹೇಳೋದು ಕಾಮನ್ ಸಿವಿಲ್ ಕೋಡ್ ತನ್ನಿ ಅಂದ್ರೆ ಯಾಕೆ ಬೇಡ ಅಂತೀರಾ? ಎಲ್ಲರೂ ಒಂದೇ ಸಮ ಆಗುತ್ತಲ್ಲ ಅವಾಗ, ಯಾಕೆ ಬೇಡ ಅಂತೀರಾ? ಸಿವಿಲ್ ಕೋಡ್ ತನ್ನಿ, ನೀವು ಕೇಸರಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಕೇಸರಿ ಈ ದೇಶದ ಹಕ್ಕು. ಪ್ಲೀಸ್ ಡೋಂಟ್ ಸೇ ಕೇಸರಿ ಬಗ್ಗೆ ಮಾತಾಡಬೇಡಿ. ನಾವು ಸಾವಿರಾರು ವರ್ಷದಿಂದ ಕೇಸರಿ ಧರಿಸೋರು. ನಾವು ಕೇಸರಿ ಹಾಕಿರೋರು. ಕೇಸರಿ ಬಗ್ಗೆ ಈ ದೇಶದಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಯಾರು ಇಲ್ಲ. ನೀವು ನಮಗೂ ಕೂಡ ನಾವು ಈ ದೇಶದಲ್ಲಿ ಕೇಸರಿನ ಪ್ರಶ್ನೆ ಮಾಡ್ಲಿಕ್ಕೆ ಮುಸ್ಲಿಮರು ಕೂಡ ಈ ದೇಶದಲ್ಲಿ ಕೇಸರಿನ ಪ್ರಶ್ನೆ ಮಾಡ್ಲಿಕ್ಕೆ ನೀವು ಯಾರು ಅಲ್ಲ. ಈ ದೇಶದಲ್ಲಿ ಕೇಸರಿಯ ಪ್ರಶ್ನೆ ಮಾಡ್ಲಿಕ್ಕೆ ನೀವು ಯಾರು ಅಲ್ಲ. ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ಲಿಲ್ಲ. ನೀವ್ ಯಾಕೆ ಬುರ್ಕಾ ಹಾಕೊಳ್ತೀರಾ ನಾನು ಕೇಳಲಿಲ್ಲ. ನೀವ್ ಯಾಕೆ ಬುರ್ಕಾ ಹಾಕೋತೀರಾ ಅಂತ ಕೇಳಿಲ್ಲ. ಹಾಕೊಳ್ಳಿ, ನಿಮ್ಮ ಮನೇಲಿ ಹಾಕೊಳ್ಳಿ. ಯಾವಾಗ ಕಾಮನ್ ಆರ್ಗನೈಸೇಷನ್ಸ್ ಗೆ ಬರ್ತೀರಾ ಅವಾಗ ನಮ್ಮ ಹಾಗೆ ಬನ್ನಿ. ನಿಮ್ಮ ಮನೇಲಿ ನಿಮ್ಮ ರಿಲಿಜನ್ ಫಾಲೋ ಮಾಡಿ, ನಾವೇನ್ ಬೇಡ ಹೇಳಲ್ಲ. ಯಾವತ್ತೂ ಪ್ರಶ್ನೆ ಮಾಡಿಲ್ಲ. ಸುರಯ್ಯ ಅವರು ಅದನ್ನೇ ಹೇಳಿರುವಂತದ್ದು. ನಾನು ನೇರವಾಗಿ ಫಾತಿಮಾ ಅವ್ರ ಜೊತೆ ಹೋಗ್ತೇನೆ. ಸುರಯ್ಯ ಅವರು ಹೇಳಿರುವಂತಹ ಒಂದು ಮಾತು, ಧರ್ಮ ಪ್ರಚಾರ ಅನ್ನುವಂಥದ್ದು ಬೇರೆ ಕಡೆಯಲ್ಲಿ ಇರ್ಲಿ, ಧರ್ಮ ಅನ್ನೋದು ಮನೆಯಲ್ಲಿ ಇರ್ಲಿ, ಆದ್ರೆ ಶಾಲೆಗೆ ಹೋದಾಗ, ಕಾಲೇಜ್ಗೆ ಹೋದಾಗ ವಿದ್ಯಾಸಂಸ್ಥೆ ಅಥವಾ ವಿದ್ಯಾರ್ಜನೆಗೋಸ್ಕರ ಇರಲಿ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಜೊತೆಗೆ ಎಲ್ಲರೂ ಕೂಡ ಹೇಳುವಂತಹ ವಿಚಾರ ಅದೇ, ಯಾಕೆ ಅಲ್ಲಿ ಧರ್ಮವನ್ನ ಪ್ರಚಾರ ಮಾಡಬೇಕು ಅನ್ನುವಂಥ ವಿಚಾರ. ಇಲ್ಲಿ ವಿದ್ಯೆ ಮುಖ್ಯ ಆಗುತ್ತಾ ಧರ್ಮ ಮುಖ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳ ನಡುವೆ ಜೊತೆಗೆ ಸುರಯ್ಯ ಅವರು ಹೇಳಿರುವಂತಹ ವಿಚಾರ, ಸಂವಿಧಾನ ನಮಗೆ ನೀಡಿರುವಂತಹ ಹಕ್ಕು ನಾವು ದುರುಪಯೋಗ ಮಾಡಬಾರ್ದು ಅನ್ನುವಂಥದ್ದು. ಜೊತೆಗೆ ಧರ್ಮ ಎಷ್ಟು ಮುಖ್ಯವೋ ದೇಶವು ಕೂಡ ಅಷ್ಟೇ ಮುಖ್ಯವಾಗುತ್ತೆ ಅನ್ನುವಂಥದ್ದು. ಸಂವಿಧಾನದ ಮೇಲೆ ನಂಬಿಕೆ ಇದೆ. ಮೊದಲನೇದಾಗಿ ನಂಗೆ ಹೇಳಲಿಕ್ಕಿರುವಂತಹದ್ದು, ಇದು ಭಾರತ ದೇಶ ಹೊರತು ಫ್ರಾನ್ಸ್ ಅಲ್ಲ. ಅವರಿಗೆ ಮನೆಯಲ್ಲಿ ಒಳಗೆ ಹೋಗಿ ಇದು ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು. ಇದು ಭಾರತ ದೇಶ, ಎಲ್ಲರಿಗೂ ಅವರದೇ ಆದಂತಹ ಧಾರ್ಮಿಕ ಹಕ್ಕುಗಳನ್ನು ಕೊಟ್ಟಿರುವಂತಹದ್ದು ಮತ್ತು ಅವರಿಗೆ ವೈಯಕ್ತಿಕವಾದಂತಹ ಸ್ವಾತಂತ್ರ್ಯ ಕೂಡ ಕೊಟ್ಟಿದೆ. ಇದರಲ್ಲಿ ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಹಕ್ಕಿಲ್ಲ ಅನ್ನುವಂತಹದ್ದಾಗಿ ಆಶಾ ಸಾರಿ ಫಾತಿಮಾ ಅವ್ರ ಜೊತೆ ಮಾತಾಡ. ಫಾತಿಮಾ ಎಸ್
ಇಲ್ಲಿ ಮೂಲಭೂತ ಹಕ್ಕುಗಳ ದುರುಪಯೋಗ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮಾಡ್ತಾ ಇರುವಂತಹವರು ಎಬಿವಿಪಿ ಅಥವಾ ಬಿಜೆಪಿ ಸರ್ಕಾರ ಏನಿದೆ ಅದು ವಿದ್ಯಾರ್ಥಿಗಳ ಮಧ್ಯೆ ಕೋಮು ವಿಷ ಬೀಜವನ್ನು ಹಾಕಲಾಗಿರ್ತದೆ. ಮೂಲಭೂತ ಹಕ್ಕುಗಳು ಯಾವ ವಿದ್ಯಾರ್ಥಿಗೆ ಕೊಟ್ಟಿಲ್ಲ, ಯಾವ ಒಂದು ವಿದ್ಯಾರ್ಥಿ ನಾಗರಿಕನಾಗಿ ಇದಕ್ಕೆ ಆನ್ಸರ್ ಕೊಡ್ತೇನೆ. ಇವರು ಒಂದು ವಿಚಾರವನ್ನು ಮಾತಾಡಿದ್ರು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇದಕ್ಕೆ ಕಿಮ್ಮತ್ ಕೊಡ್ತಾ ಉಂಟಂತ. ಅದು ತಪ್ಪು ವಿಚಾರ. ಯಾಕೆಂದ್ರೆ ಈ ಹಿಜಾಬ್ ವಿಚಾರ ಬಂದದ್ದು ಶುರುವಿಗೆ 6 ಜನ ವಿದ್ಯಾರ್ಥಿಗಳು ಅಲ್ಲಿಯ ಪ್ರಾಂಶುಪಾಲರಿಗೆ ವಿರೋಧವಾಗಿ, ಆಕ್ಚುಲಿ ಗುರು ಅಂತ ಹೇಳಿದ್ರೆ ಏನು, ಅವನು ದೇವರ ಸಮಾನ. ಈಗ ಗುರುಗಳು ಈಗ ಇಷ್ಟು ದಿನಗಳಲ್ಲಿ ಹಿಜಾಬ್ ಧರಿಸಿ ಬರ್ತಾ ಇದ್ರೆ ಏನೋ, ಆದ್ರೆ ಅಲ್ಲಿ ಒಳಗೆ ಬರುವಾಗ ಅವ್ರು ತೆಗಿತಾ ಇದ್ರು ಏನು. ಆ ದಿನದಿಂದ 6 ವಿದ್ಯಾರ್ಥಿಗಳು ಯಾಕೆ ಅಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಬೇರೆ ಅದೇ ಜಾತಿಯ ವಿದ್ಯಾರ್ಥಿಗಳು ಇದ್ದಾರೆ, ಆದ್ರೆ ಆ ಜಾತಿಯ ವಿದ್ಯಾರ್ಥಿಗಳಿಗೆ ಏನು ಪರವಾಗಿಲ್ಲ ಅಂತ ಅವ್ರು ಕ್ಲಾಸಲ್ಲಿ ಕೂತ್ಕೊಳ್ತಾರೆ. ಈ 6 ಜನ ವಿದ್ಯಾರ್ಥಿಗಳಿಗೆ ಯಾಕೆ ಅದು ಬಂದಿದೆ? ಒಬ್ಬರ ವೈಯಕ್ತಿಕ ಸ್ವಾತಂತ್ರ್ಯ ಅವ್ರು ಹಾಕ್ತಾರೆ, ಇದು ನಮ್ಗೆ ಬೇಕಾಗಿರುವಂತಹದ್ದಲ್ಲ. ಒಬ್ಬ ವಿದ್ಯಾರ್ಥಿ ಅವಳ ಹಕ್ಕಿಗಾಗಿ ಕೇಳ್ತಾ ಇದ್ದಾಳೆ ಅಂತ ಹೇಳಿದ್ರೆ ಅವಳಿಗೆ ಹಕ್ಕನ್ನು ಕೊಡುವಂತಹದ್ದು ಈ ದೇಶದ ಸಂವಿಧಾನ ಕೊಟ್ಟಿರುವಂತಹ ಮಾತಾಡ್ತಾ ಇದ್ದೀರಿ. ಇಂಟರ್ಫಿಯರ್ ಆಗುವಂತ ಹಕ್ಕಿಲ್ಲ ನೋಡಿ. ನೀವೊಂದು ವಿದ್ಯಾರ್ಥಿಯಾಗಿ ಮಾತಾಡ್ತಾ ಇರ್ಬೋದು. ಹೌದು ನೋಡಿ, ಇದು ಸುರಯ್ಯ ಅವರ ಮಾತುಗಳು ನಾನು ಒಪ್ಪಿಕೊಳ್ತೇನೆ. ಒಬ್ಬರ ಹಕ್ಕು ತಾವು ಹೇಳಿದ್ರೆ ಒಬ್ಬರ ವೈಯಕ್ತಿಕವಾಗಿರುವಂತಹ ಹಕ್ಕು, ಒಬ್ಬರ ವೈಯಕ್ತಿಕವಾಗಿರುವಂತಹ ಹಕ್ಕಿಗೋಸ್ಕರ ಈಗ ಅಲ್ಲಿ 900 ವಿದ್ಯಾರ್ಥಿಗಳು ಇಡೀ ನಮ್ಮ ರಾಜ್ಯಾದ್ಯಂತ ಅನೇಕ ವಿದ್ಯಾರ್ಥಿಗಳು ಸಫರ್ ಆಗ್ತಾ ಇದ್ದಾರೆ. ಕ್ಲಾಸ್ ಅವರ ಭವಿಷ್ಯ ಏನು ಅಂತ ಗೊತ್ತಿಲ್ಲ. ಇದು ಕೇಳಿದ್ರೆ ಇದು ತಪ್ಪಲ್ವಾ? ಸಂವಿಧಾನ ಹಕ್ಕನ್ನ ದುರುಪಯೋಗ ಪ್ರತಿರೋಧ ಮಾಡಬಾರ್ದು ಅಂತ ಹೇಳಿಲ್ಲ. ಯಾವಾಗ ಮೂಲಭೂತ ಹಕ್ಕುಗಳು ನಿರಾಕರಣೆ ಆಗ್ತದ, ನನ್ನ ಹಕ್ಕು ಅನ್ನುವಂತಹದ್ದನ್ನು ಕೇಳಿ ನನ್ನ ನಿಮ್ಮ ಹಕ್ಕನ್ನ ನೋಡಿ, ಬೀದಿ ಬದಿಗಳಲ್ಲ ಅಲ್ಲಿ ವಿದ್ಯಾರ್ಥಿಗಳ ಭವಿಷ್ಯವನ್ನ ಹಾಳು ಮಾಡಬೇಡಿ ಫಾತಿಮಾ. ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡ್ತಿರುವಂತಹದ್ದು ಯಾವಾಗ ವಿದ್ಯಾರ್ಥಿಗಳ ಮುಖಕ್ಕೆ ಗೇಟ್ ಗಳನ್ನು ಹಾಕಿ ಅವರನ್ನು ಹೊರಗೆ ಹಾಕಿದ್ರು, ಅವ್ರು ಯಾವಾಗ ಅವರು ಕೂಗ್ತಾ ಇದ್ರು ನಮ್ಗೆ ಒಳಗೆ ಹಾಕಿ ಒಳಗೆ ತೆಗೆದುಕೊಳ್ಳಿ ಅಂತ, ಆವಾಗ ಅವರಿಗೆ ಬನ್ನಿ ಅನ್ನುವಂಥದ್ದಲ್ವಾ? ಆರ್ಟಿಕಲ್ 25 ಇಂದ 28 ವರೆಗೆ ನಮಗೆ ಎಲ್ಲಿಯೂ ಕೂಡ ಎಸೆನ್ಷಿಯಲ್ ಪ್ರಾಕ್ಟೀಸ್ ಅನ್ನು ಮಾಡುವಂತ ಹಕ್ಕಿದೆ. ಯಾರಿಗೂ ಕೂಡ ಇಂಟರ್ಫಿಯರ್ ಆಗುವಂತ ಹಕ್ಕಿಲ್ಲ. ಅವರಿಗೆ ಬೇಕು ಅಂತ ಹೇಳಿದ್ರೆ ಮಾಡ್ಬೋದು. ಇಲ್ಲಿ ಪ್ರಾಂಶುಪಾಲರು ಅವರ ಒಂದು ಮನಸ್ಥಿತಿಯನ್ನು, ಒಂದು ಕೋಮುವಾದದ ಮನಸ್ಥಿತಿಯನ್ನಾಗಿರ್ತದೆ ನೋಡಿ. ನೀವು ವಿದ್ಯಾರ್ಥಿ ಆಗಿರ್ಬೋದು, ನಾನು ಒಂದು ಶಿಕ್ಷಕಿಯಾಗಿ ಮಾತಾಡ್ತಾ ಇದ್ದೇನೆ. ಇಲ್ಲಿ ವಿದ್ಯಾರ್ಥಿ ಶಿಕ್ಷಕಿ ಅಲ್ಲ, ಇಲ್ಲಿ ಒಂದು ಅದರಲ್ಲೂ ಕೂಡ ಈ ಒಂದು ವಿವಾದ ಪ್ರಾರಂಭವಾಗಿದ್ದು ಉಡುಪಿ ಕಾಲೇಜಿನಲ್ಲಿ ಯಾವ ರೀತಿ ಇತ್ತು ಅಂತ ಹೇಳಿದಾಗ, ನಾವು ಹೆಣ್ಮಕ್ಳು ತಮ್ಮನ್ನ ತಾವುಗಳು ರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹಿಜಾಬ್ಗಳನ್ನ ಹಾಕ್ತೀರಾ. ಆದ್ರೆ ಆ ಒಂದು ಕಾಲೇಜ್ ಏನಿರುತ್ತೆ ಹೆಣ್ಮಕ್ಳಿಗೋಸ್ಕರ ಮಾಡಿರುವಂತಹ ಕಾಲೇಜ್ ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ಅಲ್ಲಿ ಲೆಕ್ಚರರ್ಸ್ ಇರ್ತಾರೆ ಅನ್ನುವಂಥದ್ದು, ಪುರುಷರು ಲೆಕ್ಚರರ್ಸ್ ಇರ್ತಾರೆ ಅನ್ನುವಂತಹ ವಿಚಾರ. ಇಲ್ಲಿ ಸುರಯ್ಯ ಅಂಜುಮ್ ಅವರು ಹೇಳಿರುವಂತಹ ವಿಚಾರ, ಈ ವಿಚಾರ ನಾನು ಗಮನಿಸಬೇಕು. ತದನಂತರ ಬಂದಿರುವಂತಹ ಹೇಳಿಕೆಗಳು ಯಾವ ರೀತಿ ಇತ್ತು ಅಂತ ಬಂದಾಗ, ಅಣ್ಣ ತಮ್ಮಂದಿರು ಇದ್ದಾಗ್ಲೂ ಕೂಡ ಮನೆಯಲ್ಲಿ ಹಿಜಾಬ್ ಹಾಕಿಕೊಂಡು ಹೋಗ್ತೇವೆ ಅನ್ನುವಂತಹ ವಿಚಾರ ಅಲ್ವಾ? ಈ ವಿಚಾರ ಬರುತ್ತೆ. ಸುರಯ್ಯ ಅವ್ರ ಜೊತೆ ನಾನು ನೇರವಾಗಿ ಕೇಳಬೇಕು, ಹೆಣ್ಮಕ್ಳ ರಕ್ಷಣೆಗೋಸ್ಕರ ಧರ್ಮದಲ್ಲಿ ಇರುವಂತದ್ದು ನಾವುಗಳು ಇದನ್ನು ಪಾಲನೆ ಮಾಡಬೇಕು ಅಂತ ಬರುತ್ತೆ. ಅದೇ ತಾವುಗಳು ಇದನ್ನ ಅಪೋಸ್ ಮಾಡ್ತೀರಾ? ನನ್ನ ಮನೆಯಲ್ಲಿ ಮಾತ್ರ ನಾನು ಇದನ್ನ ಪಾಲನೆ ಮಾಡ್ತೇನೆ, ಹೊರಗಡೆ ಬಂದಾಗ ನಾನು ದೇಶದ ಒಂದು ಸ್ತ್ರೀಯಾಗಿರ್ತೀನಿ ಅನ್ನುವಂತ ವಿಚಾರವನ್ನು ತಾವು ಹೇಳ್ತೀರಾ? ಸುರಯ್ಯ ಅವರೇ, ನಾನು ಈ ದೇಶದ ಪ್ರಜೆ ಅಂತ ನಂಬ್ಕೊಂಡು ಈ ದೇಶದ ಹೊರಗೆ ಬರ್ತೀನಿ. ನನ್ನ ಸಂವಿಧಾನ ನನಗೆ ಹೊರಗೆ ಬರುವಂತಹ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೂಡ ನೀಡಿದೆ. ನನಗೆ ಆ ಶಿಕ್ಷಣ ಸಂಸ್ಥೆಯಲ್ಲಿ ಹಿಜಾಬ್ ಹಾಕ್ಲಿಕ್ಕೆ ಅಥವಾ ನನ್ನ ಧರ್ಮದ ಆಚರಣೆ ಮಾಡ್ಲಿಕ್ಕೆ ಹಕ್ಕಿಲ್ವೋ, ನಾನು ನನ್ನದೇ ಆದಂತಹ ಅಂದ್ರೆ ಮುಸ್ಲಿಂ ವಿದ್ಯಾಸಂಸ್ಥೆಗಳಲ್ಲಿ ಯಾವುದಕ್ಕೆ ಅದಕ್ಕೆ ಪರ್ಮಿಷನ್ ಇದೆ ಅಂತಹ ಕಾಲೇಜ್ಗಳನ್ನ ನಾನು ಆಯ್ಕೆ ಮಾಡ್ಕೊಳ್ತೀನಿ. ಯಾಕಂದ್ರೆ ನನಗೆ ನನ್ನ ಧರ್ಮ ನಾನು ಬೇರೆ ಫಾತಿಮಾ 1 ಮಿನಿಟ್ ನಾನು ಬೇರೆ ಯಾವುದೇ ಸ್ಟೂಡೆಂಟ್ಸ್ ಗಳಿಗೆ ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಬೇರೆ ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ಅವಕಾಶ ಇದೆ ಅಂತಹ ಶಿಕ್ಷಣ ಸಂಸ್ಥೆಗಳಿಗೆ ಹೋಗ್ತೀನಿ. ಇನ್ನು ನಾನು ಹಿಜಾಬ್ ಹಾಕ್ಲೇಬೇಕು ಅನ್ನುವಂತಹ ಪಟ್ಟು ಹಿಡಿದು ಕೂತವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು ಹಿಜಾಬ್ ಹಾಕ್ತೀರಾ, ಇಸ್ಲಾಂ ನಲ್ಲಿ ಬರೀ ತಲೆಗೆ ಶಾಲ್ ಹಾಕೋದಷ್ಟೇ ಅಲ್ಲ, ಮುಖ ಕೂಡ ಕವರ್ ಮಾಡ್ಬೇಕು. ನೀವು ಅಷ್ಟೇ ಧರ್ಮ ಪರಿಪಾಲಕರಾಗಿದ್ರೆ ನೀವು ಮುಖ ಕೂಡ ಕವರ್ ಮಾಡ್ಕೊಂಡು ಕೂತ್ಕೊಳ್ಬೇಕು. ಅದ್ಯಾಕೆ ಕೂತ್ಕೊಳ್ತಾ ಇಲ್ಲ ನೀವು?
ನಿಮ್ಗೆ Correct, ಆಧಾರ್ correct. ಕಾರ್ಡ್ ರೇಷನ್ ಕಾರ್ಡ್ ಗಳಲ್ಲಿ ಕಿವಿ ತೋರಿಸ್ಕೊಂಡು ಫೋಟೋ ತೆಗಿಬೇಕು. ಅಲ್ಲಾಕ್ ನೀವು ಪ್ರೊಟೆಸ್ಟ್ ಮಾಡಲ್ಲ? Yes, yes, ಯಾಕಂದ್ರೆ yes, yes. PSY SDPI ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ರಾಜಕೀಯ ಗಾಳ ಇವತ್ತು ಅವರು ವಿದ್ಯಾರ್ಥಿಗಳನ್ನ ಬಲಿಪಶು ಮಾಡ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನೀವ್ ಯಾಕೆ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಪಾಸ್ಪೋರ್ಟ್ ಗಳಲ್ಲಿ ಇಲ್ಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಾಸ್ಪೋರ್ಟ್ ವಿಷಯದಲ್ಲಿ ಎಲ್ಲಲ್ಲ ಮಾತಾಡ್ತಾ ಇರುವಂತಹದ್ದು. ಇಲ್ಲಿ ನಾವು ಕ್ಲಾಸಿನ ಮೇಡಮ್, ತಾವು ಹೇಳಿದ್ರಿ, ನೀವ್ ಅಲ್ಲೂ ಕೂಡ ಪಟ್ಟಿ ಹಿಡಿಬೇಕು. ನೀವ್ ಯಾಕೆ ಹಿಜಾಬ್ ತೆಗೆದು ಕಿವಿ ತೋರಿಸ್ಕೊಡಿ? ಯಾಕಂದ್ರೆ ನಿಮ್ಗೆ ನೆಸೆಸಿಟಿ ಇದೆ, ಅದಕ್ಕೋಸ್ಕರ ತೆಗಿತೀರ ತಾನೇ. ಇನ್ನೊಂದು ವಿಚಾರ, ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ನೀವ್ ಇವತ್ತು ವಿದ್ಯಾರ್ಥಿಗಳನ್ನ ಬೀದಿಯಲ್ಲಿ ತಂದು ನಿಲ್ಸಿದೀರಾ. ಇದು ತಪ್ಪು ಫಾತಿಮಾ. ನೀವ್ ಇವತ್ತು ಭವಿಷ್ಯವನ್ನ ಹಾಳು ಮಾಡ್ತಾ ಇದ್ದೀರಾ. ಭವಿಷ್ಯವನ್ನು ಹಾಳು ಮಾಡ್ತೀರಾ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನಿಮ್ಮ Very simple, ಒಂದು MLA ಫಾತಿಮಾ ಅವರು ವೆರಿ ಸಿಂಪಲ್. ಅವರು ಹೇಳಿರುವಂತಹ ವಿಚಾರ, ಎಸ್, ಹಿಜಾಬ್ ಬಗ್ಗೆ ಅವರು ಹೇಳಿರುವಂತಹ ವಿಚಾರ. ಸ್ವಾತಂತ್ರ್ಯ ಎಲ್ರಿಗೂ ನೀಡಿದೆ. ಹಾಗಂತ ನಾವು ಕಾಲೇಜಿಗೆ ಮನಸೋ ಇಚ್ಛೆ ಉಡುಗೆ ತೊಡುಗೆಗಳನ್ನ ತೊಟ್ಕೊಂಡು ಹೋಗಕ್ಕಾಗಲ್ಲ. ನೀಡಿದೆ, ಯಾವ ಉಡುಗೆಗಳನ್ನ ತೊಟ್ಕೊಂಡ್ ಬೇಕಾದ್ರೂ ಹೋಗ್ಬೋದು. ಹಾಗಂತ ಯಾವ ಡ್ರೆಸ್ ಅಲ್ಲಿ ನಮ್ಮ ಕಾಲೇಜಿಗೆ ಹೋಗಕ್ಕಾಗಲ್ಲ. 9 ಗಂಟೆಗೆ ಕಾಲೇಜಿಗೆ ಹಾಜರಾಗ್ಬೇಕು. ಸಂವಿಧಾನ ಹೇಳಿಲ್ಲ ನೀನ್ 9 ಗಂಟೆಗೆ ಹೋಗಿ ಕಾಲೇಜಿಗೆ ಹಾಜರಾಗ್ಬೇಕು. ನನ್ಗೆ ನೀಡಿಲ್ಲ ಅಂತ ಹೇಳ್ಕೊಂಡು 10 ಗಂಟೆಗೆ ಹೋಗಕ್ಕಾಗಲ್ಲ. ವಿದ್ಯಾಸಂಸ್ಥೆಗಳ ಬಾಗ್ಲೇಬೇಕು. ನಿಜ ನಿಜ ನಿಜ. ಎಸ್, ಇದು ಮತ್ತೆ ಇನ್ನೊಂದು- ಇಲ್ಲ ಮೇಡಮ್, ಈ ಒಂದು ವಿಚಾರವನ್ನ ಅವರೊಂದು ಹೇಳಿದ್ರು, ಆಧಾರ್ ಕಾರ್ಡ್ ಅಥವಾ ಇನ್ನಿತರ ವಿಚಾರಗಳು ಅಂತ ಬಂದಾಗ ಅಲ್ಲಿ ಕಿವಿಯನ್ನ ಮುಚ್ಚಿಕೊಳ್ಳುವಂತದ್ದಿಲ್ಲ, ನಾವುಗಳು ನಮ್ಮ ಮುಖವನ್ನ ಸರಿಯಾಗಿ ತೋರಿಸಿಕೊಳ್ಬೇಕಾಗುತ್ತೆ. ಆ ಸಂದರ್ಭ ನಮ್ಮ ಹಕ್ಕುಗಳನ್ನ ತಾವುಗಳು ಯಾಕೆ ಆ ಸಂದರ್ಭ ಕೇಳಿಲ್ಲ, ಈ ಸಂದರ್ಭ ಯಾಕೆ ಕೇಳ್ತಿರೋ ಅಂತ ಪ್ರಶ್ನೆ ಇಲ್ಲಿ ನಂಗೆ ಹೇಳಲಿಕ್ಕಿರುವಂತಹದ್ದು, ವಸ್ತ್ರ ಸಂಹಿತೆಯನ್ನು ಕಾಲೇಜಲ್ಲಿ ತಂದಿದ್ದಾರ, ಯಾವ ವಿದ್ಯಾರ್ಥಿನಿ ಯೂನಿಫಾರ್ಮ್ ಹಾಕದೆ ಬಂದಿದ್ದಾರೆ ಹೇಳಿ. ಅವರು ಕೇಳ್ತಿರುವಂತಹದ್ದು ಅದೇ ಶಾಲ್ ಅನ್ನು ನಾವು ತಲೆಗೆ ಒಂದು ಹೆಡ್ ಸ್ಕಾರ್ಫ್ ಆಗಿ ಮಾಡಿ ಹಾಕ್ತಾ ಇರುವಂತದ್ದು ಯಾವ ರೀತಿಯಾಗಿ ಪ್ರಾಬ್ಲಮ್ ಆಗಿ ಕಾಣ್ತಾ ಇದೆ. ಈ ಒಂದು ಲೆಕ್ಚರ್ಸ್ ಗೆ ಆಗಿರ್ಬೋದು ಅಥವಾ ಇಲ್ಲಿ ಒಂದು ವಿಷ ಬೀಜವನ್ನು ಹಾಕ್ತಾ ಇದ್ದಾರೆ, ಅವರಿಗೆ ಯಾವ ರೀತಿಯಾಗಿ ಪ್ರಾಬ್ಲಮ್ ಕಾಣ್ತಾ ಇದೆ. ಸಮಾನತೆ ಇದೊಂದು ಭಾರತ ದೇಶದಲ್ಲಿ ಎಲ್ಲಾ ಕಲ್ಚರ್ಗಳನ್ನು ಪ್ರಾಕ್ಟೀಸ್ ಮಾಡುವಂತಹದ್ದು ಎಲ್ಲರಿಗೂ ಹಕ್ಕಿದೆ. ಅದು ಯಾವ ರೀತಿಯಾಗಿ ಸಮಾನತೆಯಾಗಿ ಕಾಣುವುದಿಲ್ಲ ಅನ್ನುವಂತಹದ್ದು ಅದು ನಿಮ್ಮ ಒಂದು ಹಿಂದುತ್ವವಾದಿ ಮನಸ್ಥಿತಿ ಅನ್ನೋದು ನೀವು ಅರ್ಥ ಮಾಡಿಕೊಳ್ಬೇಕು. ನೋಡಿ, ಧಾರ್ಮಿಕ ಹಕ್ಕನ್ನ ಸೀಮಿತರಾಗಬಾರ್ದು. ವೆರಿ ಸಿಂಪಲ್. ಈಗ ಧಾರ್ಮಿಕ ಹಕ್ಕು ಪ್ರತಿಯೊಬ್ರು ಕೂಡ ಅದನ್ನ ಪ್ರಚಾರ ಪಡಿಸೋಕೆ ಅವಕಾಶ ಇದೆ ತಾವು ಹೇಳ್ತೀರಾ. ಧಾರ್ಮಿಕ ಹಕ್ಕು ಅನ್ನೋದು ಈಗಾಗಲೇ ಹೇಳಿದಾಗೆ, ಎಸ್ ರಾಯ್ ಅವರು ಹೇಳಿದಾಗೆ, ಪ್ರತಿಯೊಬ್ರು ಹೇಳುವ ಹಾಗೆ ಹಿಂದೂಗಳು ಬರ್ತಾರೆ, ಇತರ ಬ್ರಾಹ್ಮಣರು ಬರ್ತಾರೆ, ಇದು ಕೂಡ ಜೈನರು ಬರ್ತಾರೆ, ಬುದ್ಧರು ಬರ್ತಾರೆ, ಇದೆಲ್ಲವೂ ಕೂಡ ಬಂದಾಗ ಕ್ರೈಸ್ತರು ಬರ್ತಾರೆ. ಅವರವರ ಒಂದು ಧರ್ಮ ವಿಧಾನ ಯಾವ ರೀತಿ ಇದೆ ಎಲ್ಲವೂ ಕೂಡ ಅದೇ ರೀತಿ ಕಾಲೇಜ್ಗೆ ಹೋಗ್ತಾ ಇದ್ರೆ ಅಲ್ಲಿ ಸಮಾನತೆ ಅನ್ನೋದು ಇರುತ್ತಾ? ನಿತಿನ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ನಿಮ್ಮ ಧರ್ಮ ಪಾಲನೆ ಮಾಡಿ ಹೇಳಿದ್ದಾರೆ. ಅಲ್ಲಿ ಹೇಳಿದ್ರ ಆ ವಿದ್ಯಾರ್ಥಿಗಳು ಯೂನಿಫಾರ್ಮ್ ಹಾಕಿ ಕಾಲೇಜ್ಗೆ ಬರ್ತಾ ಇರುವಂತಹದ್ದು. ಅವ್ರು ಕೇಳ್ತಾ ಇರುವಂತಹದ್ದು ನನಗೆ ಹೆಡ್ ಸ್ಕಾರ್ಫ್ ಹಾಕ್ಲಿಕ್ಕೆ ಪರ್ಮಿಷನ್ ಕೊಡಿ, ಒಂದು ಕಾಲೇಜಿನಲ್ಲಿ ಕ್ಲಾಸ್ನಲ್ಲಿ ನಂಗೆ ಹೆಡ್ ಸ್ಕಾರ್ಫ್ ಹಾಕ್ಲಿಕ್ಕೆ ಪರ್ಮಿಷನ್ ಕೊಡಿ. ಇಲ್ಲಿ ಯಾವ ರೀತಿಯಾದ ಪ್ರಾಬ್ಲಮ್ ಆಗ್ತಿದೆ ನೋಡಿ, ಶಿಕ್ಷಣ ಬೋಧನೆ ಆಗ್ತಿಲ್ಲ. ಅಲ್ಲಿ ಸಮಾಜ ವಿಜ್ಞಾನ, ಗಣಿತ, ಕನ್ನಡ, ಇಂಗ್ಲಿಷ್ ಬೋಧನೆ ಆಗ್ತಿರೋದು. ಅಲ್ಲಿ ಯಾವುದೇ ಧಾರ್ಮಿಕ ವಿಚಾರಗಳು ಬೋಧನೆ ಆಗ್ತಾ ಇಲ್ಲ. ನಿಮ್ಗೆ ಧಾರ್ಮಿಕ ಬೋಧನೆ ಆಗ್ತಿದೆ ಅನ್ನುವಂತಹದ್ದನ್ನು ಕೂಡ ಹೇಳಲಿಲ್ಲ. ಅವ್ರು ಹೇಳುವಾಗ ಸ್ವಲ್ಪ ಕರೆಕ್ಟ್ ಆಗಿ ಹೇಳಿದ್ರೆ ಒಳ್ಳೇದು. ನಿಲ್ಲಿ ಒಂದ್ ನಿಮಿಷ, ನಿಮ್ಗೆ ಪೂರಕವಾಗಿ ನಾನು ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡುವಂತವರು ನಾನೇನ್ ಹೇಳ್ತೇನೆ ಗೊತ್ತುಂಟಾ, ಇವತ್ತಿವರು ಖಾಲಿ ಒಳಗೆ ಬರ್ಲಿಕ್ಕೆ ನಮ್ಗೆ ಸ್ಕಾರ್ಫ್ ಹಾಕಿ ಕುತ್ಕೊಳ್ಳಿಕ್ಕೆ ಅಂತ ಪರ್ಮಿಷನ್ ಕೊಡಿ ಹೇಳ್ತಾರೆ. ನಾಳೆ ಎಕ್ಸಾಮ್ಗಳು ನಡೀತಾ ಇರ್ತದೆ. ಎಕ್ಸಾಮ್ ನಡೆಯುವಾಗ ಅಲ್ಲಿ ಫಾರ್ ಎಕ್ಸಾಂಪಲ್ ನೀಟ್ ಎಕ್ಸಾಮ್ ಅಲ್ಲಿ ಹೋಗುವಾಗ ಬಳೆ ಹಾಕ್ಲಿಕ್ಕಿಲ್ಲ, ಕಿವಿಯ ಓಲೆ ಕೂಡ ಹಾಕ್ಲಿಕ್ಕಿಲ್ಲ. ಆಗ ಏನಾಗ್ತದೆ, ಈ ಸ್ಕಾರ್ಫ್ ನಾವು ಪರ್ಮಿಷನ್ ಸಿಕ್ಕಿದೆ ಅಂತ ಹೇಳಿ ನೀಟ್ ಎಕ್ಸಾಮ್ಗೆ ಇವ್ರು ಸ್ಕಾರ್ಫ್ ಹಾಕಿ ಕುತ್ಕೊಳ್ಳಿಕ್ಕೆ ಆಗ್ತದಾ? ಅಲ್ಲಿ ಒಂದು ನಿಯಮಗಳು ಉಂಟು. ಹಾಗೆ ಶಾಲೆಯ ಕೆಲವು ವಸ್ತ್ರ ಸಂಹಿತೆ ನಿಯಮಗಳು ಇರುವಾಗ ಆ ನಿಯಮಗಳನ್ನು ಪಾಲಿಸಿ ಒಳಗೆ ಬಂದ್ರೆ ಅವರಿಗೆ ಶಿಕ್ಷಣ ಕೊಡುದಿಲ್ಲ ಅಂತ ಯಾರು ಶಾಲೆಯವರು ಹೇಳಿಲ್ಲ. ಇದು ಸುಮ್ಮನೆ ನಿಲ್ಲಿ. ಇದು ಇತ್ತೀಚಿನ ದಿನಗಳಲ್ಲಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ಇದು ನ್ಯೂ ಎಜುಕೇಶನ್ ಪಾಲಿಸಿ ಅಂತ ಸ್ಟಾರ್ಟ್ ಆಗ್ತಾ ಉಂಟು. ಈ ನ್ಯೂ ಎಜುಕೇಶನ್ ಪಾಲಿಸಿಯ ಇದರ ಬಗ್ಗೆ ಏನಾದ್ರೂ ವಿರೋಧ ವ್ಯಕ್ತಪಡಿಸ್ಬೇಕಂತ ಹೇಳಿ ಇಂಥ ಕಿಮ್ಮತ್ತುಗಳನ್ನು, ಸಣ್ಣ ಸಣ್ಣ ವಿಚಾರಗಳನ್ನು ತಂದು ಈ 6 ವಿದ್ಯಾರ್ಥಿಗಳಿಂದ ಶುರುವಾದ ವಿಚಾರಗಳು ಈಗ ರಾಜ್ಯಾದ್ಯಂತ ಇದು ವಿಸ್ತರಣೆ ಆಯ್ತು. ಇಷ್ಟು ದಿನಗಳಲ್ಲಿ ಈಗ ಆಲ್ರೆಡಿ ಶಿಕ್ಷಣ ಸಂಸ್ಥೆಗಳು ಕೊರಿತಾ ಇದ್ದೇವೆ. ಅಂದ್ರೆ
ನಮ್ದು ಪೋಷನ್ ಆಗ್ಲಿಲ್ಲ, ಏನೆಲ್ಲ ಉಂಟು ಟೆನ್ಷನ್. ಅಷ್ಟಿರುವಾಗ ಎಕ್ಸಾಮ್ಗಳು ಬರುವ ಸ್ಥಿತಿಯಲ್ಲಿ ಎಕ್ಸಾಮ್ ಟೈಮ್ ಟೇಬಲ್ ಬಂದಾಯ್ತು. ಈಗ ಇವರ ವಿಚಾರಗಳು ಈ ವಿಚಾರಗಳೆಲ್ಲ ಬಂದದ್ದು ಯಾಕೆ, ನನ್ಗೆ ಇದು ಸಂಶಯ ಆಗ್ತಾ ಉಂಟು. ಆಸ್ ಅ ನೀಟ್ ಆಸ್ಪಿರೆಂಟ್ ನಾನು ಕೂಡ ನೀಟ್ ಎಕ್ಸಾಮ್ ಅನ್ನು ಅಟೆಂಡ್ ಮಾಡಿದ್ದೇನೆ. ನಾನು ಕೂಡ ಹಿಜಾಬ್ ಹಾಕಿಯಾಗಿರ್ತದೆ ಬರೆದಿರುವಂತಹದ್ದು. ಅದು ಅಲ್ಲಿರುವಂತಹ ಇನ್ವಿಜಿಲೇಟರ್ ಅವರ ಒಂದು ಕರ್ತವ್ಯ ಚೆಕ್ ಮಾಡುವಂತಹದ್ದು. ಇಲ್ಲಿ ಇವರು ಕಾಪಿ ಮಾಡ್ತಾ ಇದ್ದಾರೆ ಅಥವಾ ಯಾವ ರೀತಿಯಾಗಿ ಹಿಜಾಬ್ ಮಾತಾಡುವಾಗ ನೀವು ಇಂಟರ್ಫಿಯರ್ ಮಾಡಬೇಕು. ನಾ ಹೇಳ್ತಿರುವಂತಹದ್ದು ಯಾವುದೇ ರೀತಿಯಾದಂತಹ ಅಲ್ಲಿ ಒಂದು ಹುಡುಗಿ ಹಿಜಾಬ್ ಅನ್ನು ಎಕ್ಸಾಮ್ ಹಾಲ್ ಅಲ್ಲಿ ಅಥವಾ ಕ್ಲಾಸ್ ರೂಮ್ ಅಲ್ಲಿ ಹಾಕಿ ಹೋಗ್ತಾಳೆ ಅಂತ ಹೇಳುವಾಗ ಆ ಒಂದು ಎಕ್ಸಾಮ್ ಇನ್ವಿಜಿಲೇಟರ್ ಒಂದು ಕರ್ತವ್ಯ ಆಗಿರ್ತದೆ ಚೆಕ್ ಮಾಡುವಂತಹದ್ದು. ಅಷ್ಟೊಂದು ಅನುಮಾನ ಇದ್ರೆ ಆ ವಿದ್ಯಾರ್ಥಿ ಮೇಲೆ ಮತ್ತೆ ಒಂದು ಹೇಳಲಿಕ್ಕಿರುವಂತಹದ್ದು NEP ಅಂತ ಒಂದು ಷಡ್ಯಂತ್ರ ತರ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಒಂದು ಬಜೆಟ್ ಇಲ್ಲ, 3% ಬಜೆಟ್ ಬಗ್ಗೆ ಮಾತಾಡೋಣ. ಈಗ ಮೇಡಮ್ ಅನೇಕ ಕರೆಗಳು ಬರ್ತಾ ಇದೆ, ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅವರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಬೇಕು ಈ ಒಂದು ವಿಚಾರದ ಬಗ್ಗೆ. ಎಸ್, ನಾನು ಪ್ರಥಮ ಕರೆಯನ್ನು ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಕೇಳ್ತಾ ಇದೆ. ಎಸ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನನ್ನ ಹೆಸರು ತಮೀಜ್ ಅಂತ. ಎಸ್ ಸರ್, ಎಲ್ಲಿಂದ? ನಾನು ಪುತ್ತೂರಿಂದ. ಎಸ್ ಸರ್, ಮಾತಾಡಿ. ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ ಸರ್. ಓಕೆ ಥ್ಯಾಂಕ್ ಯು. ಮಾತಾಡಿ ಸರ್, ಧ್ವನಿ ಕೇಳ್ತಾ ಇದೆ, ಮಾತಾಡಿ. ಸರ್ ಒಂದು ವಿಚಾರ ನಾನು ಹೇಳ್ತೇನೆ. ಇಷ್ಟು ವರ್ಷ ಮುಸ್ಲಿಂ ಹೆಣ್ಮಕ್ಳು ವಿದ್ಯಾಭ್ಯಾಸ ಮಾಡಿಲ್ವಾ? ಆವಾಗ ಹಿಜಾಬ್ ಹಾಕಿಕೊಂಡು ಹೋಗ್ಲಿಲ್ವಾ? ಇಷ್ಟು ವರ್ಷ ಇಲ್ಲದ ಒಂದು ಮ್ಯಾಟರ್ ಈಗ ಯಾಕೆ ರೈಸ್ ಮಾಡ್ತಾ ಇದ್ದಾರೆ? ಇಷ್ಟು ವರ್ಷ ಸ್ಟೂಡೆಂಟ್ಸ್ ಹೋಗಿದ್ದಾರೆ, ಕಲಿತಾ ಬಂದಿದ್ದಾರೆ, ಅವರು ಯಾವ ಪೊಸಿಷನ್ ಅಂತ ನಿಂತಿದ್ದಾರೆ. ಈಗ ಯಾವ ಮುಸ್ಲಿಂ ಆಗ್ಲಿ, ಹಿಂದೂ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಎನಿವನ್, ಓಕೆ, ಅವರ ವಿದ್ಯಾರ್ಥಿಗಳ ಜೀವನದಲ್ಲಿ ಇಟ್ಕೊಂಡು ಈಗ ರಾಜಕೀಯವಾಗಿ ಇದು ಮಾಡ್ತಾ ಇದ್ದಾರೆ. ಹಲೋ, ಆಯ್ತು, ಕೇಳಿ ಮಾತಾಡಿ. ಹಲೋ, ಎಸ್ ಸರ್, ಕೇಳ್ತಾ ಇದೆ, ಮಾತಾಡಿ ಸರ್. ಮತ್ತೊಂದು ವಿಚಾರ ಹೇಳ್ತೇನೆ ಸರ್. ಹಲೋ, ಹೇಳಿ ಸರ್, ಮಾತಾಡಿ, ಕೇಳ್ತಾ ಇದೆ. ಮತ್ತೊಂದು ವಿಚಾರ ಹೇಳ್ತೇನೆ. ಏನಂದ್ರೆ ಮುಸ್ಲಿಂ ವಿದ್ಯಾರ್ಥಿಗಳು ಹಿಜಾಬ್ ಹಾಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಅವರು ಯಾಕೆಂದ್ರೆ ಮನೆಯಲ್ಲಿ ಕೂಡ ಹಿಜಾಬ್ ಹಾಕ್ತಾರೆ, ಹೊರಗೆ ಹೋಗುವಾಗ ಹಾಕ್ತಾರೆ ಸರ್. ಓಕೆ, ಆವಾಗ ಕಾಲೇಜಿಗೆ ಸಹ ಬರುವಾಗ ಅವರು ಹಿಜಾಬ್ ಹಾಕೊಂಡೆ ಬರ್ತಾ ಇದ್ರು ಫಸ್ಟಿಗೆ. ಈಗ ಅವಾಗ ಹಿಂದೂಸ್ ಆಗ್ಲಿಕ್ಕೆ ಇದು ಮಾಡ್ತಾ ಬಂದಿದ್ದಾರೆ, ಶಾಲಕ್ಕೆ ಬಂದಿದ್ದಾರಲ್ಲ ಮುಂಚಿನ ದಿನ ಇಲ್ಲಲ್ಲ. ಆವಾಗ ವಿದ್ಯಾರ್ಥಿಗಳ ಕಾಲೇಜಲ್ಲಿ ವಿದ್ಯಾರ್ಥಿಗಳು ದೇ ಆರ್ ದ ಸ್ಟೂಡೆಂಟ್ಸ್. ಎಸ್ ಮಾತಾಡಿ, ಕೇಳ್ತಾ ಇಲ್ಲ, ಸರಿಯಾಗಿ ಧ್ವನಿ ಕೇಳ್ತಾ ಇಲ್ಲ ಸರ್ ತಮ್ದು. ಓಕೆ, ಥ್ಯಾಂಕ್ ಯು. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಎಸ್. ಫಾತಿಮಾ ಅವ್ರ ಜೊತೆ ಈ ಒಂದು ವಿಚಾರವನ್ನ ಗಮನಿಸಬೇಕು. ಸುರಯ್ಯ ಅವರು ಹೇಳಿರುವಂತಹ ವಿಚಾರ, ಆಧಾರ್ ಕಾರ್ಡ್ ಅಥವಾ ಇನ್ನಿತರ ಒಂದು ವಿಚಾರಗಳು ಬಂದಾಗ ಆ ಸಂದರ್ಭ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸ್ವಲ್ಪ ಸಡಿಲ ಆಗಬಹುದು. ಆದ್ರೆ ವಿದ್ಯಾಸಂಸ್ಥೆ ಅಂತ ಬಂದಾಗ, ತಾವು ಎಲ್ಲೋ ಬೇರೆ ಕಡೆಯಲ್ಲಿ ಕೇಳ್ತಾ ಇದ್ದ ಪರವಾಗಿಲ್ಲ, ವಿದ್ಯಾಸಂಸ್ಥೆ ಅಂತ ಬಂದಾಗ ಯಾಕೆ ಅಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಪ್ರಮುಖವಾಗಿರುವಂತಹ ಕಾರಣ ಬರುತ್ತೆ, ಅಲ್ಲಿ ವಿದ್ಯಾ ಸ್ವಾತಂತ್ರ್ಯ ಹಕ್ಕು ಕಾಣ್ತಾ ಇಲ್ಲ, ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಯಾಕೆ ಬರುತ್ತೆ ಅಂತ ಪ್ರಶ್ನೆಯನ್ನ ಕೇಳ್ತಾ ಇರುವಂತ ಜನರು. ಎಸ್, ಏನ್ ಹೇಳ್ತಾರೆ? ಎಷ್ಟು ಬೇಕೇ ಬೇಕು ಹಿಜಾಬ್ ಅಂತ ಬಂದಾಗ? ಎಸ್, ಮನೆಯಲ್ಲಿ ಧರ್ಮ ಪಾಲನೆಯನ್ನ ಮಾಡ್ತೀರಾ, ಹೇಗೆ ಕಾಲೇಜ್ ಅನ್ನುವಂಥದ್ದು ಭಾರತ ದೇಶ ಹೊರತು ಬೇರೆ ದೇಶ ಅಲ್ಲ. ಈ ದೇಶದಲ್ಲಿ ಕೊಟ್ಟಿರುವಂತಹ ಹಕ್ಕನ್ನಾಗಿರ್ತದೆ ಕೇಳ್ತಿರುವಂತದ್ದು. ಎಕ್ಸ್ಟ್ರಾವಾಗಿ ಯಾವುದೇ ರೀತಿಯಾದಂತಹ ಹಕ್ಕನ್ನು ಉಂಟು ಮಾಡಿ ಕೇಳ್ತಾ ಇಲ್ಲ ನಾವು. ನಮ್ಗೆ ಒಂದು ಪಾಲನೆ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಎಲ್ಲಿ ಹೋಗಿ ಬೇಕಾದ್ರೂ ಪಾಲನೆ ಮಾಡುವ ಹಕ್ಕನ್ನು ನಮ್ಗೆ ಕೊಟ್ಟಿದೆ. ಒಂದು ಹಕ್ಕನ್ನು ಫಂಡಮೆಂಟಲ್ ರೈಟ್ಸ್ ಏನ್ ಗೊತ್ತಾ ನಿಮ್ಗೆ? ಫಂಡಮೆಂಟಲ್ ರೈಟ್ಸ್ ಏನ್ ಗೊತ್ತಾ? ಸಂವಿಧಾನ ಏನ್ ಹೇಳುತ್ತೆ ಗೊತ್ತಾ? ನಿಮ್ಮ ರಿಲಿಜನ್ ಫಾಲೋ ಮಾಡಿ ಅನ್ನತ್ತೆ. ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಅದು ಸ್ಕೂಲ್ ಅಲ್ಲಿ, ಆಫೀಸ್ ಗಳಲ್ಲಿ ಅಲ್ಲ. ಇದು ಯಾವ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಅಲ್ಲಿ ಬರ್ತಿದೆ ಮನೆಯಲ್ಲಿ ಫಾಲೋ ಮಾಡಿ ಅಂತ? ನೋಡಿ, ಚೆಕ್ ಮಾಡಿ, ಗೋ ಚೆಕ್. ಅದೇ ಮಾಡಿದ್ದು ಕಾಂಗ್ರೆಸ್ ಇಷ್ಟ ತನಕ. ದರಿದ್ರ ಪಾರ್ಟಿಯಿಂದನೇ ದೇಶ ಈ ಸರ್ವನಾಶ ಆಗಿದ್ದು. They did not do a proper this thing. ನಿಮ್ಗೆ ಏನ್ ಗೊತ್ತಿದೆ ರೀ? ವಾಟ್ ಹ್ಯಾಪನ್? ಏನು ಹೋದೆ? ಎಷ್ಟು ಹಿಂದೂಗಳಿಗೆ ಹಿಂಸೆ ಕೊಟ್ಟಿದ್ದೀರಿ, ಎಷ್ಟು ಹಿಂದೂಗಳ ಮನೆ ಕೊಟ್ಟಿದ್ದೀರಿ, ಎಷ್ಟು ಹಿಂದೂಗಳಿಗೆ ಕೆಲಸ ಕೊಟ್ಟಿದ್ದೀರಿ. Since 1947, how much Hindus struggle? Today you are not able to say I'm Hindu. I'm a Hindu. Whatever has come to this nation of India, it's a foreign. Madam, Asha, sorry. How you can say that? Sorry. ನೀವು ನಮ್ಮನ್ನ
ನಾವು ನಿಮ್ಮನ್ನು ಪ್ರಶ್ನೆ ಮಾಡ್ಬೇಕು. ನೀವು ನಮ್ಮನ್ನು ಪ್ರಶ್ನೆ ಮಾಡ್ಲಿಕ್ಕಾಗಲ್ಲ. ಆಶಾ ಮೇಡಮ್ ತಾವು ಈಗಾಗಲೇ ಹೇಳಿದ್ದೀರಾ, ಇಲ್ಲ ಆಶಾ ಮೇಡಮ್ ಈಗಾಗಲೇ ಹೇಳಿದ್ದೀರಾ ಸಮಾನತೆ ಅನ್ನುವಂತ ವಿಚಾರದಲ್ಲಿ ನಾವು ಮಾತಾಡ್ತೀವಿ, ಸಮಾನತೆ ಅನ್ನೋ ವಿಚಾರಗಳಲ್ಲಿ ನಾವುಗಳು ಮಾತಾಡ್ತೀವಿ. ಅದೇ ತಾವುಗಳು ಮಾತಾಡೋದ್ರಲ್ಲಿ ಆಶಾ ಮೇಡಮ್ ಸಮಾನತೆ ಅನ್ನುವಂಥದ್ದು ತುಂಬಾ ಬಹಳ ದೂರದ ಮಟ್ಟ ನುಣ್ಣಾಗೇನಂತ ಕಾಣ್ತಾ ಇದೆ ತಮ್ಮ ಮಾತುಗಳಲ್ಲಿ. Everybody should be treated equally today. Everybody should be treated equally in this nation. Everybody should be treated equally in this nation. Everybody should be treated equally in this nation. ಹೇಳಿ, ಇಲ್ಲ ನಾವುಗಳು ನಿಮ್ಗೆ ಅದೆಲ್ಲ ಬರೆದುಕೊಟ್ಟಿದ್ದೇವೆ, ಇದೆಲ್ಲ ಬರೆದುಕೊಟ್ಟಿದ್ದೇವೆ, ಬೇಡ ಮೇಡಮ್. ಸಂವಿಧಾನ ನೀಡಿದೆ. ನಿತಿನ್ ಅವರೇ, ಆಶಾ ಜಗದೀಶ್ ಅವರಿಗೆ ನೋಡಿ ನಾನು ಹೇಳ್ತಿದ್ದೀನಿ. I am asking only one thing. We want common civil code. We want common civil code. How you can ask me who are you? I am from this nation. I'm a Hindu. I'm from this nation. I born here. ಸಾವಿರಾರು ವರ್ಷದಿಂದ ನಮ್ಮ ancestors ಇಲ್ಲಿದ್ದಾರೆ. ಸಾವಿರಾರು ವರ್ಷದಿಂದ ನಮ್ಮ ancestors ಇಲ್ಲಿದ್ದಾರೆ. This is my nation. I have the right to speak. ಹಾಗಂತ ನೀವು ಮುಸ್ಲಿಂ I have the right to speak. ರೈಟ್ಸ್ ಕೊಟ್ಟಿರೋದು? Yes. ನಾನೇ ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ. Christianity and Islam is a foreign thing for us. Islam and for Christianity is a foreign thing for us. For me, they are foreigners. The religion is foreign. For you, the religion is foreign. That religion is foreign for me. That is how this nation will question this. One day this nation will question this. ಆಶಾ ಮೇಡಮ್ ಮುಸ್ಲಿಂ ಕ್ರಿಶ್ಚಿಯನ್ ಅವರೆಲ್ಲರೂ ಕೂಡ ನಾನು ಕೇಳ್ತೇನೆ ಕಾಮನ್ ಸಿವಿಲ್ ಕೋಡ್. I don't want anybody. I don't want Christian, no Muslim, no Hindu. I want common civil code. I want common civil code. I said I want common civil code. Everybody should be treated equally. Everybody should be treated equally. You listen that fact. Everybody should be treated equally in this country. You want a common civil code. ನೀವು ನಮ್ಮನ್ನು ಫಾರಿನರ್ಸ್ ಅಂತ ಕರಿಬಹುದು. ಆಶಾ ಜಗದೀಶ್ ಅವರು I'm not calling you. I'm calling whatever the reason has come to India. wait. Which is not born in India. That's all. ಆಶಾ ಜಗದೀಶ್ ಅವರೇ, Which is not born in India is not Indian. Which is not born in India is not Indian. Which is not born in India is not Which is not born in India is not Indian. ಎಸ್ ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಕೇಳ್ತಾ ಇದೆ ಸರ್. ಎಸ್ ಸರ್, ತಮ್ಮ ಹೆಸರುಗಳಿಂದ ಕರೆ ಮಾಡ್ತಾ ಇದ್ದೀರಾ? ಬಾಲಚಂದ್ರ ಅಂತ ಮಂಗಳದೇವಿಯಿಂದ. ಎಸ್ ಸರ್, ಮಾತಾಡಿ ಸರ್. ಅಲ್ಲ, ಇಬ್ರು ಇದೇ ತರ ನಮ್ಮ ಹಕ್ಕು ಅಂತ ಹೇಳ್ಕೊಂಡು ಹೋದ್ರೆ ಮುಂದಿನ ದಿನದಲ್ಲಿ ನಾಳೆ ಮತ್ತೆ ಶುಕ್ರವಾರ ನಮಗೆ ನಮಾಜ್ ಮಾಡ್ಬೇಕು, ನಾವು ಅದೇ ಮಾಡ್ಬೇಕು ಅಂತ ಹೋದ್ರೆ ಈ ಮತ್ತು ನಮ್ಮ ಧರ್ಮ ಎಲ್ಲ ಬಿಟ್ಬಿಟ್ಟು ಏನ್ ಆಗ್ಬಹುದು? ಎಸ್ 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 ಓಕೆ ಓಕೆ, ಇದು ತಮ್ಮ ಪ್ರಶ್ನೆ. ಮುಂದಿನ ದಿನದಲ್ಲಿ ಇವಾಗ ಏನ್ ಮಾಡ್ತಾರೆ, ನಮಗೆ ಮತ್ತಿನ ಶುಕ್ರವಾರ ಇಲ್ಲಾಂದ್ರೆ ಪ್ರತಿ ನಮಗೆ ನಮಾಜಿನ ಭಾಗ ಆದಾಗ್ಲೇ ನಮಗೆ ನಮಾಜ್ ಮಾಡ್ಬೇಕು, ನಿಮಗೆ ಸ್ಕೂಲ್ ಅಲ್ಲಿ ಬಿಟ್ಟು ಕೊಡ್ತಾ ಓಕೆ ಓಕೆ, ಈ ಪ್ರಶ್ನೆ ಎತ್ತಾ ಇದ್ದೀರಾ. ಇದೇ ಪ್ರಶ್ನೆಯನ್ನ ಸುರಯ್ಯ ಅವರು ಕೂಡ ಕೇಳಿದ್ದಾರೆ, ಕೇಳಬೇಕು ಇನ್ನು ಮುಂದಕ್ಕೆ. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಈಗ ಅದ್ರ ಬಗ್ಗೆ ನಾವು ಪಶ್ಚಾತ್ತಾಪ ಪಡಬಾರ್ದು. ಮೂರನೇದು, ಅಲ್ಲಿ ನಮ್ಮ ಇವರು ಕ್ಯಾಂಪಸ್ ಫ್ರೆಂಡ್ ನವ್ರು ಕೂತ್ಕೊಂಡಿದಾರಲ್ಲ ಮೇಡಮ್, ಅವರಿಗೆ ಒಂದ್ ವಿಷಯ ತಿಳಿಸ್ಬೇಕು. ಏನಂತ ಹೇಳಿದ್ರೆ, ಹಿಜಾಬಿನ ವಿಷಯದಲ್ಲಿ ಅವರಿಗೆ ಮಾಡ್ಲಿಕ್ಕಿದ್ರೆ ಕಾನೂನಾತ್ಮಕ ಹೋರಾಟ ಮಾಡಬಹುದಿತ್ತು. ಕಡೆಯಲ್ಲಿ ಎಲ್ಲ ಪ್ರಸಾರ ಮಾಡಿಕೊಂಡು ಇದನ್ನು ದೊಡ್ಡದು ವಿಷಯ ಮಾಡುವ ಅವಶ್ಯಕತೆ ಇರಲಿಲ್ಲ. ದಯವಿಟ್ಟು ನಾವು ಹೇಳ್ತೀವಿ, ಕೇಳಿ ಪೂರ್ತಿ, ಆಮೇಲೆ ನೀವು ಮಾತಾಡುವಾಗ ನಾನು ಕೇಳ್ತೇನೆ. ನಾಲ್ಕನೇದು, ನಾ ಎಲ್ಲಾ ಟಿವಿ ಚಾನೆಲ್ಗಳಲ್ಲಿ ನೋಡ್ತಾ ಇದ್ದೇನೆ, ಸುಮ್ನೆ ಡಿಬೇಟ್ ಮಾಡಿಕೊಂಡು ಜನರಲ್ಲಿ ಮತ್ತೆ ಅದ್ರ ಬಗ್ಗೆ ನೀವು ಪ್ರವೋಕ್ ಮಾಡಿದಾಗೆ ಆಗ್ತದೆ. ಎಲ್ಲಾ ಮಾಧ್ಯಮದವ್ರ ಹತ್ರ ಕಳಕಳಿಂದ ಕೇಳ್ಕೊಳ್ತಾ ಇರೋದು ಏನಂತ ಹೇಳಿದ್ರೆ, ದಯವಿಟ್ಟು ಈ ಬಗ್ಗೆ ಡಿಬೇಟ್ ಮಾಡುದು ಬಿಟ್ರೆ ಎಲ್ಲಾ ರಾಜಕೀಯ ಪಕ್ಷಗಳು, ಸೋ ಕಾಲ್ಡ್ ಲೀಡರ್ಗಳು ಎಲ್ಲರದ್ದು ಇಲ್ಲಿ ಬೇಳೆ ಬೇಯಿಸುದು ಬಂದಾಗ್ತದೆ. ದಯವಿಟ್ಟು ನಮ್ಮದೊಂದು ಕಳಕಳಿ ವಿನಂತಿ ಮಾಧ್ಯಮದವರಿಗೆ, ಈ ಡಿಬೇಟ್ ಅನ್ನು ಈ ತಕ್ಷಣ ಎಲ್ಲ ಚಾನೆಲ್ನವರಿಗೆ ನಿಮ್ಮ ಮುಖಾಂತರ ಕೇಳ್ತಾ ಇದ್ದೇನೆ, ದಯವಿಟ್ಟು ಡಿಬೇಟ್ ಬಂದ್ ಮಾಡಿ. ಡಿಬೇಟ್ ಇದ್ರೆ ಮಾತ್ರ ಇದಕ್ಕೆ ಬೆಂಕಿಗೆ ನೀವು ಮತ್ತೆ ಗಾಳಿ ಸಿಕ್ಕುವಾಗ
ಓಕೆ ಓಕೆ, ಥ್ಯಾಂಕ್ ಯು. ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಧನ್ಯವಾದಗಳು. ಆ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಡಿಬೇಟ್ ನಿಂದಲೇ ತಾವುಗಳು ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದೀರಾ ಅನ್ನುವಂಥದ್ದನ್ನು ತಾವು ಗಮನಿಸಬೇಕು. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ ಓಕೆ ಓಕೆ, ಎಸ್ ಸರ್. ಸುರಯ್ಯ ಅಂಜುಮ್ ಅವರು ಈಗಾಗಲೇ ಒಬ್ರು ಕರೆ ಮಾಡಿರುವಂತಹ ವ್ಯಕ್ತಿ ಹೇಳಿರುವಂತಹ ವಿಚಾರವನ್ನ ತಾವು ಯಾಕೆ ಅಪೋಸ್ ಮಾಡ್ತೀರಾ ಅನ್ನೋ ವಿಚಾರಗಳನ್ನ ತಾವು ಹೇಳ್ತೀರಾ. ಈ ಹಿಂದೆ ಇನ್ನು ಮುಂದಕ್ಕೆ ಇದೇ ರೀತಿ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಾ ಹೋದ್ರೆ ಬೇರೆಯವರ ಧರ್ಮ ಇದೆ, ಅವರವರ ಆಚರಣೆಗಳಿವೆ, ಅವರವರ ಆಚರಣೆಗಳ ಪ್ರಸಾರ ಇದೆ. ಜೊತೆಗೆ ಇನ್ನು ಮುಂದಕ್ಕೆ ಇದೇ ರೀತಿ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಾ ಹೋದ್ರೆ ನಮಾಜ್ಗಳನ್ನ, ಅಜನ್ಗಳನ್ನ, ಅದಕ್ಕೂ ಕೂಡ ಅವಕಾಶಗಳನ್ನ, ಹಕ್ಕುಗಳನ್ನ ಕೇಳುವಂತಹ ಪರಿಸ್ಥಿತಿ ಮುಂದಕ್ಕೆ ಬರುತ್ತೆ ಅನ್ನೋದ ತಾವು ಹೇಳಿದ್ದೀರಾ. ಎಸ್ ಮೇಡಮ್. ನಿತಿನ್, ಇನ್ನೊಂದು ವಿಷಯ ಹೇಳ್ಬೇಕು. ನಾನು ಹಿಜಾಬ್ ಅನ್ನ ಕ್ಲಾಸ್ ರೂಮ್ ಒಳಗೆ, ಹೊರಗಡೆ ನಾನು ಹೇಳ್ತಾ ಇಲ್ಲ, ಈ ಮಾತನ್ನ ಸ್ಪಷ್ಟಪಡಿಸ್ಕೊಳ್ಬೇಕು. ಹಿಜಾಬ್ ಅನ್ನ ಕ್ಲಾಸ್ ರೂಮ್ ಒಳಗೆ ಮಾತ್ರ ಧರಿಸಬಾರ್ದು, ಯಾಕಂದ್ರೆ ಯೂನಿಫಾರ್ಮಿಟಿಯನ್ನ ನಾವೆಲ್ಲರೂ ಕೂಡ ಪಾಲಿಸಬೇಕು. ಕ್ಲಾಸ್ ರೂಮ್ ಗೇಟ್ ಒಳಗೆ ಹೋದಾಗ ನಾನು ನನ್ನ ಧರ್ಮವನ್ನ ಪಾಲಿಸ್ತೇನೆ. ಅದೇ ತರ ನಾನು ಕ್ಲಾಸ್ ರೂಮ್ ಒಳಗೆ ಅಯ್ಯಪ್ಪ ಮಾಲೆ ಧರಿಸಿಕೊಂಡು ಕಪ್ಪು ಶಾಲುಗಳನ್ನ ಹಾಕುವುದನ್ನು ಕೂಡ ವಿರೋಧಿಸ್ತೇನೆ. ಕೇಸರಿ ಶಾಲು ಹಾಕೊಂಡು ಬಂದವರನ್ನ ಕೂಡ ವಿರೋಧಿಸ್ತೇನೆ. ನೀಲಿ ಶಾಲು ಹಾಕಿಕೊಂಡು ಬಂದವರನ್ನ ಕೂಡ ವಿರೋಧಿಸ್ತೇನೆ. ಅಂತಹ ಧರ್ಮವನ್ನೇ ಅನುಸರಿಸಬೇಕು ಅನ್ನುವಂತಹ ನಮ್ಮ ಒಂದು ಮಾನಸಿಕತೆ ಇದ್ರೆ ಧರ್ಮಕ್ಕೆ ಬೇಕಾದಂತಹ ಬಹಳಷ್ಟು ಇನ್ಸ್ಟಿಟ್ಯೂಷನ್ಗಳಿದೆ. ಫಾರ್ ಎಕ್ಸಾಂಪಲ್ ಮುಸ್ಲಿಮರಿಗೆ ಅಯ್ಯಪ್ಪ ಮಾಲಾಧಾರಿಗಳು 48 ದಿನಗಳ ಕಾಲ ವ್ರತವನ್ನ ಆಚರಣೆ ಮಾಡ್ತಾರೆ. ಕೇವಲ 48 ದಿನಗಳು ಮಾತ್ರ ಆಗಿರುವಂತದ್ದು, ವರ್ಷ ಪೂರ್ತಿ ಇರಲ್ಲ, 48 ದಿನಗಳು ಮಾತ್ರ ವ್ರತಾಚರಣೆ ಮಾಡುವಂಥದ್ದು. ಮತ್ತೆ ಅಲ್ಲಿ ಯಾವ ರೀತಿಯ ಸಮಸ್ಯೆಗಳು ಐಡೆಂಟಿಫೈ ಏನ್ ಮಾಡಬೇಕು, ನಮ್ಮ ಒಂದು ಮುಖಾಚಾರ ಗುರುತು ಪಡ್ಕೊಳ್ಬೇಕು ಅಂತ ಬಂದಾಗ ಎಲ್ಲವೂ ಕೂಡ ಕಾಣ್ತದೆ. ಒಂದು ಮಾಲೆಯನ್ನ ಹಾಕಿರ್ತಾರೆ ಹೊರತು ಅಲ್ಲಿ ಯಾವುದೇ ರೀತಿಯ ಏನು ಗೌಪ್ಯವಾಗಿಡುವಂಥದ್ದು ಅಥವಾ ಮುಖಚೆಹರೆ ಗೊತ್ತಾಗದೇ ಇರುವಂತಹ ರೀತಿಯಲ್ಲಿ ಬಟ್ಟೆ ಬರೆಗಳು ಹಾಕಲ್ಲ ಅಯ್ಯಪ್ಪ ಮಾಲಾಧಾರಿಗಳು. ಸೊ ಹಾಗಾಗಿ ಇದ್ದಾಗ ವೈ ಆಬ್ಜೆಕ್ಷನ್ ಅನ್ನೋದು ಟೋಟಲಿ ರಾಂಗ್ ಅನ್ನೋದು ಬಹುಶಃ. ಯಾಕಂದ್ರೆ ಈ ವಿಚಾರದಲ್ಲಿ ಬರುವಂತದ್ದು ಈ ಮಾತನ್ನ ಒಪ್ಪಲ್ಲ. ಯಾಕಂದ್ರೆ ಅಲ್ಲಿ ಪರ್ಮಿಷನ್ ಇಲ್ಲದ ಮೇಲೆ ಅಲ್ಲಿ ಆ ಶಾಲ್ ಅನ್ನ ಹಾಕ್ಲಿಕ್ಕೆ ಕೂಡ ಪರ್ಮಿಷನ್ ಇರಬಾರ್ದು. ನಾನು ಸ್ಟಿಕ್ಕರ್ ಬಳೆ ಹಾಕೋದಕ್ಕೆ ವಿರೋಧಿಸ್ತಾ ಇಲ್ಲ, ಯಾಕಂದ್ರೆ ಅದು ಅಲಂಕಾರಿಕ ವಸ್ತುಗಳು. ಹಾಗೆ ನಾವು ತಾವೀಸ್ ಹಾಗೂ ಮೆಹಂದಿಗಳನ್ನ ಕೂಡ ಹಾಕೊಂಡ್ ಬರ್ತೀವಿ, ಅದಕ್ಕೆ ಯಾವುದೇ ರೀತಿಯಾದಂತಹ ಅಬ್ಜೆಕ್ಷನ್ಸ್ ಗಳಿಲ್ಲ. ಆದ್ರೆ ವಸ್ತ್ರ ಅಂತ ಬಂದಾಗ ಸಮಾನತೆ ಅನ್ನುವಂಥದ್ದು ಇರ್ಬೇಕು. ಅದಕ್ಕಾಗಿ ಯೂನಿಫಾರ್ಮಿಟಿ ಇರುವಂತದ್ದು. ಓಕೆ, ಇಲ್ಲಿ ಏನು ಆಗ್ತಾ ಇರುವಂತದ್ದು, ಇಲ್ಲಿ ಯಾಕೆ ವಿರೋಧ ಅಂತ ಬಂದಾಗ ಇಲ್ಲಿ ಮುಖ ಚೆಹರೆಯನ್ನ ಗುರುತು ಪಡಿಸ್ಕೊಳ್ಳಕ್ಕೆ ಕಷ್ಟ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅಲ್ವಾ ಬಹುಶಃ. ಆಕ್ಚುಲಿ ಇಲ್ಲಿ ಎಲ್ಲರಿಗೂ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಏನಂತ ಹೇಳಿದ್ರೆ ನಾವು ಕೇಳ್ತಾ ಇರುವಂತಹದ್ದು ಮುಖ ಕವರ್ ಮಾಡ್ಲಿಕ್ಕೆ ಅಲ್ಲ, ಹೆಡ್ ಸ್ಕಾರ್ಫ್ ಆಗಿರ್ತದೆ ಕೇಳ್ತಾ ಇರುವಂತಹದ್ದು. ನಾವಿಲ್ಲಿ ಯಾವ ಕ್ಲಾಸ್ ಅಲ್ಲಿಯೂ ಕೂಡ ಮುಖ ಬಂದ್ ಮಾಡಿ ಕೂತ್ಕೊಳ್ಳಿಲ್ಲ. ನಾವು ಕೇಳ್ತಾ ಇರುವಂತಹದ್ದು ಒಂದು ಹಿಜಾಬ್ ಅನ್ನು. ಹೇಳುವಂತ ಪ್ರಕಾರ ಇಯರ್ಫೋನ್ಗಳು ಅಥವಾ ಏನಾದ್ರು ಅದು ಆ ಲೆಕ್ಚರ್ ನ ಫೈಲ್ಯೂರ್ ಮಾಡ್ಬೇಕಿತ್ತು. ಅನುಮಾನ ಇರ್ತಿದ್ರೆ ಅವರು ಚೆಕ್ ಮಾಡಿ ಹೇಳ್ಬೇಕಿತ್ತು, ನೀನ್ ಈ ತರ ಮಾಡ್ತಿರುವಂತಹದ್ದು ತಪ್ಪು ಅನ್ನುವಂತಹದ್ದು. ಇದು ಯಾವುದೇ ರೀತಿಯಾದಂತಹ ಒಂದು ಹಿಜಾಬ್ ಅನ್ನು ಬ್ಯಾನ್ ಮಾಡುವ ರೀತಿಗೆ ಹೋಗುವಂತಹದ್ದು ದೊಡ್ಡ ತಪ್ಪಾಗಿರ್ತದೆ. ಫಾತಿಮಾ ಅವರೇ, ನಿತಿನ್, ಒಂದು ಕ್ಲಾಸ್ ಅಲ್ಲಿ 40 ರಿಂದ 50 ಸ್ಟೂಡೆಂಟ್ಸ್ ಗಳಿರ್ತಾರೆ. ಲೆಕ್ಚರಿಗೆ ಸಿಕ್ಕೋದು 45 ಮಿನಿಟ್ಸ್ ಇಂದ 1 ಅವರ್ ವರೆಗೆ. 40 ರಿಂದ 50 ಸ್ಟೂಡೆಂಟ್ಸ್ ಒಳಗೆ ನಿಮ್ ಸ್ಟಾಪ್ ಅನ್ನು ರಿಮೂವ್ ಮಾಡಿ ಇಯರ್ಫೋನ್ ಇದೆಯಾ ಅಂತ ನೋಡ್ಕೊಂಡು ಕೂರುವಷ್ಟು ಟೈಮ್ಸ್ ಟೀಚರ್ಸ್ ಗಳಿಗಿರಲ್ಲ. ಫಾತಿಮಾ ಅವರೇ, ನೀವು ಮಾತನಾಡುವಾಗ ಲಾಜಿಕಲಿ ಮಾತನಾಡಿ, ಏನೇನೋ ಮಾತನಾಡಕ್ ಹೋಗ್ಬೇಡಿ. ಹಲವಾರು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಗಳಲ್ಲಿ ಹಿಂದೂ ಹೆಣ್ಣು ಮಕ್ಕಳು ಸ್ಟಿಕ್ಕರ್, ಕುಂಕುಮ, ಬಳೆಗಳನ್ನ ಹಾಕುವುದನ್ನ ಅಬ್ಜೆಕ್ಷನ್ಸ್ ಇದೆ, ವಿರೋಧ ಇದೆ. ಅಂತಹ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಅದೆಷ್ಟೋ ಹಿಂದೂ ಸಹೋದರ ಸಹೋದರಿಯರು ಸೇರಿಸ್ಕೊಳ್ಳಲ್ಲ. ಯಾಕಂದ್ರೆ ಅಲ್ಲಿ ನಮ್ಮ ಧರ್ಮದ ಆಚರಣೆಗಳು ಇಲ್ಲ ಅಂತ ಅವರಿಗೆ ಬೇಕಾದಂತಹ ಶಾಲಾ ಕಾಲೇಜುಗಳನ್ನ ಆಯ್ಕೆ ಮಾಡ್ತಾರೆ. ನಮಗೆ ಇದೆ, ದಾರಿ ಇದೆ, ಆನ್ಲೈನ್ ಶಿಕ್ಷಣದ ಮಾರ್ಗವನ್ನ ಕೂಡ ನೀಡಿದ್ರು. ಆದ್ರೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ತನ್ನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಇವತ್ತು ಅದು ಯಾವುದೇ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಮುಸ್ಲಿಂ ಹೆಣ್ಣು ಮಕ್ಕಳು ಶಿಕ್ಷಣ ಕಲಿಯುವ ಬದಲು ಶಿಕ್ಷಣದಿಂದ ದೂರವಾಗಿ ಬೀದಿಯಲ್ಲಿ ಹೋಗಿ ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದಿರುವಂತದ್ದು ನಿಮ್ಮ SDPI ಫ್ರಂಟ್ ಆಫ್ ಇಂಡಿಯಾ. ಓಕೆ, ಹೆಣ್ಮಕ್ಳಿಗೆ ಶಿಕ್ಷಣ ಬೇಕು, ಇದು ಪ್ರಮುಖವಾಗಿರುವಂತಹ ವಿಚಾರ. ಈ ವಿಚಾರವನ್ನು ಶಿಕ್ಷಣ ಬೇಕು, ಧರ್ಮ ಬೇಕು ಅನ್ನುವಂತಹ ವಿಚಾರಗಳ ನಡುವೆ ಎರಡೂ ಕೂಡ ಬೇಕು ಅನ್ನುವಂತಹ ವಿಚಾರ ಬರುತ್ತೆ, ಚರ್ಚೆ ಬರುತ್ತೆ. ಎಷ್ಟು ಮುಖ್ಯವಾಗುತ್ತೆ ಶಿಕ್ಷಣ ಅನ್ನುವಂಥದ್ದು, ಮುಖ್ಯ ಆಗಲ್ವಾ ಈ ಸಂದರ್ಭ ಅನ್ನೋದು? ಯಾಕಂದ್ರೆ ತಮ್ಗಳಿಗೆ ಅವಕಾಶ ಇದೆ. ಶಾಲೆಯ ಕಾರಿಡಾರ್ ತನಕ, ಶಾಲೆಯ ವ್ಯವಸ್ಥೆ ಏನಿದೆ, ಆವರಣ ಏನಿದೆ, ಅಲ್ಲಿಯ ತನಕ ಹಿಜಾಬ್ ಗಳನ್ನ ಹಾಕಬಹುದು. ಆದ್ರೆ ಕ್ಲಾಸ್ ನಲ್ಲಿ ಮಾತ್ರ ಎಲ್ಲರೂ ಒಟ್ಟಿಗೆ ಇದ್ದಾಗ ಹಿಜಾಬ್ ಗಳನ್ನ ತೆಗೆಯುವಂಥದ್ದು, ಇಷ್ಟೇ ಆಗಿರುವಂತಹ ವಿಚಾರ.
ಅಲ್ವಾ? ಸ್ಕಾಫ್ ಇಶ್ಯೂ 2010 ಕೂಡ ಆಗ್ತಾ ಇತ್ತು. ರೀಸೆಂಟ್ಲಿ ಕೊಪ್ಪ ಕಾಲೇಜಿನಲ್ಲಿ ಕೂಡ ಸ್ಕಾಫ್ ಇಶ್ಯೂ ಆಗಿದೆ. ಅಲ್ಲೇ ಪ್ರಿನ್ಸಿಪಲ್ ಇಂಟರ್ಫಿಯರ್ ಮಾಡದೆ ಆ ಇಶ್ಯೂ ಅನ್ನು ಸಾಲ್ವ್ ಮಾಡಿರ್ಲಿಲ್ವಾ? ವಿದ್ಯಾರ್ಥಿಗಳು ಈಗ ಕೂಡ ಅಲ್ಲಿ ಹಿಜಾಬ್ ಅನ್ನು ನೋಡಿ, 2 ವರ್ಷದ ಹಿಂದೆ ಇಲ್ಲಿ ಯಾಕೆ ಪ್ರಾಂಶುಪಾಲರು ಆ ವಿದ್ಯಾರ್ಥಿಗಳನ್ನು ಗೇಟ್ ಹಾಕುವ ಮೂಲಕ ಅವರ ಒಂದು ವಿದ್ಯಾಭ್ಯಾಸಕ್ಕೆ ತಡೆ ಮಾಡ್ತಾ ಇರುವುದು ಮನಸ್ಥಿತಿ ಆಗಿರ್ತದೆ. ಇಲ್ಲ ಮೇಡಮ್, ಇಲ್ಲಿ ಪ್ರಾಂಶುಪಾಲರು ಕೇಳ್ಕೊಂಡಿದ್ದಾರಲ್ವಾ ಹಿಜಾಬ್ ಅನ್ನ ಕಳಚಿ ಒಳಗಡೆ ಯಾಕೆ ಕಳಿಸ್ಬೇಕು ಅಂತ ಕೇಳುವಂತದ್ದು ಒಂದು ಸಂವಿಧಾನ ಕೊಟ್ಟಿರುವಂತಹ ಹಕ್ಕು. ಹಾಗಾದ್ರೆ ಇಲ್ಲಿ ತಮಗೆ ವಿದ್ಯೆ ಬೇಕು ಅನ್ನುವಂತ ಒಂದು ಪ್ರಶ್ನೆ, ಇನ್ನೊಂದ್ ಕಡೆ ತಮ್ಮ ಒಂದು ಹೋರಾಟ ಇರುವಂತದ್ದು ಸಂವಿಧಾನದ ಅಸ್ತಿತ್ವದ ವಿಚಾರದ ಬಗ್ಗೆ ತಮ್ಮ ಹೋರಾಟ ಇರುವಂತದ್ದು, ಅಥವಾ ತಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಏನಿದೆ ಇದನ್ನ ಪ್ರತಿಪಾದಿಸುವಂತಹ ವಿಚಾರದ ಬಗ್ಗೆ ಹೋರಾಟ ಇರುವಂತದ್ದು ಯಾವ್ದಂತ ಗೊತ್ತಾಗ್ತಾ ಇಲ್ಲ. ಇದನ್ನ ಕನ್ಫರ್ಮ್ ಮಾಡಿ. ನಾವು ಕೇಳ್ತಾ ಇರುವಂತದ್ದು ಒಬ್ಬ ವ್ಯಕ್ತಿ ವೈಯಕ್ತಿಕ ಸ್ವಾತಂತ್ರ್ಯ ಏನಿದೆ ಅದು ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಕೊಡ್ಬೇಕು. ಅದು ಯಾವ ಸರ್ಕಾರ ಆಡಳಿತದಲ್ಲಿ ಇದ್ರೂ ಪರವಾಗಿಲ್ಲ, ಅದು ಯಾರಿಗೂ ನಾಳೆ ಮತ್ತೊಬ್ರು ಬರ್ತಾರೆ, ನಾವು ಕೇಸರಿ ಶಾಲು ಹಾಕ್ಬೇಕು, ಮತ್ತೊಬ್ರು ಬರ್ತಾರೆ ನಾವು ನೀಲಿ ಶಾಲು ಹಾಕ್ಬೇಕು. ಗೊತ್ತಿಲ್ಲ ಕೇಸರಿ ಶಾಲ್ ಯಾವಾಗದಿಂದ ಅವರೊಂದು ಬಿಲೀಫ್ ನ ಒಂದು ಭಾಗವಾಗಿ ಬಂದಿದೆ ಅಂತ ನಂಗೆ ಗೊತ್ತಿಲ್ಲ. ಅವ್ರು ಹಾಕಿದ್ರೆ ಪ್ರಾಬ್ಲಮ್ ಇಲ್ಲ. ನಾವು ಕೇಳ್ತಾ ಇರುವಂತಹದ್ದು ಒಂದು ನೀವು ನಿಮ್ಗೆ ಒಬ್ಬರಿಗೆ ಅಲ್ಲ, ಇದು ಕರ್ನಾಟಕ ಸರ್ಕಾರದ ಎಲ್ಲಾ ವಿದ್ಯಾರ್ಥಿಗಳಿಗೆ ಬೇಕು. ಇದು ಒಂದು ವಿದ್ಯಾರ್ಥಿ 6 ವಿದ್ಯಾರ್ಥಿ 3 ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಕರ್ನಾಟಕ ಹಾಕಿರೋದು ಫಾತಿಮಾ ಅವರೇ, ನೀವು ನಿಮ್ಮನ್ನ ಹೇಗೆ ಪ್ರಶ್ನಿಸುವ ರೈಟ್ಸ್ ನಮ್ದಿಲ್ಲ ಅಂತ ನೀವು ಹೇಳ್ತೀರೋ, ಅದೇ ತರ ಕೇಸರಿ ಶಾಲ್ ಯಾವತ್ತು ಬಂದಿದೆ ಅನ್ನುವಂತ ಕೇಳುವ ರೈಟ್ಸ್ ಇಲ್ಲ. ಅದೆರಡೂ ಕೂಡ ತಪ್ಪು, ಅದೆರಡೂ ಕೂಡ ತಪ್ಪು, ಅರ್ಥ ಮಾಡ್ಕೊಳ್ಳಿ. ಮುಖ್ಯನಾ? ಎಸ್, ಅಬ್ಸಲ್ಯೂಟ್ಲಿ ರೈಟ್. ಫಾತಿಮಾ ಅವರು ಕೇಳಿದ್ದೀರಾ ಸಂವಿಧಾನದ ಬಗ್ಗೆ ಮಾತಾಡ್ತೀರಾ, ಆದ್ರೆ ಕೇಸರಿ ಶಾಲ್ ಯಾವಾಗ ಬಂದಿದೆ ಅನ್ನೋ ಪ್ರಶ್ನೆಯನ್ನ ತಾವು ಕೇಳಿದ್ರಿ. ಟೋಟಲಿ ರಾಂಗ್ ಅಲ್ವಾ? ರಾಂಗ್ ಅನ್ಸಲ್ವಾ? ಮೀನ್ ಕ್ಲಾಸ್ ಅನ್ಸಲ್ವಾ ತಮ್ಗಳಿಗೆ? ನಾವು ಹೇಳಿರುವಂತಹದ್ದು ಕೇಸರಿ ಶಾಲ್ ಹಿಜಾಬ್ ಹಾಕಿದ ಬಗ್ಗೆ, ಹಿಜಾಬ್ ವಿವಾದ ಮಾಡ್ಲಿಕ್ಕಾಗಿ ಹಾಕಿರುವಂತಹದ್ದು ಕೇಸರಿ ಶಾಲ್ ಅಂತ ವಿದ್ಯಾರ್ಥಿಗಳ ಬಾಯಲ್ಲಿ ಬಂದಿದೆ. ಬರ್ಲಿಲ್ವಾ? ಇವತ್ತು ಹಿಜಾಪುರ ಕಾಲೇಜಲ್ಲಿ ಒಂದು ವಿದ್ಯಾರ್ಥಿ ಹಿಜಾಬ್ ಹಾಕ್ತಾರೋ ಕೇಸರಿ ಶಾಲ್ ಹಾಕ್ತಾರೆ. ನೋಡಿ, ಇಲ್ಲಿ ಬಂದದ್ದು ವಿಚಾರ ಹಿಜಾಬ್ ಹಾಕಿದ ಮೇಲೆ ವಿದ್ಯಾರ್ಥಿಗಳಿಗೆ ಪ್ರತಿರೋಧಿಸ್ಲಿಕ್ಕೋಸ್ಕರ ಅದು ಬಂದಿರಬಹುದು. ಆದ್ರೆ ನಾವು ಹಿಜಾಬ್ ಹಾಕ್ತಾ ಇರುವಂತಹ ತಲಾಂತರದಿಂದ ಹಿಜಾಬ್ ಕಾಲೇಜಿಗೆ ಹೋಗ್ತಾ ಇದ್ದೇವೆ. ಈಗ ಇದು ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣದ ಬಗ್ಗೆ ಏನೋ ವಿರೋಧ ತೊಂದರೆ ಪ್ರತಿರೋಧ ಮಾಡ್ಲಿಕ್ಕೋಸ್ಕರವೇ ಇದು ಹಿಜಾಬ್ನ ಕತೆ ಬರ್ತಾ ಉಂಟು. ಆದ್ರೆ ನೋಡಿ, ನೀವು ನಿಮ್ಗೆ ಫಸ್ಟಿಗೆ ಕೇಳಿ ಮತ್ತೆ ಮಾತಾಡಿ, ಅತಿ ಬುದ್ಧಿವಂತರಾಗಬೇಡಿ. ಏನ್ ಗೊತ್ತುಂಟಾ, ಇಲ್ಲಿ ನೋಡಿ ವಿಚಾರ ಹೇಳಿದ ಮೇಲೆ ಮಾತಾಡಿ. ಏನಂದ್ರೆ ಈಗ ಹಿಜಾಬ್ ಧರಿಸಿಕೊಂಡು ಬಂದ್ರು, ಅಲ್ಲಿಯ ಪ್ರಾಂಶುಪಾಲರು ಏನೋ ವಿರೋಧ ಮಾಡಿದ್ರು, ತೆಗೆದು ಬರ್ಬೋದಿತ್ತಲ್ಲ. ನಾನು ಹೀಗೆ ಮಾಡ್ತೇನೆ, ನನ್ನ ಸಂವಿಧಾನದ ಹಕ್ಕು, ಅದು ಹಕ್ಕುಗಳು ಎಷ್ಟರ ಮಟ್ಟಿಗೆ ಆಗ್ಬೋದು. ನಾಳೆ ಒಂದು ಈಗಾಗಲೇ ಒಬ್ರು ವೀಕ್ಷಕರು ಫೋನ್ ಮಾಡಿ ಹೇಳಿದ್ರು, ನಾಳೆ ಇನ್ನೊಂದು ಬರ್ಬೋದು, ಇನ್ನೊಂದು ವಿಚಾರ ಬರ್ಬೋದು. ಎಲ್ಲಾ ಧರ್ಮದವರು ಅಲ್ಲಿ ಎಲ್ಲ ಮಾಡ್ಲಿಕ್ಕೆ ಆಗ್ತದಾ? ಶಿಕ್ಷಣ ಸಂಸ್ಥೆ ಹೇಳಿದ ಮೇಲೆ ಆ ಶಿಕ್ಷಣ ಸಂಸ್ಥೆ ಏನು ರೂಲ್ ಕೊಡ್ತದ ಆ ರೂಲ್ ಅನ್ನು ಫಾಲೋ ಮಾಡಬೇಕು. ಇದು ನನ್ನದು ಸಂಸ್ಥೆ, ನನ್ನ ಸಂವಿಧಾನ ಮಾತಾಡ್ಲಿಕ್ಕೆ. ಸಂವಿಧಾನಕ್ಕೆ ಎಷ್ಟು ಗೌರವ ಕೊಡ್ತೀರಾ, ಕೊಡ್ಲೇಬೇಕು, ನೋ ಡೌಟ್. ಅದೇ ರೀತಿ ಕಾಲೇಜ್ನ ಒಂದು ಆಡಳಿತ ವ್ಯವಸ್ಥೆ ಅನ್ನುವಂಥದ್ದಿದೆ, ಕಾಲೇಜ್ನ ಸಮವಸ್ತ್ರ ನೀತಿ ಅನ್ನುವಂಥದ್ದಿದೆ, ಅದಕ್ಕೂ ಕೂಡ ಒಂದು ಗೌರವ ಕೊಡ್ಬೇಕಲ್ವಾ? ಕಾಲೇಜ್ ಅಂತ ಬಂದ ವಿದ್ಯಾ ದೇಗುಲ, ವಿದ್ಯಾಸಂಸ್ಥೆ, ವಿದ್ಯಾರ್ಜನೆ ಮಾಡ್ಲಿಕ್ಕೋಸ್ಕರ ತಮ್ಮ ಭವಿಷ್ಯ ಮುಂದೆ ಉಜ್ವಲ ಆಗುತ್ತೋ ಆ ಒಂದು ವ್ಯವಸ್ಥೆಯಿಂದ, ಆ ವ್ಯವಸ್ಥೆಯಿಂದ ನಾವು ಪ್ರಶ್ನೆ ಮಾಡ್ತೇವೆ ಎಷ್ಟು ಅಂತ ಪ್ರಶ್ನೆ ಮಾಡ್ತೇವೆ. ಮತ್ತೆ ಅಲ್ಲಿ ಶಿಕ್ಷಣ ಕಲೀಲಿಕ್ಕೆ ಬರುದು, ಅಲ್ಲಿ ಧರ್ಮ ಪ್ರಚಾರ ಮಾಡ್ಲಿಕ್ಕೆ ಅಲ್ಲ ಬರುದು. ಇಲ್ಲಿ ಯಾರು ಕೂಡ ಧರ್ಮ ಪ್ರಚಾರ ಮಾಡಲಿಲ್ಲ. ಒಂದು ಹಿಜಾಬ್ ಹಾಕುವಂತಹದ್ದು ಅವರೊಂದು ಮೂಲಭೂತ ಹಕ್ಕು. ಅಗ್ರಿ ಮಾಡ್ತೀರಾ ಇಲ್ವಾ? ಅಗ್ರಿ ಮಾಡ್ತೀರಿ. ಕೊಟ್ಟಾಗಿರ್ತದೆ ಕಾಂಟ್ರವರ್ಸಿ ಆಗಿರುವಂತಹದ್ದು. ಕೊಪ್ಪ ಕಾಲೇಜಿನಲ್ಲಿ ಅದೇ ಹಿಜಾಬ್ ಇಶ್ಯೂ ಪ್ರಿನ್ಸಿಪಲ್ ಇಂಟರ್ಫಿಯರ್ ಆಗದೆ. ಅವರು ಕಾಮನ್ ಈ ದೇಶದಲ್ಲಿ ಎಲ್ರು ಸಮಾನವಾಗಿ ನಾವು ಇರ್ಬೇಕು ಅನ್ನೋದಕ್ಕೆ ಹೋರಾಟ ಮಾಡೋದು ಬಿಟ್ಟು ಇದು ನಾಚಿಕೆಗೇಡಿನ ಕೆಲಸ ಸ್ಟೂಡೆಂಟ್ಸ್ ಗಳು ಮಾಡ್ತಿದ್ದೀರಿ ನೀವು. ಯು ಹ್ಯಾವ್ ಟು ಕಾಸ್ಟ್ ಫಾರ್ ದಿಸ್ ಕಾಮನ್ ಸಿವಿಲ್ ಕೋಡ್. ವಿ ವಾಂಟ್ ಈಕ್ವಲ್ ರೈಟ್ಸ್, ಈಕ್ವಲ್ ಎಜುಕೇಶನ್. ಅದನ್ನ ಕೇಳಿ, ನಮ್ಗೆ ಹಕ್ಕುಗಳನ್ನು ಕೊಡಿ, ನಮ್ಗೆ ಯು ಹ್ಯಾವ್ ಟು ಆಸ್ಕ್ ದೋಸ್ ಥಿಂಗ್ಸ್. Shame on the students, I say. Yes. Nitin, I have 2 questions. Yes, Suraya. Nitin, ಮೊದಲನೇದಾಗಿ ಫಾತಿಮಾ ಅವರಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಗೆ ಹಿಜಾಬ್ ಮುಖ್ಯನಾ ಶಿಕ್ಷಣ ಮುಖ್ಯನಾ? ಹಾಗೆ ಇದೊಂದು ಲಾಜಿಕಲ್ ಕ್ವೆಶ್ಚನ್ ಅಂತ ಹೇಳಿ ಫಾತಿಮಾ ಅವರೇ, ಇದನ್ನ ಬಹುಶಃ ನಾನು ಕೇಳಕ್ಕೆ ಸುರಯ್ಯ ಅವರೇ
ಒಳ್ಳೆ ಪ್ರಶ್ನೆನ ಕೇಳಿದ್ದಾರೆ. ಇದನ್ನು ಬಹುಶಃ ನಾನು ಕೇಳಕ್ಕಾಗಲ್ಲ, ಅವರೇ ಕೇಳಿದ್ದಾರೆ. ಎಸ್, ತಾವು ಉತ್ತರ ಕೊಡಬೇಕು. ಮುಖ್ಯನಾ ಶಿಕ್ಷಣ ಮುಖ್ಯನಾ? ಎಸ್, ಕೇಸರಿ ಮುಖ್ಯನಾ ಶಿಕ್ಷಣ ಮುಖ್ಯನಾ ಹಿಜಾಬ್ ಮೇಡಮ್ ಲಿಸನ್, ಮೇಡಮ್ ಲಿಸನ್, ಇಲ್ಲ ನಂಗೆ ಒಂದು ಇಲ್ಲ ಇಲ್ಲ ಇಬ್ಬರಲ್ಲೂ ಕೂಡ ಉತ್ತರ ಬರಬೇಕು. ಹಿಜಾಬ್ ಹಿಜಾಬ್ ನಾನು ಹೇಳ್ತೀನಿ ಕೇಳಿ, ನಾನು ಹೇಳ್ತೀನಿ ಕೇಳಿ. ಫಾತಿಮಾ ಇಲ್ಲ ವೇಟ್, ನಿಮ್ಮಲ್ಲಿ ಬರ್ತೇನೆ. ಹಿಜಾಬ್ ಮುಖ್ಯನಾ ಶಿಕ್ಷಣ ಮುಖ್ಯನಾ? ಎರಡು ಕಣ್ಣುಗಳಿದೆ, ಅದೊಂದು ಸಂವಿಧಾನ ಆಗಿರ್ತದೆ, ನನ್ನ ಧರ್ಮ ಅಥವಾ ಒಂದು ಶಿಕ್ಷಣ ಆಗಿರ್ತದೆ ಕೇಳುವಂತಹದೊಂದು ಲಾಜಿಕಲ್ ಲೆಸ್ ಕ್ವೆಶ್ಚನ್ ಅಲ್ವಾ? ಹಿಜಾಬ್ ಮುಖ್ಯನಾ ಶಿಕ್ಷಣ ಮುಖ್ಯನಾ ಅಂತ ವಿಚಾರವನ್ನ ಅದೇ ನಾವು ಹೇಳ್ತಾ ಇರುವಂತಹ ಅದೊಂದು ಲಾಜಿಕಲ್ ಲೆಸ್ ಕ್ವೆಶ್ಚನ್ ಅಂತ ಅನ್ನುವಂತಹದ್ದು. ಒಂದು ವ್ಯಕ್ತಿ ಅವರು ಹಿಜಾಬ್ ಹಾಕಿ ಶಿಕ್ಷಣ ಕಲಿತಾರೆ, ಅದಕ್ಕೆ ಯಾಕೆ ಒಂದು ಇಷ್ಟೊಂದು ಶಿಕ್ಷಣ ಸಂಸ್ಥೆಯಲ್ಲೇ ಪಡಿಬೇಕಾಗುತ್ತೆ. ಹಿಜಾಬ್ ಅನ್ನ ಎಲ್ಲಿಯೂ ಬೇಕಾದ್ರೂ ಹಾಕಬಹುದು. ಆದ್ರೆ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಪಡಿಬೇಕು ಅಂತ ಬಂದ ಆ ಶಿಕ್ಷಣ ಸಂಸ್ಥೆಯಲ್ಲಿ ಇರುವಂತಹ ಕೆಲವು ನೀತಿ ನಿಯಮಗಳು ಇರುತ್ತೆ, ಪಾಲನೆ ಮಾಡುವಂತದ್ದು ಆಸ್ ಎ ವಿದ್ಯಾರ್ಥಿನಿಯಾಗಿ ಅಥವಾ ಆಸ್ ಎ ಒಂದು ವಿದ್ಯಾರ್ಥಿಯಾಗಿ. ಪ್ರಶ್ನೆ ಅಲ್ಲ, ಪ್ರವೇಶ ತಗೊಳ್ಳುವಾಗ್ಲೇ ಅಲ್ಲಿ ಸಿಗ್ನೇಚರ್ ಹಾಕಿರ್ತಾರೆ, ಏನು ಪಾಲಿಸಬೇಕು ಅಂತ. ಎಸ್, ಆಶಾ ಜಗದೀಶ್ ಅವರು ಇದೇ ವಿಚಾರವನ್ನ ತಮ್ಮಗಳು ಕೂಡ ಕೇಳ್ತಾರೆ. ಕೇಸರಿ ಮುಖ್ಯನಾ ಶಿಕ್ಷಣ ಮುಖ್ಯನಾ ಅಂತ ಬಂದಾಗ ಅವುಗಳು ಏನು ಕ್ಲಿಯರ್ ಕಟ್ ಆಗಿ ಕೊಡ್ತೀರಾ ಅಥವಾ ಈ ರೀತಿ ಅಡ್ಡಗೋಡೆ ಮೇಲೆ ದೀಪ ಇಡ್ತೀರಾ? ಇಲ್ಲಿ ಕೇಳಿ ಒಂದ್ ನಿಮಿಷ ನಿತಿನ್ ಕೇಳಿ. ಕೇಸರಿಯನ್ನು ಪ್ರಶ್ನೆ ಮಾಡೋ ಹಕ್ಕು ಈ ದೇಶದಲ್ಲಿ ಯಾಕೆಂದ್ರೆ ಸಾವಿರಾರು ವರ್ಷಗಳಿಂದ ನಾವು ಯೂಸ್ ಮಾಡ್ತಾ ಇದ್ದೀವಿ. ಆಯ್ತಾ, ಕೇಳಿ ಒಂದ್ ನಿಮಿಷ ನಾನು ಪೂರ್ಣ ಮಾಡ್ತೀನಿ ಇರಿ. ಆದ್ರೆ ನಮ್ಮ ಸರ್ಕಾರ ಏನ್ ಯೋಚನೆ ಮಾಡ್ತಿದೆ, ಎಲ್ಲರಿಗೂ ಸಮಾನ ಹಕ್ಕು ಸಿಗ್ಬೇಕು, ಆದ್ರಿಂದ ಕಾಮನ್ ಸಿವಿಲ್ ಕೋಡ್ ಬಂದ್ರೆ ಒಳ್ಳೇದು, ಎಲ್ರಿಗೂ ಸರಿಯಾದ ರೀತಿಯಿಂದ ಸಮಾನವಾಗಿ ಯಾವುದೇ ಜಾತಿ ಮತ ಭೇದ ಯಾವ್ದು ಇಲ್ಲದೆ ಇರ್ಬೇಕು ಅನ್ನೋದು ನಮ್ಮ ಸರ್ಕಾರದ ಆಸೆ. ಆದ್ರೆ ಇವ್ರು ಕಿತ್ತಾಟ ಈ ತರ ಮಾಡೋದ್ ನೋಡಿದಾಗ ಈ ಒರಿಜಿನ್ ಅಂತ ಅನ್ನಿಸ್ಕೊಂಡ ಹಿಂದೂಗಳು ಬಿಡ್ತಾರ? ಇವ್ರೇ ಕ್ರಿಯೇಟ್ ಮಾಡಿದ್ದಲ್ಲ, ಇವ್ರು ಸುಮ್ನೆ ಇದ್ರೆ ಅವ್ರು ಸುಮ್ನೆ ಇರ್ತಿದ್ರಲ್ಲ, ಇವ್ರು ಕ್ರಿಯೇಟ್ ಮಾಡಿದ್ದಕ್ಕೆ ಇವತ್ತವರು ಮಕ್ಕಳು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಅವ್ರನ್ನ ಸ್ಟಾಪ್ ಮಾಡಿದ್ದಾಯ್ತಾ? How we can stop the youngsters? ಇಲ್ಲಿ ನಂಗೆ stop this students you tell me. ಹಿಂದೂ ವಿದ್ಯಾರ್ಥಿಗಳು ಹಿಜಾಬ್ ಹಾಕಿಕೊಂಡು being a Congress party, why you are against common civil code? Both of you. You Asha Jagdish and common civil code करलिಕ್ಕೆ ನೋಡಿ. ಇಲ್ಲ, both of you please, both of you. ನಿತಿನ್ Yes. Both of you. RSS, PFI, SDPI, ಬಿಜೆಪಿ ಎಲ್ಲಾ ಒಂದೇ ನಾಣ್ಯದ ಮುಖಗಳು. ಈ ದೇಶದಲ್ಲಿ ಬ್ರಿಟಿಷರು ಯಾವಾಗ ಬಂದ್ರು ನಮ್ಮ ಭಾರತೀಯರ ಒಳಗೆ what nonsense you are talking? What you know about Congress? What Congress is going on? ಏನ್ ಮಾಡಿದ್ರೆ ಕಾಂಗ್ರೆಸ್ ದೇಶ ಗೊತ್ತಿತ್ತಾ? ಇವತ್ತು ಇಷ್ಟು ಜನ ಮುಸಲ್ಮಾನರು ಕುರ್ಚಿನಲ್ಲಿರೋದು, ಎಜುಕೇಶನ್ ಇರೋದು ಬಿಕಾಸ್ ಆಫ್ ಕಾಂಗ್ರೆಸ್. ಇಷ್ಟು ಜನ ಮುಸ್ಲಿಮರು ಎಜುಕೇಶನ್ ಇಲ್ಲ, ಮನೆಗಳಿಲ್ಲ. Sorry. ಯಾರೇ ಹೇಳಿದ್ರು ಬಿಕಾಸ್ ಆಫ್ ಕಾಂಗ್ರೆಸ್. ಎಷ್ಟು ಜನ ಗುಡ್ಸ್ನಾಗಿದ್ದಾರೆ, ಎಷ್ಟು ಜನ ಮುಸ್ಲಿಮರಿಗೆ ಎಜುಕೇಶನ್ ಇಲ್ಲ, ಎಷ್ಟು ಜನ ವೋಟ್ ಬ್ಯಾಕ್ ಮಾಡಿದ್ದಾರೆ. ಮುಸ್ಲಿಮ್ಸ್ ಫಾರ್ ಕಾಂಗ್ರೆಸ್. Both of you. Sorry, I'm very sorry. ನಮ್ಮ ಸರ್ಕಾರ ಕೊಡ್ತಾ ಇದೆ, ನಮ್ಮ ಸರ್ಕಾರ ಎಷ್ಟು ಕೊಟ್ಟಿದೆ? ಯು ಆಸ್ಕ್ ಯುವರ್ ಲೀಡರ್ಸ್. ನಿಮ್ಮ ಸರ್ಕಾರ ಏನ್ ಕೊಟ್ಟಿದೆ? ಯು ಆಸ್ಕ್ ಯುವರ್ ಲೀಡರ್ಸ್. Hello sir, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? More than 21 corruptions. You want me to ಧ್ವನಿ ಕೇಳ್ತಾ ಇದೆಯಾ? ಇದು ಚರ್ಚೆ ಹರಿತಪ್ತಾ ಇದೆ. ಇಲ್ಲ, ಸಾರಿ. ಸಾರಿ, ಚರ್ಚೆ ಹರಿತಪ್ತಾ ಇದೆ. ಸಾರಿ ಸುರೇ ಅವರೇ, ಸಾರಿ. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶ್ರೇಯಸ್, ಫರಂಗಿಪೇಟೆ. ಶ್ರೇಯಸ್ ಅವರು ಫರಂಗಿಪೇಟೆಯಿಂದ. ನಮಸ್ತೆ ಶ್ರೇಯಸ್ ಅವರು, ಮಾತಾಡಿ ಸರ್. SLC ವಿದ್ಯಾರ್ಥಿ ಸರ್. ಎಸ್, ನಮಸ್ತೆ ಶ್ರೇಯಸ್ ಅವರು, ಮಾತಾಡಿ ಸರ್. ನಮಸ್ತೆ. ನಾನೊಂದು ಏನೊಂದು ಹೇಳುತ್ತಂದ್ರೆ ಸರ್, ಸ್ಕೂಲಿಗೆ ಬರುವಾಗ ರೂಲ್ಸ್ ಫಾಲೋ ಮಾಡ್ಬೇಕು. ನಮ್ಮ ಸ್ಕೂಲಲ್ಲಿ ಸರ್ ರೂಲ್ಸ್ ಉಂಟು. ಏನು ಸರ್ ಅಂದ್ರೆ ಹಿಜಾಬ್ ಹಾಕಿ ಸ್ಕೂಲ್ ನ ಕ್ಯಾಂಪಸ್ ಇಂದ ಹೊರಗೆ ತೆಗೆದು ಬರ್ಬೇಕು. ಇದು ರೂಲ್ಸ್, ಸ್ಕೂಲ್ ಇದು ರೂಲ್ಸ್. ಕರೆಕ್ಟ್. ಇದನ್ನು ಎಲ್ಲರೂ ಪಾಲಿಸಬೇಕು ಸರ್. ಆ ಧರ್ಮ ಈ ಧರ್ಮ ಒಳಗೆ ಬಂದ ಮೇಲೆ ಎಲ್ಲರೂ ಸಮಾನತೆಯಾಗಿರ್ಬೇಕು ಸರ್.
ಇದಕ್ಕೆ ಯಾಕೆ ಸುಮ್ಮನೆ ಗಲಾಟೆ ಮಾಡ್ತಿದ್ದಾರೆ ನನ್ನ ಕ್ವೆಶ್ಚನ್ ಸರ್. ಮತ್ತೆ ಎಲ್ಲರೂ ಸಹ ಈ ರೂಲ್ಸ್ ಅನ್ನು ಫಾಲೋ ಮಾಡಿ, ಎಲ್ಲ ಶಾಲೆಯಲ್ಲಿ ಸಹ ನಮ್ಮ ಸ್ಕೂಲಲ್ಲಿ ಸಹ ಫಾಲೋ ಮಾಡ್ತಿದ್ದಾರೆ. ಯಾವ ಭಾರತ ಸಂವಿಧಾನದಲ್ಲಿ ಹೇಳಿಲ್ಲ ಈ ರೂಲ್ಸ್ ಫಾಲೋ ಮಾಡಬೇಡಿ ಅಂತ. ಅಲ್ಲಿ ಸ್ಕೂಲಲ್ಲಿ ಒಂದು ರೂಲ್ಸ್ ಮಾಡಿರ್ತಾರೆ ಸರ್, ಎಲ್ಲರೂ ಅದನ್ನು ಫಾಲೋ ಮಾಡಿ. ಥ್ಯಾಂಕ್ ಯು. ಶಾಲಾ ಆವರಣದ ತನಕ ಸ್ಕಾರ್ಫ್ ಗಳನ್ನ ಹಾಕ್ಬೇಕು, ತದನಂತರ ಬಿಚ್ಚಿಡ್ಬೇಕು ಅಂತ ವಿಚಾರವನ್ನ ರೂಲ್ಸ್ ಎಲ್ಲರಿಗೂ ಕೂಡ ಒಂದೇ ಅನ್ನುವಂತ ವಿಚಾರವನ್ನು ಹೇಳ್ತಾ ಇದ್ದೀರಾ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನವಾಜ್ ಕುದ್ರಡ್ಕ ಅಂತ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ಸರ್ ಇವಾಗ ಅಲ್ಲಿ ಹಿಜಾಬ್ ಪರ ವಿರೋಧ ಅಂತ ಚರ್ಚೆ ನಡೀತಾ ಇದೆ. ಇಲ್ಲಿ ಇವಾಗ ಹಿಜಾಬ್ ವಿರೋಧವಾಗಿ ಮಾತಾಡ್ತಾ ಇದ್ದಾರಲ್ಲ, ಅವರಿಗೆ ಇವಾಗ ಬೇಕಾಗಿದ್ದು ಶಾಲಾ ಕಾಲೇಜಲ್ಲಿ ಸಮಾನತೆ, ನಾವೆಲ್ಲರೂ ಒಂದು, ನಾವು ಶಿಕ್ಷಣ ಸಂಸ್ಥೆ ಒಳಗಡೆ ಬಂದಾಗ ಯಾರು ಏನು ಒಂದೇ ತರ ಇರ್ಬೇಕಂತ ಅವರ ಉದ್ದೇಶ. ಅದಕ್ಕೋಸ್ಕರ ಅವರು ಇವಾಗ ಹೋರಾಡ್ತಾ ಇರೋದು. ಹೌದಾ? ಹಾಗಾದ್ರೆ ಸರ್ ನಂದು ಒಂದೇ ನಿಮ್ಮ ಹತ್ರ, ಅವರ ಹತ್ರ ಯಾರು ಈ ಹಿಜಾಬ್ ವಿರೋಧವಾಗಿ ಮಾತಾಡ್ತಾ ಇದಾರಲ್ಲ ಅವ್ರ ಹತ್ರ ಒಂದೇ ಪ್ರಶ್ನೆ ಕೇಳ್ತಾ ಇರೋದು. ಓಕೆ, ಹಿಜಾಬ್ ಅವರಿಗೆ ಅಷ್ಟು ಒಂದೇ ನಮ್ಗೆ ಸಮಾನತೆ ಇರ್ಬೇಕಂದ್ರೆ ಶಾಲೆ ಒಳಗಡೆ ಕುಂಕುಮ ಇಟ್ಕೊಂಡು ಬರ್ತಾರೆ, ಕೈಗೆ ನೂಲುಗಳನ್ನು ಕಟ್ಟಿಕೊಂಡು ಬರ್ತಾರೆ, ಇದನ್ನು ತೆಗಿಸ್ಲಿ. ಇದು ಸಮಾನತೆ ಅವರಿಗೆ ಕಾಣಲ್ವಾ ಶಿಕ್ಷಣ ಸಂಸ್ಥೆ ಒಳಗಡೆ? ಅದಕ್ಕೆ ವಿರೋಧ ಮಾಡಲ್ಲ. ನಾವು ಇಷ್ಟವರೆಗೆ ಹಿಜಾಬ್ ಇರುವವರು ಯಾರು ವಿರೋಧ ಮಾಡಿಲ್ಲ. ಮತ್ತೊಂದು ಹೇಳ್ತಾ ಇದ್ದೇನೆ ನಿತಿನ್ ರವರ, ಮುಸಲ್ಮಾನ್ ಹೆಂಗಸರ ಬಗ್ಗೆ ಬಹಳ ಕಾಳಜಿಯಿಂದ ಅವ್ರು ಮಾತಾಡ್ತಾ ಇದ್ದಾರೆ. ಯಾರು ಬಿಜೆಪಿ ವಕ್ತಾರಾಗಿ ಮಾತಾಡ್ತಾರೆ. ಅವರ ಅವಶ್ಯಕತೆ ನಮ್ಗೆ ಇಲ್ಲ, ಅವರ ಕಾಳಜಿ ಮುಸ್ಲಿಂ ಸಮುದಾಯಕ್ಕೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ ಸಂವಿಧಾನ ಇದೆ, ಇಲ್ಲಿ ಕಾನೂನು ಇದೆ, ನಮ್ಗೆ ಕಾನೂನಿನ ಗೌರವ ಇದೆ, ನಂಬಿಕೆ ಖಂಡಿತವಾಗಿ ಪಡ್ಕೊಳ್ತೇವೆ. ಅದು ಎಷ್ಟು ದೊಡ್ಡ ಯಾರು ಎದುರಿಸಿದ್ರು ನಾವು ಅದನ್ನು ಖಂಡಿತವಾಗಿ ಕೊನೆಗೊಂದು ಸಲ ನಾವು ಅದನ್ನು ಪಡೆದೇ ತೀರ್ತೇವೆ. ಕೈಗೆ ಕೆಂಪು ದಾರನ್ನು ಕಟ್ಕೊಂಡು ಬರ್ತಾರೆ, ಇದೊಂದು ತೆಗೀತೀರಾ ಅಂತ ಕೇಳಿ ಅವರ ಕೈಗೆ ಕೆಂಪು ದಾರ. ಮತ್ತೆ ಏನ್ ಬೇಕಾಗಿತ್ತು ತಮ್ಗೆ ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು? ಕೈಗೆ ಕೆಂಪು ದಾರ. ತಮ್ಮ ಇನ್ನೊಂದು ಪ್ರಶ್ನೆ ಏನು? ಕೈಗೆ ಕೆಂಪು ದಾರವನ್ನ ಹಾಕೊಂಡು ಬರ್ತಾರೆ, ಮತ್ತೆ ಇನ್ನೊಂದು ಏನ್ ಕುಂಕುಮ ಇಟ್ಕೊಂಡು ಬರ್ತಾರೆ, ಕ್ರಿಶ್ಚಿಯನ್ ಅವರು ಕುರ್ಚಿ ಇಟ್ಕೊಂಡು ಬರ್ತಾರೆ. ಸಮಾನತೆ ಇರಲಿ, ಎಲ್ಲರಿಗೂ ಸಮಾನತೆ ಇರಲಿ. ಯಾರು ಧರ್ಮವನ್ನ ಆಚರಿಸಿದರೆ ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಯಿಂದ ಹೊರಗಡೆ ಇರಲಿ. ಓಕೆ, ಇದಕ್ಕೆ ಅವಕಾಶ ಇಲ್ಲ. ಹಣೆಗೆ ಕುಂಕುಮ ಇಡೋದು, ಕೆಂಪು ದಾರ ಕಟ್ಕೊಳ್ಳೋದು ಬಹಳಷ್ಟು ಕ್ರಿಶ್ಚಿಯನ್ ಕಾನ್ವೆಂಟ್ ಅಲ್ಲಿ ಅವಕಾಶ ಇಲ್ಲ. ಅಂತ ಶಾಲೆಗಳಲ್ಲಿ ಹಿಂದೂ ಸಹೋದರರು ಅವರ ಮಕ್ಕಳನ್ನ ಅಡ್ಮಿಷನ್ ಮಾಡಲ್ಲ. ನಮ್ಗೆ ಬೇಡದಿದ್ರೆ ನಾವು ಅಂತ ಶಿಕ್ಷಣ ಸಂಸ್ಥೆಗಳನ್ನ ಆಯ್ಕೆ ಅಡ್ಮಿಷನ್ ಮಾಡಿಲ್ಲ ಅಂತ ಅವ್ರ ಸ್ಕೂಲ್ಗಳು ನಡೆಯೋದಿಲ್ಲ. ನಾವು ಅಡ್ಮಿಷನ್ ಮಾಡಿರೋದಕ್ಕೆ ಸ್ಕೂಲ್ಗಳು ನಡೀತಿದೆ. ನಾವು ಅಡ್ಮಿಷನ್ ಮಾಡಿರೋ ಸ್ಕೂಲ್ಗಳು ನಡೆಯಲ್ಲ. ಯಾರಿಗೆ ಧರ್ಮದ ಬಗ್ಗೆ ಅತಿಯಾದಂತಹ ಪ್ರೀತಿ ಇರುತ್ತೋ ಅವರು ಧಾರ್ಮಿಕವಾಗಿ ಶಾಲೆಗಳಲ್ಲಿ, ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಹಿಂದೂಗಳೇ ಓದ್ತಾ ಇದ್ದಾರೆ. ನಾವು ಅಡ್ಮಿಷನ್ ಮಾಡಿಲ್ಲ ಅಂದ್ರೆ ಅವರ ಸ್ಕೂಲ್ ನಡೆಯೋದಿಲ್ಲ. ನಾವು ಆದ್ರೂ ಮಾಡ್ತೀವಿ, ನಮ್ಗೆ ಬೇಕಾಗಿಲ್ಲ. ಮೇಡಮ್ ಹೋಗಿ ನೋಡಿ ಎಲ್ಲ ಸ್ಕೂಲ್ಗಳಲ್ಲಿ ಎಷ್ಟು ಜನ ಹಿಂದೂಗಳಿದ್ದಾರೆ ನೋಡಿ. ಮಾತನಾಡೋದು ನಾನು ನೋಡಿ ಧರ್ಮದ ಬಗ್ಗೆ ಪಟ್ಟು ಹಿಡಿದುಕೊಂಡು ಕೂತ್ಕೊಂಡಿರ್ತಾರೋ, ನನ್ನ ಮಗಳು ಕುಂಕುಮವನ್ನೇ ಹಾಕೊಂಡು ಹೋಗ್ಬೇಕು ಅಂತ ಒಂದು ರೀತಿ ಒಂದ್ ಕೆಲಸ ಮಾಡಿ, ಬುರ್ಕಾ ಹಾಕೊಂಡು ಒಂದ್ ನಿಮಿಷ ಬುರ್ಕಾ ಹಾಕೊಂಡು ಹೋಗ್ಬೇಕು ಅಂತ ಏನ್ ಮಾಡೋರ್ಗೆ ನೀವು ಬುರ್ಕಾ ಹಾಕಿವಂತ ನಿಮ್ಮ ಸ್ಕೂಲ್ಗಳು ಕಾಲೇಜ್ಗಳಿಗೆ ಹೋಗಿ, ಕುಂಕುಮ ಇಟ್ಕೊಂಡು ಅವರಿಗೆ ಹೋಗಿ, ಕ್ರಿಶ್ಚಿಯನ್ ಹೋಗ್ಬೇಕಾದ್ರೆ ಕ್ರಿಶ್ಚಿಯನ್ಸ್ಗೆ ಹೋಗಿ, ಫಿನಿಶ್. ಅದನ್ನೇ ನಾನು ಹೇಳ್ತಿರೋದು. ಅವರೊಂದು ಸೆಪರೇಟ್ ಕಾಲೇಜ್ ಮಾಡ್ಕೊಳ್ಳಿ ಬಿಡಿ. ಪ್ರತಿಭಟನೆಯ ಹೆಸರಿನಲ್ಲಿ ವಿದ್ಯಾರ್ಥಿಗಳ ಭವಿಷ್ಯನ ರಸ್ತೆಗೆ ಇಲ್ಲಿ ಬಂದು ಅವ್ರ ಇವ್ರನ್ನ ಇದು ಮಾಡೋದು ಬಿಟ್ಟು ಸುಮ್ಮನೆ ಅವ್ರವ್ರದ್ದು ಮಾಡ್ಕೊಂಡು ಹೋಗ್ಲಿ. ಎಲ್ಲಿ ಬುರ್ಕಾ ಹಾಕ್ಲಿಕ್ಕೆ ಇರ್ತದೆ ಕಾಲೇಜ್ಗಳು ಅಲ್ಲಿಗೆ ಹೋಗ್ಲಿ, ಎಲ್ಲಿ ಕುಂಕುಮ ಇಡ್ಲಿಕ್ಕೆ ಅಲ್ಲಿ ಕಾಲೇಜ್ ಹೋಗ್ಲಿ. ಸುರಯ್ಯ ಅವರು, ತಾವು ಹೇಳಿದ್ದೀರಾ ಏನು ಹಿಜಾಬ್ ಅನ್ನ ಮನೇಲಿ ಇಟ್ಟು ಬರ್ತೀರಾ, ನಾವು ಹೊರಗಡೆ ಬಂದಾಗ ಭಾರತ ದೇಶದ ಸ್ತ್ರೀಯಾಗಿ ಬರ್ತೀರಾ ಅನ್ನುವಂತಹ ವಿಚಾರ, ಮಹಿಳೆಯಾಗಿ ಬರ್ತೀರಾ ತಾವು ಹೇಳಿದ್ದೀರಾ. ಜೊತೆಗೆ ಹಿಜಾಬ್ ಹಿಜಾಬ್ ಆಗಲ್ಲ ಅನ್ನುವಂಥದ್ದು ಫಾತಿಮಾ ಅವರು ಹೇಳುವಂತದ್ದು ಎಷ್ಟು ಮುಖ್ಯ ಅನ್ನುವಂಥ ಪ್ರಶ್ನೆ ಬರುತ್ತೆ. ಫಾತಿಮಾ ಅವರೇ, ಇದನ್ನ ಜನರು ಕೇಳ್ತಾರೆ, ಹಿಜಾಬ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಒಂದು ಮಹಿಳೆಗೆ ಅನ್ನುವಂತ ವಿಚಾರ ಬರುತ್ತೆ. ಯಾಕಂದ್ರೆ ಸುರಯ್ಯ ಅವರು ಹೇಳ್ತಾ ಇದ್ದಾರೆ, ಇದನ್ನ ನಾನು ಮನೆಯಲ್ಲಿ ನಾನು ಪಾಲನೆ ಮಾಡ್ತೇನೆ, ಆದ್ರೆ ಕಾಲೇಜಿಗೆ ಬಂದಾಗ, ವಿದ್ಯಾಸಂಸ್ಥೆಗೆ ಬಂದಾಗ ಅದನ್ನ ನಾನು ಹೊರಗಿಟ್ಟು ನಾನು ಬರ್ತೀನಿ ಅನ್ನುವಂಥದ್ದು, ಅದನ್ನ ನಾನು ಬ್ಯಾಗ್ ನಲ್ಲಿ ಇಟ್ಟು ಬರ್ತೀನಿ, ನನ್ನ ಜೊತೆನೇ ಇರುತ್ತೆ, ಅದ್ರ ಬ್ಯಾಗ್ ನಲ್ಲಿ ಇಟ್ಟು ಬರ್ತೀನಿ ಅನ್ನುವಂತಹ ವಿಚಾರ ಇದನ್ನ ಹೇಳ್ತಾ ಇರುವಂತದ್ದು.
ಭಾರತ ದೇಶ ಅನ್ನುವಂತಹದ್ದು ವಿವಿಧತೆಯಲ್ಲಿ ಏಕತೆ ಇರುವಂತಹ ದೇಶ. ಅಗ್ರಿ ಮಾಡ್ತೀರಾ? ಸರಿ. ಈ ದೇಶದಲ್ಲಿ ಒಂದು ಕಲ್ಚರ್ ಅನ್ನು ಒಬ್ಬರೇ ಎಲ್ಲ ಫಾಲೋ ಮಾಡ್ತಿರುವಂತದ್ದಲ್ಲ. ವಿವಿಧ ವಿವಿಧ ಧರ್ಮದ ಜನರು ಅವರವರ ಕಲ್ಚರ್ ಅನ್ನು ಫಾಲೋ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ನಾನು ಚಿಕ್ಕದಿರುವಿಂದ ಹಿಡಿದು ಇಷ್ಟು ದೊಡ್ಡ ಆಗುವ ತನಕ ಕೂಡ ನಾನು ನನ್ನ ಒಂದು ಕಲ್ಚರ್ ಅನ್ನು ಫಾಲೋ ಮಾಡಿ ಆ ಕಾಲೇಜಿಗೆ ಹೋಗ್ತಾ ಇದ್ದೇನೆ, ಒಂದು ಸ್ಕೂಲಿಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಯಾರಿಗೂ ಕೂಡ ಪ್ರಾಬ್ಲಮ್ ಆಗ್ಲಿಲ್ಲ. ಇಲ್ಲಿ ಸಮಾನತೆ ಎಂದು ಬಂದಾಗ ಇವರಿಗೆ ಸಮಾನತೆ, ಕಾನ್ಸ್ಟಿಟ್ಯೂಷನ್ ಸಮಾನತೆ ಕೊಟ್ಟಂತಹ ಆ ಡೆಫಿನಿಷನ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಇವರು ಯಾವ ರೀತಿಯ ಸಮಾನತೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ? ಕಾನ್ಸ್ಟಿಟ್ಯೂಷನ್ ಕಾಲೇಜಿನ ಒಂದು ವ್ಯವಸ್ಥೆ ಬಗ್ಗೆ ಯಾಕೆ ಗೌರವ ಕೊಡ್ತಾ ಇಲ್ಲ? ಕಾಲೇಜಿನ ನೀತಿ ನಿಯಮಗಳ ಬಗ್ಗೆ ಯಾಕೆ ಗೌರವ ಕೊಡ್ತಾ ಇಲ್ಲ? ಇದು ಸಣ್ಣ ಪ್ರಶ್ನೆ. ಅದೇ ಕಾಲೇಜಿಗೆ ರೂಲ್ಸ್ ಮಾಡ್ಬೇಕು ಅನ್ನುವಂತಹ ಒಂದು ವಸ್ತು ಸಂಹಿತೆಯನ್ನು ಕೊಟ್ಟಾಗ ಯಾವ ವಿದ್ಯಾರ್ಥಿ ಫಾಲೋ ಮಾಡ್ಲಿಲ್ಲ ಅಂತ ಹೇಳಿ ಅವರು ಕಾಲೇಜಿನ ವಿದ್ಯಾರ್ಥಿಯಾಗಿ ಒಂದು ವಸ್ತ್ರವನ್ನು ಹಾಕೊಂಡು ಬಂದಿದ್ದಾರೆ, ಯೂನಿಫಾರ್ಮ್ ಅನ್ನು ಹಾಕೊಂಡು ಬಂದಿದ್ದಾರೆ, ಎಲ್ಲ ಕಡೆ ನೋಡ್ಬೋದು ಅವ್ರು ಹಾಕ್ತಾರೆ. ಎಕ್ಸ್ಟ್ರಾವಾಗಿ ಅವರು ಆ ಕೊಟ್ಟಂತಹ ವೇಲನ್ನು ಆಗಿರ್ತದೆ ತಲೆಗೆ ಹಾಕಿರುವಂತದ್ದು. ಇದು ಯಾವ ರೀತಿಯಲ್ಲಿ ಪ್ರಾಬ್ಲಮ್ ಆಗ್ತದೆ ಇವರಿಗೆ? ಅದೇ ವೇಳೆಯಲ್ಲಿ ಅವರು ಕಾಲೇಜಿಗೆ ಒಂದು ಸ್ಕಾರ್ಫ್ ಹಾಕಿ ಬರ್ತಾ ಇರುವಂತದ್ದು. ಯಾಕೆ ಇದೊಂದು ಪ್ರಾಬ್ಲಮ್ ಆಗ್ತಿಲ್ಲ? ಕುರಾನಲ್ಲಿ ಏನಿದೆ ಗೊತ್ತಾ? ಬರೀ ತಲೆ ವಸ್ತ್ರ ಹಾಕೊಳ್ಳೋದಷ್ಟೇ ಅಲ್ಲ, ಹೆಣ್ಣು ಮಕ್ಕಳು ಆ ಕಣ್ಣುಗಳು ಮಾತ್ರ ಕಾಣ್ಬೇಕು, ಅವರ ಮುಖ ಕೂಡ ಕಾಣ್ಬಾರ್ದು ಅಂತ. ಇವ್ರು ಯಾವುದೇ ಒಂದು ಕುರಾನಲ್ಲಿ ಬರ್ದಿರೋದಂತ ಫಾಲೋ ಮಾಡ್ತಾ ಇಲ್ಲ. ಇವರು ರಾಜಕೀಯ ಗಾಢಕ್ಕಾಗಿ ಶಿರವಸ್ತ್ರದ ಟಾಪಿಕ್ ಅನ್ನ ತಂದಿರುವಂತದ್ದು. ಶಿರವಸ್ತ್ರ ಕಡ್ಡಾಯ ನಮ್ಗೆ ಮನೆಯ ಒಳಗೆ, ನಮ್ಮ ಮುಖವನ್ನ ಯಾರಿಗೂ ಕೂಡ ಬೇರೆ ಪರಪುರುಷರಿಗೆ ತೋರಿಸ್ಲಿಕ್ಕಿಲ್ಲ. ಇವ್ರು ನೋಡಿದ್ರೆ ಟಿವಿ ಡಿಬೇಟ್ ಅಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಇವ್ರು ನೋಡಿದ್ರೆ ಟಿವಿ ಡಿಬೇಟ್ ಅಲ್ಲಿ ಕುತ್ಕೊಂಡು ಬಂದಿದ್ದಾರೆ. ಇಸ್ಲಾಂ ಫಾತಿಮಾ ನಿಮ್ದು ಇಸ್ಲಾಂ ಅನ್ನು ಫಾಲೋ ಮಾಡ್ತೀರಾ? ಕಂಪ್ಲೀಟ್ ಆಗಿ ಫಾಲೋ ಮಾಡಿ. ಅದರ್ವೈಸ್ ನೀವು ಕೂಡ ಸಿಚುವೇಶನ್ ಗೆ ಚೇಂಜ್ ಆಗ್ಬೇಕಲ್ವಾ? ಸಿಚುವೇಶನ್ ಗೆ ನೀವು ಕೂಡ ಚೇಂಜ್ ಆಗಿದ್ದೀರಾ, ಅದಕ್ಕೋಸ್ಕರ ಟಿವಿ ಡಿಬೇಟ್ ಅಲ್ಲಿ ಬಂದು ಕೂತಿದ್ದೀರಾ. ಮತ್ತೆ ಯಾಕ್ರಿ ನೀವು ಅಂತ ಸಿಚುವೇಶನ್ ಕಾಲೇಜಲ್ಲಿ ಹಾಕ್ಲಿಕ್ಕಿಲ್ಲ ಅನ್ನುವಂತ ಸಿಚುವೇಶನ್ ಬಂದಾಗ ನೀವ್ಯಾಕೆ ಚೇಂಜ್ ಆಗಲ್ಲ? ಕುರಾನ್ ಅಲ್ಲಿ ಹೇಳಿದೆ, ಯಾವತ್ತೂ ಕೂಡ ನಾವು ಮುಸಲ್ಮಾನರು ನಮ್ಮ ದೀನನ್ನ ಫಾಲೋ ಮಾಡ್ಬೇಕು, ಅದ್ರ ಜೊತೆಗೆ ನಮ್ಮ ರಾಷ್ಟ್ರೀಯತೆಯನ್ನ ನಾವು ಗೌರವಿಸಬೇಕು, ರಾಷ್ಟ್ರೀಯತೆಯನ್ನ, ದೇಶ ಪ್ರೇಮವನ್ನ ಹೊಂದಿರ್ಬೇಕು ಅಂತ ಪ್ರವಾದಿ ಮೊಹಮ್ಮದ್ ಅವರು ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ. ಯಾಕ್ರಿ ನಿಮ್ಗೆ ರಾಷ್ಟ್ರ ಪ್ರೇಮ ಇಲ್ಲ? ಹಿಜಾಬ್ ಹಾಕುವಂತಹದ್ದು ರಾಷ್ಟ್ರ ಪ್ರೇಮ ಇಲ್ಲ ಅಂತ ಹಾಕುವುದ? ಒಂದು ಮಾತುಗಳಿಗೆ ಅವರಿಗೆ ಅರ್ಥ ಇಲ್ಲ ಅನ್ನುವಂತಹ ಸುರೈ ಅವರು ಹೇಳಿದ್ರು, ಕುರಾನ್ ಬಗ್ಗೆ ಹೇಳಿದ್ರು, ಹಿಜಾಬ್ ಮತ್ತು ಬುರ್ಕದ ಬಗ್ಗೆ ಹೇಳಿದ್ರು ಅಲ್ವಾ? ಈ ಒಂದು ವಿಚಾರವನ್ನ ಅಂದ್ರೆ ಪರಪುರುಷರಿಗೆ ಮುಖವನ್ನ ತೋರಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ವಿಚಾರ ಅಂತ ಬಂದಾಗ, ಈಗ ಬದಲಾವಣೆಗಳು ಆಗ್ತಾ ಇದೆ ಅಂತ ಬಂದಾಗ, ಈ ಬದಲಾವಣೆಗಳನ್ನ ತಾವುಗಳು ಸ್ವೀಕಾರ ಮಾಡಿದ್ದೀರಾ ಅಂತ ಬಂದಾಗ, ಹಿಜಾಬ್ಗೋಸ್ಕರ ಯಾಕೆ ಹೋರಾಟ ಅನ್ನುವಂತಹ ವಿಚಾರವನ್ನ ಅವ್ರು ಕೇಳ್ತಾ ಇರುವಂತದ್ದು. ಬಹುಶಃ ನಮ್ದಲ್ಲಿ ಗೊತ್ತಿರುವಂತದ್ದು ಈ ರೀತಿ ಕವರ್ ಮಾಡುವಂತದ್ದು. ಟಿವಿ ಡಿಬೇಟ್ ನೋಡಿ ನಿತಿನ್ ಅವರೇ, ನಮ್ಗೆ ಡಿಬೇಟ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಫೋಟೋಗಳಾಗಿರ್ಬೋದು, ಇದು ಯಾವ್ದಕ್ಕೂ ಕೂಡ ಇಸ್ಲಾಂಗಳಲ್ಲಿ ಅನುಮತಿ ಇಲ್ಲ. ಆದ್ರೆ ಅನಿವಾರ್ಯ ಕಾರಣಗಳಿದ್ದಾಗ ನಾವು ಅದನ್ನ ಒಪ್ಲೇಬೇಕಾಗುತ್ತೆ. ಇವ್ರ ಅನಿವಾರ್ಯ ಕಾರಣ ಇದ್ದಾಗ ಇವ್ರು ಮುಖ ತೋರಿಸ್ಕೊಂಡು ಬಂದ್ ಕೂತಿದ್ದಾರೆ. ಆದ್ರೆ ಅಂತಹ ಶಿರವಸ್ತ್ರ ಅನ್ನುವಂಥದ್ದು ಅನಿವಾರ್ಯ ಕಾರಣ, ಕಾಲೇಜಲ್ಲಿ ಪರ್ಮಿಷನ್ ಸಿಗ್ತಾ ಇಲ್ಲ ಅನ್ನುವಾಗ ನಮ್ಗೆ ಶಿಕ್ಷಣ ಪಡೆಯುವಂತಹದ್ದು ಫಸ್ಟ್ ಪ್ರಿಯಾರಿಟಿ ಕೊಡ್ಬೇಕು. ಶಿಕ್ಷಣ ಅನ್ನುವಂಥದ್ದು ಮೊದಲ ಆದ್ಯತೆ. ಸೊ ಅಂತ ಸಮಯದಲ್ಲಿ ನಾವು ತೆಗ್ದಿಡ್ಬೇಕು. ಇವ್ರು ಕೋರ್ಟಿಗೆ ಹೋಗ್ಲಿ, ಕೋರ್ಟ್ ನಲ್ಲಿ ಹೋರಾಟ ಮಾಡ್ಲಿ ಇವ್ರ ಹಕ್ಕುಗಳಿಗಾಗಿ. ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ಬೇಡಿ, ವಿದ್ಯೆಯನ್ನ ಹಾಳು ಮಾಡ್ಬೇಡಿ, ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಬೇಡಿ. ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ರಾಜಕೀಯ ಬೆಳೆಯನ್ನು ಬೇಯಿಸ್ತಾ ಇರುವಂತಹದ್ದು ಯಾರು ಅಂತ ಎಲ್ಲರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿದೆ. ಇಲ್ಲಿ ವಿದ್ಯಾರ್ಥಿ ಅವಳ ಹಕ್ಕುಗಳನ್ನು ಹಿಡಿದುಕೊಂಡು, ಕಾನ್ಸ್ಟಿಟ್ಯೂಷನ್ ಕೊಟ್ಟಂತಹ ಹಕ್ಕುಗಳನ್ನು ಹಿಡಿದುಕೊಂಡು ಅವಳು ಯಾವ ರೀತಿಯಾಗಿ ಶಿಕ್ಷಣ ಪಡಿಬೇಕು ಅಂತ ಒಬ್ಬ ವಿದ್ಯಾರ್ಥಿ, ಅದು ಅವರ ವೈಯಕ್ತಿಕ ಸ್ವಾತಂತ್ರ್ಯ. ಅದಕ್ಕೆ ಯಾರು ಇಂಟರ್ಫಿಯರ್ ಮಾಡುವಂತಹ ಹಕ್ಕು ಕೂಡ ಅವರಿಗೆ ಕೊಡ್ಲಿಲ್ಲ, ಈ ಸಂವಿಧಾನ ಕೊಡ್ಲಿಲ್ಲ. ಅವರ ವೈಯಕ್ತಿಕವಾದ ಸ್ವಾತಂತ್ರ್ಯ. ಅವ್ರು ಯಾವಾಗ ಬೇಕಾದ್ರೆ, ಅವ್ರು ಯಾರು ಬೇಕಾದ್ರೆ ಹಿಜಾಬ್ ಹಾಕ್ಬೋದು. ಯಾವುದೇ ಒಂದು ಮುಸ್ಲಿಂ ಹುಡುಗಿ ಹಿಜಾಬ್ ಹಾಕ್ಬೇಕು ಅಂತ ಎಲ್ಲಿದೆ? ಯಾರು ಬೇಕಾದ್ರೂ ಹಿಜಾಬ್ ಹಾಕ್ಬೋದು. ಅದು ಅವರ ವೈಯಕ್ತಿಕ ಸ್ವಾತಂತ್ರ್ಯ ಆಗುವಾಗ ಅದಕ್ಕೆ ಯಾಕೆ ನಾವು ಆ ಒಂದು ವೈಯಕ್ತಿಕ ಸ್ವಾತಂತ್ರ್ಯ ಇಂಟರ್ಫಿಯರ್ ಮಾಡ್ತಾ ಇದ್ದೇವೆ? ಶಿಕ್ಷಣ ಮೇಲಲ್ವಾ ನಿಮ್ಗೆ? ಫಾತಿಮಾ, ವೈಯಕ್ತಿಕ ಸ್ವಾತಂತ್ರ್ಯವೇ ಮೇಲಾದ್ರೆ ನಿಮ್ಗೆ ಶಿಕ್ಷಣ ಯಾವುದೇ ರೀತಿಯ ಆದ್ಯತೆ ಇಲ್ವಾ? ಶಿಕ್ಷಣಕ್ಕೆ ನೀವು ಯಾವುದೇ ಆದ್ಯತೆ ಕೊಡ್ತಾ ಇಲ್ಲ. ಏನು ಶಿಕ್ಷಣಕ್ಕೆ ಆದ್ಯತೆ ಇಲ್ವಾ? ಈ ಮಾತನ್ನ ಕೇಳ್ತಾರೆ. ಶಿಕ್ಷಣ ಮುಖ್ಯ ನೀವು ಮೇಡಮ್, ಸಂವಿಧಾನದ ಬಗ್ಗೆ ತುಂಬಾ ಅದ್ಭುತವಾಗಿ ಮಾತಾಡ್ತೀರಾ. ಸಂವಿಧಾನ ನಮ್ಗೆ ಹಕ್ಕುಗಳನ್ನು ಕೊಟ್ಟಿದೆ. ಆ ಸಂವಿಧಾನವನ್ನ ತಿಳಿದುಕೊಳ್ಬೇಕು ಅಂತ ಬಂದಾಗ ಅದಕ್ಕೆ ಮೂಲ ಪ್ರೇರಣೆ ಆಗಿರೋ ತಮ್ಮ ವಿದ್ಯಾಸಂಸ್ಥೆ, ತಮ್ಮ ಶಿಕ್ಷಣ. ಆ ಶಿಕ್ಷಣವನ್ನ ಸೈಡ್ಲೈನ್ ಇಡ್ತಾ ಇದ್ದೀರಾ. ನಿತಿನ್, ಎಜುಕೇಶನ್ ಫಂಡಮೆಂಟಲ್ ರೈಟ್ಸ್ ನಮ್ದು. ಈ ಒಂದು ವಿಚಾರ ಜೊತೆಗೆ ತಾವು ಏನು ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದೀರಾ, ಬಹುಶಃ ಈ ಸಂವಿಧಾನದ ಬಗ್ಗೆ ಬಹುಶಃವಾಗಿ ಎಲ್ಲರೂ ಕೂಡ ಹೇಳ್ಕೊಟ್ಟವರು ಶಿಕ್ಷಣದಿಂದ, ತಮ್ಮ ಕಾಲೇಜಿಂದ, ತಮ್ಮ ಶಾಲೆಯಿಂದ ಸಂವಿಧಾನದ ಬಗ್ಗೆ ತಿಳ್ಕೊಂಡಿದ್ದೀರಾ. ಆದ್ರೆ ಈಗ ಬೆಳೆದಾಗ ಆ ಕಾಲೇಜಿನ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡುವಂತದ್ದು, ಪ್ರಶ್ನೆ ಮಾಡಿ. ಎಲ್ಲಿಯೂ ಕೂಡ ತಪ್ಪನ್ನು ಅಂತ ಹೇಳುವಂತದ್ದು ಯಾವುದು ಕೂಡ ತಪ್ಪಲ್ಲ. ನೀನ್ ತಪ್ಪು ಮಾಡ್ತಾ
ಇದೆಯಾ ಅಂತ ಹೇಳುವಂತದ್ದು ಎಲ್ಲಿ ಕೂಡ ತಪ್ಪಲ್ಲ. ಯಾವ ರೀತಿಯಾಗಿ ನನ್ನ ಹಕ್ಕು ಕೇಳುವಂತದ್ದು ತಪ್ಪಾಗಿ ಕಾಣ್ತದೆ. ಅದು ಯಾಕೆ ಅವರಿಗೆ ಶಿಕ್ಷಣ ಪಡೆಯುವುದರಲ್ಲಿ ತಡೆಯನ್ನು ಉಂಟು ಮಾಡ್ತಾ ಇದೆ? ಇದು ಇವರ ಒಂದು ಕೋಮುವಾದದ ಮನಸ್ಥಿತಿ ಅಲ್ವಾ? ಇಲ್ಲಿ ಇವರಿಗೆ ಒಂದು ಮುಸ್ಲಿಂ ವಿದ್ಯಾರ್ಥಿ ಅಥವಾ ಒಂದು ಮುಸ್ಲಿಂ ಕಮ್ಯುನಿಟಿ ಯಾವ ಕ್ಷೇತ್ರದಲ್ಲಿ ಕೂಡ ಮುಂದೆ ಬರಬಾರ್ದು ಅನ್ನುವಂತಹ ಒಂದು ಸರ್ಕಾರದ ಒಂದು ಕೋಮುವಾದದ ಒಂದು ಮನಸ್ಥಿತಿ ಆಗಿರ್ತದೆ ಯಾಕೆ ಮುಂದೆ ಬರಬಾರ್ದು ಮುಸ್ಲಿಂ ನೋಡಿ, ಇದಕ್ಕೋಸ್ಕರವೇ ಪೊಲಿಟಿಷಿಯನ್ ನಾನು ಕೂಡ ಸಮಾಜದ ಒಂದು ಕೇಂದ್ರ ಬಿಂದುವಾಗಿ ನಾನು ಕೂಡ ಹೊರ ಹೊಮ್ತಾ ಇದ್ದೇನೆ. ನಿಮ್ಮ ತರಹ ಅನೇಕ ಹುಡುಗಿಯರು ಇದ್ದಾರೆ, ಅನೇಕ ಡಾಕ್ಟರ್ಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ. ಯಾರು ಹೇಳಿದ್ರು ಮುಂದೆ ಬರಬಾರ್ದಂತ? ಯಾರು ನಿಮ್ಮನ್ನ ತಡೆಗಟ್ಟಿದ್ದಾರೆ ಮುಂದೆ ಬರಬೇಡಿ ಅಂತ? ಯಾರೇ ತಡೆಗಟ್ಟಿದ್ದಾರೆ? ನೋಡಿ, ಮತ್ತೆ ಇನ್ನೊಂದು ಆನ್ಸರ್ ಕೊಡಿ ಫಾತಿಮಾ. ಹೇಳ್ತಾ ಇರುವಂತಹದ್ದು ಹಲವು ಕ್ಷೇತ್ರಗಳಲ್ಲಿ ಮುಸ್ಲಿಂ ವಿದ್ಯಾರ್ಥಿಯರಿದ್ದಾರೆ, ಮುಸ್ಲಿಂ ಯುವತಿಯರಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಸಾಧನೆಯನ್ನ ಮಾಡಿದ್ದಾರೆ ಅಲ್ವಾ? ಡಿಫೆನ್ಸ್ ಗಳಲ್ಲಿ ಹೋದಾಗ, ಇನ್ನಿತರ ಪೊಲೀಸ್ ಇಲಾಖೆಯ ಅಧಿಕಾರಿಗಳಲ್ಲಿ ಹೋದಾಗ ಎಲ್ಲರೂ ಕೂಡ ಇದ್ದಾರೆ, ಮುಸ್ಲಿಮರು ಮಹಿಳೆಯರು ಇದ್ದಾರೆ, ಇಲ್ಲ ಅನ್ನುವಂತ ತಾವು ಹೇಳಲಿಕ್ಕಿಲ್ಲ. ಆ ಸಂದರ್ಭಗಳಲ್ಲಿ ಅವರು ಹಿಜಾಬ್ ಗಳನ್ನ ಹಾಕಿಲ್ಲ. ಅವರ ಡಿಫೆನ್ಸ್ ಗಳು ಅಂತ ಬಂದಾಗ, ಅವರ ಇಲಾಖೆಯ ಒಂದು ವ್ಯವಸ್ಥೆಗಳು ಅಂತ ಬಂದಾಗ ಅದವರವರ ಫೇತ್ ಗೆ ಬಿಲಾಂಗ್ ಆದದ್ದು. ನಾನು ಹೇಳ್ತಾ ಇರುವಂತಹದ್ದು, ನಾನು ನಂಗೆ ಹಿಜಾಬ್ ಬೇಕು ಅಂತ ಹೇಳಿ ಹಾಕುದಾದ್ರೆ ನನ್ನ ವೈಯಕ್ತಿಕ ಸ್ವಾತಂತ್ರ್ಯ, ನಾನು ಹಾಕ್ತೇನೆ. ಯಾರಿಗೂ ಕೂಡ ಕೇಳುವಂತಹ ಅಥವಾ ಇಂಟರ್ಫಿಯರ್ ಮಾಡುವಂತ ಅಗತ್ಯ ಇಲ್ಲ. ಅದು ಯಾರು ಹಾಕ್ತಾರೆ ಯಾರು ಹಾಕುದಿಲ್ಲ ಅನ್ನುವಂಥದ್ದು ನಂಗೆ ಎಕ್ಸಾಂಪಲ್ ತೋರಿಸುವಂತ ಕೂಡ ಅಗತ್ಯ ಇಲ್ಲ. ಇಲ್ಲಿ ನಾನು ಹಾಕ್ತೇನೆ, ನಾನು ಕೇಳಿಸ್ತಾ ಇದ್ದೇನೆ. ವೈಯಕ್ತಿಕ ಹಕ್ಕು. ಫಾತಿಮಾ, ಬೇರೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿ ಅದು ನೀವು ಹೇಳ್ಬೇಕಂತಿಲ್ಲ. ನಂಗೆ ಯಾವ ಕಾಲೇಜ್ ಬೇಕು ಅನ್ನುವಂತಹ, ಯಾವ ಕಾಲೇಜ್ ಬೇಕು ಅದನ್ನು ಚೂಸ್ ಮಾಡುವಂತ ಹಕ್ಕು ನಂಗೆ ಕೊಡ್ಲಿಲ್ವಾ? ಅದು ನೀವು ಹೇಳ್ಬೇಕು, ಹೇಳಿ ನಮ್ಗೆ ಕಾಲೇಜ್ ಅನ್ನು ಚೂಸ್ ಮಾಡ್ಬೇಕಂತ ಅಗತ್ಯ ಇಲ್ಲ. ಫಾತಿಮಾ, ಬರೀ ಹೋರಾಡ್ತಾ ಇದ್ದೀರಾ ನೀವು, ಶಿಕ್ಷಣಕ್ಕಾಗಿ ಹೋರಾಡ್ತಾ ಇಲ್ಲ. ನಿಮ್ಮಂತಹ ವಿದ್ಯಾರ್ಥಿಗಳು ಸಮಾಜಕ್ಕೆ ಮಾರಕ. ಮನಸ್ಥಿತಿ ಇರುವಂತಹವರು ಸಮಾಜಕ್ಕೆ ಮಾರಕ ಅಂತ. 100%. ಮಹಿಳಾ ಕರೆಗಳಿದೆ. ಕೊನೆಯದಾಗಿ 2 ಕರೆಗಳನ್ನು ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಮೇಡಮ್ ನಮಸ್ತೆ. ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಮೇಡಮ್. ತಮ್ಮ ಹೆಸರು ಎಲ್ಲಿಂದ ಮೇಡಮ್? ನನ್ನ ಹೆಸರು ಅನ್ಶಿಫಾ ಶಫೀಕ್, ಬೆಳ್ಳಾರೆಯಿಂದ. ನಮಸ್ತೆ ಮೇಡಮ್, ಮಾತಾಡಿ ಮೇಡಮ್. ಸುರಯ್ಯ ಅಂಜುಮ್ ಅವರೇ, ಶಿಕ್ಷಣ ಬೇಕಾ ಹಿಜಾಬ್ ಬೇಕಾ ಅಂತ ಕೇಳಿದ್ರಲ್ಲ, ನಾವು ಶಿಕ್ಷಣಕ್ಕಾಗಿಯೇ ಅಲ್ಲವೇ ಹಿಜಾಬ್ ಹಾಕಿಕೊಂಡು ಬರ್ತಾ ಇರೋದು? ನಮ್ಗೆ ಶಿಕ್ಷಣ ಬೇಕು ಅಂತ ಅಲ್ವಾ? ಇದಕ್ಕಿಂತ ಮೊದಲಿನ ಜನರೇಷನ್ ಅಲ್ಲಿ ಏನಿತ್ತಂದ್ರೆ ಶಿಕ್ಷಣ ಕಡಿಮೆ ಇತ್ತು. ಅದು ಅಲ್ಲದೆ ಮುಸ್ಲಿಂ ಧರ್ಮದವರು ಏನಿದ್ರು ಶಿಕ್ಷಣದಲ್ಲಿ ತುಂಬಾ ಹಿಂದುಳಿದಿದ್ರು. ಆದ್ರೆ ಇವಾಗ ಈ ಜನರೇಷನ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಕಲಿಕೋಸ್ಕರ ಮುಂದೆ ಬರ್ತಾ ಇದ್ದಾರೆ. ಅದಕ್ಕೆ ಅವರು ಕಲಿಬೇಕಂತ ನಿಮ್ಮ ಮನಸ್ಸಲ್ಲಿ ಇದ್ರು ಕೂಡ ಅವರಿಗೆ ಹಿಜಾಬ್ ಹಾಕಿ ಕಲಿಯುವಂತ ಅವಕಾಶವನ್ನು ನೀವು ನೀಡ್ಬೋದಲ್ವಾ? ಬಹಳಷ್ಟು ಕಾಲೇಜು ಮತ್ತೊಂದು ಹೇಳಿದ್ರು, ನಾವು ಫೇಸ್ ಕೂಡ ಫೇಸ್ ಕವರ್ ಮಾಡುವ ವಿಷಯ. ಫೇಸ್ ಕವರ್ ಮಾಡಿದ್ರೆ ಇಲ್ಲಿ ಕಲೀಲಿಕ್ಕೆ ಬಿಡಿ, ನಮ್ಮನ್ನು ಸ್ಕೂಲಿನ ಒಳಗೆ ಇವತ್ತೆಲ್ಲ ಯಾವತ್ತಿಗೂ ತಗೊಳ್ತಿರ್ಲಿಲ್ಲ. ಆದ್ರೆ ಫೇಸ್ ಅನ್ನು ಬಿಟ್ಟು ನಾವು ಖಾಲಿ ಹಿಜಾಬ್ ಆಗ್ತಿದ್ದೇವೆ ಅಂತ, ತಲೆಗೆ ಮತ್ತು ಶಿರವಸ್ತ್ರವನ್ನು ಮಾತ್ರ ಆಗ್ತಿದ್ದೇವೆ ಅಂತ ಇಲ್ಲಿ ಕೇಳ್ತಾ ಇರುವುದು ನಾವು. ಹಿಜಾಬ್ ಇಲ್ಲದಿದ್ರೆ ಯಾರು ತಮಗೆ ಶಿಕ್ಷಣ ಕೊಡಲ್ಲ? ಹಲೋ, ಅಲ್ಲ, ತಮ್ಮ ಪ್ರಶ್ನೆ ನಂಗೆ ಅರ್ಥ ಆಗಿಲ್ಲ. ಹಿಜಾಬ್ ಇಲ್ಲದಿದ್ರೆ ಯಾರು ತಮಗೆ ಶಿಕ್ಷಣ ಕೊಡಲ್ಲ? ಹಲೋ, ಅಲ್ಲ ಮೇಡಮ್, ಧ್ವನಿ ಕೇಳ್ತಾ ಇದೆಯಾ? ಹಲೋ ಮೇಡಮ್, ಧ್ವನಿ ಕೇಳ್ತಾ ಇದೆಯಾ? ಹಲೋ, ಓಕೆ ಓಕೆ, ಧ್ವನಿ ಕೇಳ್ತಾ ಇದೆಯಾ ಮೇಡಮ್? ಹಲೋ, ಓಕೆ, ತಾಂತ್ರಿಕವಾದ ಸಮಸ್ಯೆ ಇದೆ ಬಹುಶಃ. ಮಾತುಗಳಿಗೆ ಅವರು ಅರ್ಥ ಮಾಡ್ಕೊಂಡಿರುವುದಕ್ಕೂ ಕಲ್ಪನೆಗಳಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ನಾನ್ ಹೇಳ್ತಿರುವಂತದ್ದು ಅನಿವಾರ್ಯ ಕಾರಣ ಇದ್ದಾಗ, ನಿಮ್ಗ ಶಾಲೆಯ ಶಿಕ್ಷಣ ಆಡಳಿತ ಮಂಡಳಿ ಅಲೌ ಮಾಡ್ತಾ ಇಲ್ಲ ಅಂದಾಗ ಶಿಕ್ಷಣಕ್ಕೆ ಮೊದಲ ಪ್ರಯಾರಿಟಿ ಕೊಡಿ. ಹಿಜಾಬ್ ಅನ್ನ ತೆಗೆದಿಟ್ಟುಕೊಂಡು ಬಂದು ಕ್ಲಾಸ್ ರೂಮಿನ ಹೊರಗಿನ ವಿಷಯ ಮಾತಾಡ್ತಾ ಇಲ್ಲ, ಶಿಕ್ಷಣವನ್ನ ಕಲೀರಿ. ನಿಮ್ಗೆ ಅಂತಹ ಹಿಜಾಬ್ ಅನ್ನ ಧರಿಸ್ಕೊಂಡೇ ಬರ್ಬೇಕು ಅಂತಿದ್ರೆ ಕೋರ್ಟ್ ಅಲ್ಲಿ ಹೋಗಿ ಫೈಟ್ ಮಾಡಿ. ಈಗಾಗ್ಲೇ NUCI ಏನು ಕೋರ್ಟ್ ನಲ್ಲಿ ಅದಕ್ಕೆ ಅರ್ಜಿಯನ್ನ ಸಲ್ಲಿಸಿತ್ತು. ಅದೇ ತರ ಕೋರ್ಟ್ ಅಲ್ಲಿ ಹೋಗಿ ಫೈಟ್ ಮಾಡಿ. ಕೋರ್ಟಿನ ಆದೇಶಕ್ಕೆ ನಾವ್ಯಾರು ಪ್ರಶ್ನೆ ಮಾಡುವಂತಿಲ್ಲ, ನಾವೆಲ್ಲರೂ ಕೂಡ ತಲೆಬಾಗ್ಲೇಬೇಕು. ಹಿಜಾಬ್ ಹಾಕೊಂಡ್ ಬನ್ನಿ ಅಂತ ಕೋರ್ಟ್ ಆದೇಶ ಕೊಟ್ರೆ ಅದನ್ನ ಶಿರಸಾವಹಿಸಿ ನಾವು ಪಾಲಿಸ್ಬೇಕು. ಹಾಕ್ಬೇಡಿ ಅಂದ್ರೆ ಅದನ್ನ ಶಿರಸಾವಹಿಸಿ ಪಾಲಿಸ್ಬೇಕು. ಅದು ಬಿಟ್ಟು 1.5-2 ತಿಂಗಳಿನಿಂದ ರಾಷ್ಟ್ರ ವ್ಯಾಪ್ತಿಯಾಗಿ ಬೀದಿ ಬದಿಯಲ್ಲಿ ಬಂದು ಶಿಕ್ಷಣದಿಂದ ವಂಚಿತರಾಗ್ತಾ ಇದಾರಲ್ವಾ, ಅದು ತಪ್ಪು ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದೇನೆ. ನಾನು ಹಿಜಾಬ್ ಧರಿಸುವುದೇ ತಪ್ಪು ಅಂತ ಹೇಳ್ತಾ ಇಲ್ಲ. ಹಿಜಾಬ್ ಹಾಗೂ ಶಿಕ್ಷಣ 2 ಆಪ್ಷನ್ ಬಂದಾಗ ಮೊದಲ ಪ್ರಿಯಾರಿಟಿ
ನೀವು ಶಿಕ್ಷಣಕ್ಕೆ ಕೊಡಿ. ಧರ್ಮ ಹಾಗೂ ರಾಷ್ಟ್ರೀಯತೆ ಬಂದಾಗ ಮೊದಲ ಪ್ರಿಯಾರಿಟಿ ಧರ್ಮವನ್ನ ಗೌರವಿಸಿ ರಾಷ್ಟ್ರಕ್ಕಾಗಿ ಏನ್ ಬೇಕಾದ್ರೂ ತ್ಯಾಗ ಮಾಡಕ್ ಸಿದ್ಧರಿರ್ಬೇಕು ನಾವು. ಇದು ನಮ್ಮ ಪ್ರಿಯಾರಿಟಿ. ಧರ್ಮಕ್ಕೂ ಬೆಲೆ ಕೊಡ್ಬೇಕು, ರಾಷ್ಟ್ರಕ್ಕೂ ಬೆಲೆ ಕೊಡ್ಬೇಕು. ಶಿಕ್ಷಣ ಹಾಗೂ ಹಿಜಾಬ್, ಕೇಸರಿ ಶಾಲು ವಿಷಯ ಬಂದಾಗ ಕೇಸರಿ ಶಾಲು ಹಾಗೂ ಹಿಜಾಬನ ಬದಿಗೊತ್ತಿ ಶಿಕ್ಷಣವನ್ನ ಕಲಿಬೇಕು. ಯಾಕಂದ್ರೆ ನಮ್ಮ ದೇಶದ ಭವಿಷ್ಯ ಇವ್ರು. ಇವತ್ತು ಆ ಭವಿಷ್ಯ ನಿರ್ಮಾಣಕಾರರು ಗೇಟ್ ನ ಹೊರಗಡೆ ನಿಂತ್ಕೊಂಡು ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗ್ಕೊಂಡು ಬರ್ತಾ ಇದಾರಲ್ಲ, ನೋಡಕ್ಕೆ ಆ ವಾತಾವರಣ ನೋಡಕ್ಕೆ ಆಗ್ತಾ ಇಲ್ಲ. ನಿತಿನ್ ಅವರೇ, 5-6 ವರ್ಷಗಳ ಹಿಂದಷ್ಟು ನಾವು ನಮ್ ದೇಶದಲ್ಲಿ ನಮ್ಮದು ಕೂಗದೆ ಮತ್ತೆ ನಿಮ್ಮದು ಕೂಗ್ಲಿಕ್ಕಾಗತ್ತಾ? ನಮ್ ದೇಶದಲ್ಲಿ ನಮ್ಮದು ಕೂಗದೆ ನಿಮ್ಮದು ಕೂಗ್ಲಿಕ್ಕಾಗತ್ತಾ? ಜೈ ಶ್ರೀರಾಮ್ ಶ್ರೀರಾಮನ ಅಲ್ಲ ಆಯ್ತಾ? ಈ ದೇಶ ನಮ್ಮ ದೇಶ, ನಮ್ಮ ದೇಶ, ಈ ದೇಶ ಈಸ್ ಅನ್ ಐಕಾನ್ ಆಫ್ ಇಂಡಿಯಾ. Sri Ram is icon of India. You cannot question that. You cannot question that. Sri Ram is icon of India. ಇಲ್ಲಿ ಒಂದು ಆಪ್ಷನ್ ಬರಬಾರ್ದು. ಹಿಜಾಬ್ ಅಥವಾ ಧರ್ಮ ಅಥವಾ ಹಿಜಾಬ್ ಅಥವಾ ಶಿಕ್ಷಣ. Yes, ನಾವು ಕರೆಯೋದು ಶ್ರೀರಾಮ್. ಬರ್ತದೆ ಈ ಶ್ರೀರಾಮ್ ಈ ದೇಶದ ಐಕಾನ್ ಆಫ್ ಇಂಡಿಯಾ ಅಂತ ಒಂದು ಆಪ್ಷನ್. ಈ ದೇಶದ ಐಕಾನ್ ಶ್ರೀರಾಮ. ಓಕೆ ಬೋತ್ ಆಫ್ ಯು ಇಲ್ಲ ಮೇಡಮ್, ಇಲ್ಲ ಫಾತಿಮಾ ಅವರೇ, ಹಿಜಾಬ್ ಮತ್ತು ಧರ್ಮ ಅಂತ. ಹಿಜಾಬ್ ಧರ್ಮ ಅಲ್ಲ, ಹಿಜಾಬ್ ಅಂಡ್ ಶಿಕ್ಷಣ. ಹಿಜಾಬ್ ಅಂಡ್ ಶಿಕ್ಷಣ, ಹಿಜಾಬ್ ಮತ್ತು ಧರ್ಮ ಬರಬಾರ್ದು ಅಂತ ತಾವು ಹೇಳ್ತಾ ಇರುವಂತದ್ದು. ಹಿಜಾಬ್ ಮತ್ತು ಶಿಕ್ಷಣ ಬರಬಾರ್ದು ಅನ್ನುವಂಥದ್ದು ಆಪ್ಷನ್ ಬರಲೇಬಾರ್ದು. ಮೊದಲನೇ ಆದ್ಯತೆ ರಾಷ್ಟ್ರಕ್ಕೆ ಕೊಡಿ, ಮೊದಲನೇ ಆದ್ಯತೆ ರಾಷ್ಟ್ರಕ್ಕೆ ಕೊಡಿ, ಎಲ್ಲ ಬದಿಗೆ. ರಾಷ್ಟ್ರ ಕೊಟ್ಟಂತಹ ಸಂವಿಧಾನವನ್ನು ರೆಸ್ಪೆಕ್ಟ್ ಮಾಡಿಯೇ ನಾ ಹೇಳ್ತಾ ಇರುವಂತಹ ಆಪ್ಷನ್ ಬರಬಾರ್ದು ಇಲ್ಲಿ. ಓಕೆ ಕೊನೆಯದಾಗಿ ನಾನು ಇವತ್ತು ಕ್ಲಾಕ್ ಟವರ್ ಮುಂಭಾಗ ಅಲ್ಲೂ ಕೂಡ ಪ್ರತಿಭಟನೆ ನಡೆಯಿತು. ಕ್ಯಾಂಪಸ್ ಫ್ರಂಟ್ ಆಫ್ ವಿದ್ಯಾರ್ಥಿಗಳು ಆ ಸಂದರ್ಭ ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ಯಾವ ರೀತಿ ಇತ್ತು ಪ್ರತಿಭಟನೆ ಸ್ವಲ್ಪ ನೋಡಿ. ಎಸ್, ಇದು ಇವತ್ತು ಕ್ಲಾಕ್ ಟವರ್ ಮುಂಭಾಗ ನಡೆದಿರುವಂತಹ ಪ್ರತಿಭಟನೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ. ಎಸ್, ಯಾವಾಗ ಮುಗಿಯುತ್ತೆ ಅಂತ ಬಂದಾಗ ನಾಳೆ ದಿನ ಮಹತ್ವವಾಗಿರುವಂತಹ ಪಾತ್ರವನ್ನು ವಹಿಸುತ್ತೆ. ಕೊನೆಯದಾಗಿ ಸಮಯದ ಹೊತ್ತು ಮನೆಯಿಂದ ಅನೇಕ ಕರೆಗಳು ಬರ್ತಾ ಇದೆ, ದಯಮಾಡಿ ಕ್ಷಮಿಸಬೇಕು ಕಾಲರ್ಸ್ ಗಳ ಜೊತೆ. ನಾನು ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ ಆಶಾ ಜಗದೀಶ್ ಅವರು. ಎಸ್ ಮೇಡಮ್, ಲಾಸ್ಟ್ ರಿಯಾಕ್ಷನ್ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ನಾಳಿನ ಒಂದು ವಿಚಾರಗಳ ನಡುವೆ? ಜೊತೆಗೆ ಬಿಜೆಪಿ ತಮ್ಮ ಸರ್ಕಾರ ಇರುವಂತದ್ದು ದೇಶದಲ್ಲಿ, ರಾಜ್ಯದಲ್ಲಿ ಶನಿವಾರ ಕೊಟ್ಟಿರುವಂತಹ ಆದೇಶವನ್ನ ವಿದ್ಯಾರ್ಥಿಗಳು ಪಾಲನೆ ಮಾಡ್ತಾ ಇಲ್ಲ. ಎಸ್, ಅವರುಗಳು ಬಿಡಿ, ತಮ್ಗಳೇ ಪಾಲನೆ ಮಾಡ್ತಾ ಇಲ್ಲ. ಇವತ್ತುಗಳು ತಾವುಗಳು ಕೂಡ ಕೇಸರಿ ಶಾಲ್ಗಳನ್ನ ಹಾಕೊಂಡು ಜಯಶ್ರೀಗಳನ್ನ ಬೊಬ್ಬೆ ಹಾಕೊಂಡು ಬಂದಿದ್ದೀರಾ, ಘೋಷಣೆಗಳನ್ನ ಹಾಕೊಂಡು ಬಂದಿದ್ದೀರಾ. ಯಾರೊಬ್ರು ಕೂಡ ತಮ್ಮ ಸರ್ಕಾರದ ಆದೇಶಗಳನ್ನ ಪಾಲನೆ ಮಾಡ್ತಾ ಇಲ್ಲ. ಈ ಒಂದು ವಿಚಾರದ ನಡುವೆ ಕೊನೆಯದಾಗಿ ತಮ್ಮ ಲಾಸ್ಟ್ ರಿಯಾಕ್ಷನ್ ಮಾಡಿ. ನೋಡಿ, ಫಸ್ಟ್ ಆಫ್ ಆಲ್ ಎಲ್ಲಿಂದ ಪ್ರಾರಂಭ ಆಯ್ತು ಅಂತ ನೀವು ಕಂಡುಹಿಡಿದ್ರೆ ಯಾರಿಂದ ಆಗಿದೆ ಅಂತ ಗೊತ್ತಲ್ವಾ? ಇವಾಗ ಅದರ ರಿಸಲ್ಟ್ ನಮ್ಗೆ ಸಿಗ್ತಾ ಇರೋಂಥದ್ದು. ನಾವ್ ಯಾವುದೇ ಸ್ಟೂಡೆಂಟ್ಸ್ ನ ಪ್ರವೋಕ್ ಮಾಡ್ತಾ ಇಲ್ಲ. ನಮ್ಗೆ ಆಕ್ಚುಲಿ ದೇಶದಲ್ಲಿ ಎಲ್ಲರಿಗೂ ಸಮಾನತೆ ಬೇಕು ಅನ್ನೋದು ಮನಸ್ಸಿನಲ್ಲಿ ಇದೆ. ಆ ಸಮಾನತೆ ಬರಬೇಕು, ದೇಶ ಮುಂದುವರಿಬೇಕು, ಎಲ್ಲರಿಗೂ ಶಿಕ್ಷಣ ಸಿಗ್ಬೇಕು, ಹೆಣ್ಮಕ್ಳಿಗೆ ಸ್ಪೆಷಲಿ ಶಿಕ್ಷಣ ಸಿಗ್ಬೇಕು. ಹಾಗಂತ ನಾವೀಗ ಎಲ್ಲರೂ ನಮ್ಮ ಸಂಶಯಾಸ್ಪದಕವಾಗಿ ನೋಡೋಂಥದ್ದು ಬೇಡ. ನಾವು ತೀರಾ ಮುಚ್ಕೊಂಡು ಎಲ್ಲ ಹೋದಂತದ್ದು ಎಷ್ಟೋ ಕೇಸ್ಗಳನ್ನ ನಾವು ನೋಡ್ತಿದೀವಿ ಟಿವಿಗಳಲ್ಲೆಲ್ಲ. ಎಷ್ಟು ಜನ ಅರೆಸ್ಟ್ ಆಗ್ತಾ ಇದ್ದಾರೆ ಹೆಂಗಸರು ಅಂತ ಹೇಳ್ಬಿಟ್ಟು. ಯಾಕೆ ಗುಂಗುಟ ಹಾಕೋದು, ಬುರ್ಕ ಹಾಕೋದು, ಇದ್ರಲ್ಲಿಂದನೇ ತುಂಬಾ ಸಮಸ್ಯೆಗಳು ಆಗ್ತಾ ಇದೆ. ಅದಕ್ಕೋಸ್ಕರನೇ ಹೇಳ್ತಿದ್ದಾರೆ ಎಲ್ಲರೂ ಒಂದೇ ರೀತಿಯಲ್ಲಿ ನಡ್ಕೊಳ್ಳಿ. ಯಾವ್ದೋ ಇಸ್ಲಾಂ ಹುಟ್ಟಿದಂತ ರಾಷ್ಟ್ರದಲ್ಲೇನೆ ಇವತ್ತು ಫ್ರೀಯಾಗಿ ಹೆಣ್ಮಕ್ಳು ಕಾರ್ ಓಡಿಸ್ತಾರೆ, ಬಿಂದಾಸಾಗಿದ್ದಾರೆ. ಅಂತದ್ರಲ್ಲಿ ಇಲ್ಲಿ ಬಂದ ಹೆಣ್ಮಕ್ಳು ಇವ್ರು ಯಾಕೆ ಸುಮ್ಮನೆ ಈ ತರ ಎಲ್ಲ ಗಲಾಟೆ ಮಾಡ್ಲಿಕ್ಕೆ ಇದು ಮಾಡ್ತಿದಾರೆ ಅಷ್ಟೇ. ಬಿಜೆಪಿ ಸರ್ಕಾರಕ್ಕೆ ಏನಾದ್ರು ತೊಂದರೆ ಮಾಡ್ಬೇಕು ಅಂದ್ರೆ ಗಲಾಟೆ ಎದ್ದಿರೋದು. ಎಸ್ ಮೇಡಮ್, ಇದು ಲಾಸ್ಟ್ ರಿಯಾಕ್ಷನ್. ಕೊನೆಯದಾಗಿ ಮೇಡಮ್, ಎಸ್ ಮೇಡಮ್, ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ ಪ್ರಭು ಅವರು. ನಾನು ವಿದ್ಯಾರ್ಥಿ ದೃಷ್ಟಿಯಿಂದ ಹೇಳುವುದಾದ್ರೆ ಇಲ್ಲಿ ಏನಾಗಿದೆ, ಒಂದು ವಿಚಾರ ಬಂದಿದೆ, ಧರ್ಮದ ವಿಚಾರ.
ಆ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಇಲ್ಲಿ ಬಂದದಲ್ಲ. ಇಲ್ಲಿ ಕ್ಲಾಸಿನ ಒಳಗಿರುವಾಗ ಯೂನಿಫಾರ್ಮಿಟಿ ಇರಬೇಕು, ಎಕ್ಸಾಮ್ ನಡೆಯುವಾಗ ಅಲ್ಲಿ ಯೂನಿಫಾರ್ಮಿಟಿ ಇರಬೇಕು. ಒಬ್ರಿಗೆ ಒಂದು ಆಪ್ಷನ್ ಕೊಟ್ರೆ ಇನ್ನೊಬ್ರಿಗೆ ಇನ್ನೊಂದು ಆಪ್ಷನ್ ಕೊಡುದಲ್ಲ. ಅಲ್ಲಿ ಏನಾಗ್ತದೆ, ಒಬ್ಬೊಬ್ಬರಿಗೆ ಒಂದೊಂದು ವಿಚಾರ ಕೊಡುವಾಗ ಎಲ್ಲರೂ ಅಲ್ಲಿ ಹಕ್ಕಿಗಾಗಿ ಬರ್ಬೋದು. ನಾಳೆ ಸಂವಿಧಾನದ ಹಕ್ಕು ನನ್ಗಿದೆ ಅಂತ ಆ ತರ ಬರಬಾರ್ದು. ಶಿಕ್ಷಣ ಸಂಸ್ಥೆಗಳಲ್ಲಿ ಈ ತರ ನಡೀತಾ ಇರುವುದಂತ ಹೇಳಿದ್ರೆ ಇದು ದುರದೃಷ್ಟಕರ ಅಂತಲೇ ಕಾಣ್ತಾ ಇದೆ. ಆಮೇಲೆ ಈ ವಿಚಾರಗಳು ಈ ಮಾಧ್ಯಮದ ಮೂಲಕ ಆದ್ರೂ ಈ ವಿಚಾರಗಳಿಗೆ ಕೊನೆಗಾಣಿಸ್ಬೇಕು. ಆಮೇಲೆ ಈಗ ಇರುವ ಶಿಕ್ಷಣ ಸಂಸ್ಥೆಗಳಲ್ಲಿ ಯಥಾ ಪ್ರಕಾರ ಯಾವುದೇ ಕಾಂಪಿಟೇಷನ್ ಇಲ್ಲದೆ ನನಗೆ ಬೇಕು, ನನಗೆ ಅದು ಬೇಕು, ಇದು ಬೇಕು ಇಲ್ಲದೆ, ಆ ವಿಚಾರಗಳು ಇಲ್ಲದೆ ಶಿಕ್ಷಣಗಳು ಚಂದವಾಗಿ ನಡೆದು ಎಕ್ಸಾಮ್ಗಳು ನಡೆದು ವಿದ್ಯಾರ್ಥಿಯ ಭವಿಷ್ಯ ಒಳ್ಳೆದಾಗಬೇಕು. ಶಿಕ್ಷಣ ಪ್ರಾಮುಖ್ಯತೆ ಕೊಡಬೇಕು ಅಂತೇಳಿ ನನ್ನ ವಿಚಾರ. ಓಕೆ 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 ಎಸ್, ಥ್ಯಾಂಕ್ ಯು ಮೇಡಮ್. ಕೊನೆಯದಾಗಿ ಫಾತಿಮಾ ಅವರು ಲಾಸ್ಟ್ ರಿಯಾಕ್ಷನ್ ಮೇಡಮ್. ಭಾರತದ ಸಂವಿಧಾನದ ಪ್ರಕಾರ ಎಲ್ಲರಿಗೂ ಅವರಾದಂತಹ ಒಂದು ಹಕ್ಕನ್ನು ಕೊಟ್ಟಿದೆ, ಅವರಾದಂತಹ ವೈಯಕ್ತಿಕ ಹಕ್ಕುಗಳನ್ನು ಕೂಡ ಕೊಟ್ಟಿದೆ. ಇದು ಯಾವಾಗ ಕೇಳ್ತಾರೋ, ಒಬ್ಬ ವ್ಯಕ್ತಿಯವರ ಹಕ್ಕುಗಳನ್ನು ಕೇಳ್ತಾರೋ, ಅದು ಯಾವುದು ಕೇಳುವಂತಹದ್ದು ತಪ್ಪಲ್ಲ. ಮತ್ತೆ ಈ ವಿದ್ಯಾರ್ಥಿಗಳ ಮಧ್ಯೆ ಕೋಮು ವಿಷ ಬೀಜವನ್ನು ಹಂಚಿ ಅವರ ಒಂದು ಮನದಲ್ಲಿ ಒಂದು ಹೇಟ್ರೇಡ್ ಅನ್ನು ಸ್ಪ್ರೆಡ್ ಮಾಡ್ತಾ ಇರುವಂತಹದ್ದು ಸೊಸೈಟಿಯಲ್ಲಿ ಇದು ಖಂಡನೀಯ ವಿಷಯವಾಗಿರ್ತದೆ. ಮತ್ತು ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಒಂದು ಅನ್ಯಾಯವಾದಾಗ ಅದರ ತಪ್ಪನ್ನು ಕೇಳುವಂತಹದ್ದು, ಅನ್ಯಾಯವಾಗಿದೆ ಅನ್ನುವಂತಹದ್ದು ಹೇಳುವಂತಹದ್ದು ಒಬ್ಬ ಜವಾಬ್ದಾರಿಯಾದ ನಾಗರಿಕನ ಒಂದು ಕರ್ತವ್ಯ ಆಗಿರ್ತದೆ. ಅದನ್ನೇ ನಾವು ಮಾಡ್ತಾ ಇರುವಂತಹದ್ದು. ಓಕೆ ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ಸುರಯ್ಯ ಅಂಜುಮ್ ಅವರು ಲಾಸ್ಟ್ ರಿಯಾಕ್ಷನ್ ಮೇಡಮ್. ನಿತಿನ್, ನನ್ನ ದೇಶದ ಸಂವಿಧಾನವನ್ನ ಗೌರವಿಸಿಕೊಂಡು, ನನ್ನ ಧರ್ಮವನ್ನ ಗೌರವಿಸಿಕೊಂಡು, ನನ್ನ ಹಿಜಾಬ್ ಅನ್ನ ನಾನು ಗೌರವಿಸಿಕೊಂಡು, ಅದೇ ತರ ಕೇಸರಿ ಶಾಲು ಹಿಂದೂ ಧರ್ಮವನ್ನ ಗೌರವಿಸಿಕೊಂಡು ಈ ಮಾತನ್ನ ಹೇಳ್ತಾ ಇದ್ದೇನೆ. ಕೇಸರಿ ಶಾಲ್ ಆಗಿರ್ಬೋದು, ನೀಲಿ ಶಾಲ್ ಆಗಿರ್ಬೋದು, ಅಥವಾ ಹಿಜಾಬ್ ಆಗಿರ್ಬೋದು, ಇದು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನಡೆಯುವಂತಹ ಚರ್ಚೆ ಅಲ್ಲ. ಇದೇನು ಇದ್ರೂ ಕೂಡ ಕಾಲೇಜ್ ಕ್ಯಾಂಪಸ್ ಹೊರಗಡೆ ನಡೆಯುವಂತಹ ಚರ್ಚೆ. ಸೊ ಈ ಕೇಸರಿ ಶಾಲ್ ಆಗಿರ್ಬೋದು, ಹಿಜಾಬ್ ಆಗಿರ್ಬೋದು, ಇದೆಲ್ಲಾ ವಿಚಾರಗಳು ಕಾಲೇಜ್ ಕ್ಯಾಂಪಸ್ ನೊಳಗೆ ಚರ್ಚೆಗಳು ನಡೆದು ಶಿಕ್ಷಣಕ್ಕೆ ಮಾರಕವಾಗಿ ಈ ದೇಶದ ಭವಿಷ್ಯಕ್ಕೆ ಮಾರಕವಾಗುವಂತಹ ಒಂದು ಸೂಚನೆಯನ್ನ ನೀಡ್ತಾ ಇದೆ. ಇದೀಗ ಕೇವಲ ಒಂದು ಚಿಕ್ಕ ಬೀಜವಾಗಿದೆ, ಇದನ್ನ ಮರ ಆಗ್ಲಿಕ್ಕೆ ನಾವು ಬಿಡಬಾರ್ದು. ಕೇಸರಿ ಶಾಲ್ ಆಗಿರ್ಬೋದು, ಹಿಜಾಬ್ ಆಗಿರ್ಬೋದು, ತಿಳಿದಂತಹ ನಾವು ಸಂವಿಧಾನಕ್ಕೆ ಗೌರವವನ್ನ ಕೊಟ್ಕೊಂಡು ಯಾವುದೇ ಮಕ್ಕಳಲ್ಲಿ ವಿಷ ಬೀಜ, ಜಾತ್ಯತೀತ ರಾಷ್ಟ್ರ ಭಾರತ ಜಾತಿಯ ವಿಷ ಬೀಜವನ್ನ ಬಿತ್ತುವಂತಹ ಪ್ರಯತ್ನವನ್ನ ಮಾಡಬಾರ್ದು. SDPI, PFI, RSS, ಬಿಜೆಪಿ ಯಾವುದೇ ಒಂದು ರೀತಿಯಾದಂತಹ ಅಜೆಂಡಾಗೆ, ರಾಜಕೀಯ ಷಡ್ಯಂತ್ರಕ್ಕೆ ವಿದ್ಯಾರ್ಥಿಗಳು ಬಲಿಯಾಗಬಾರ್ದು. ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನ ನೀಡಿ ಕೇಸರಿ ಶಾಲು ಹಿಜಾಬ್ ಅನ್ನ ಬದಿಗೊತ್ತಿ ಶೈಕ್ಷಣಿಕವಾಗಿ ನೀವು ಮುಂದುವರಿರಿ, ಭಾರತದ ಭವಿಷ್ಯವನ್ನ ನಿರ್ಮಾಣ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸುರಯ್ಯ ಅವರು ಕೊನೆಯದಾಗಿ ತಮ್ಮಲ್ಲಿ ಒಂದು ಕೇಳಬೇಕು, ಹಿಜಾಬ್ ಮತ್ತು ಶಿಕ್ಷಣ ಯಾವ್ದು ಆಯ್ಕೆ ಮಾಡ್ತೀರಾ? ಶಿಕ್ಷಣವನ್ನು ಆಯ್ಕೆ ಮಾಡ್ತೀರಾ? ತಮ್ಮಲ್ಲಿ ಉತ್ತರ ಇಲ್ಲ, ಎರಡನ್ನು ಕೂಡ ಆಯ್ಕೆ ಮಾಡ್ತೀರಾ. ಓಕೆ, ಆಶಾ ಜಗದೀಶ್ ಅವರು ಕೇಸರಿ ಮತ್ತು ಶಿಕ್ಷಣ. ಕೇಸರಿ ಮತ್ತು ಶಿಕ್ಷಣ. ಓಕೆ, ಇದು ಹಿಜಾಬ್ ಮತ್ತು ಶಿಕ್ಷಣ ಎರಡನ್ನು ಕೂಡ ಆಯ್ಕೆ ಮಾಡ್ತೀರಾ? CFI ಹೇಳ್ತಾರೆ. ಜೊತೆಗೆ ಈ ಚರ್ಚೆ ಆಗ್ತಾ ಇದ್ದಾಗ ಅನೇಕ ಕರೆಗಳು ಬರ್ತಾ ಇದೆ, ಸಮಯದ ಅಭಾವ ತುಂಬಾನೇ ಇದೆ, ದಯಮಾಡಿ ಕ್ಷಮಿಸಬೇಕು, ಕರೆಗಳನ್ನ ಸ್ವೀಕಾರ ಮಾಡ್ಲಿಕ್ಕೆ ಆಗಿಲ್ಲ. ಜೊತೆಗೆ ಅನೇಕ ಕಮೆಂಟ್ಸ್ ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇದೆ. ಇವೆಲ್ಲದರ ನಡುವೆ ಅನೇಕ ಪರ ವಿರೋಧವಾಗಿರುವಂತಹ ಆಕ್ರೋಶದ ಕಮೆಂಟ್ಸ್ ಗಳ ನಡುವೆ ಒಂದು ಕಮೆಂಟ್ಸ್ ಬಹುಶಃ ಅಲ್ಲಿ ಚರ್ಚೆಗಳಾಗ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಹಾಗಾಗಿ ಆ ಕಮೆಂಟ್ಸ್ ಗಳನ್ನ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಆ ಕಮೆಂಟ್ಸ್ ಗಳನ್ನ ಸ್ವಲ್ಪ ಝೂಮ್ ಮಾಡ್ಬೇಕಂತ ಹೇಳಿ ನನ್ನ ಟೆಕ್ನಿಕಲ್ ಟೀಮ್ಗೆ ನಾನು ತೋರಿಸ್ತಾ ಇದ್ದೇನೆ. ದಯಮಾಡಿ ಝೂಮ್ ಮಾಡಬೇಕು. ಬಹುಶಃ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅತ್ಯಂತ ಚರ್ಚೆಗೆ ಕಾರಣವಾಗಿರುವಂತಹ ವಿಚಾರ ಅನೇಕ ಕಮೆಂಟ್ಸ್ ಗಳು ಬರ್ತಾ ಇತ್ತು. ಇದರ ನಡುವೆ ಬಂದಿರುವಂತಹ ಒಂದು ಕಮೆಂಟ್ಸ್, ನಾನು ನೇರವಾಗಿ ಇಂತಹ ದೇಶ ದ್ರೋಹಿ ಚಟುವಟಿಕೆಗಳು ನಾವು ಎಂದೂ ಕೂಡ ಸಹಿಸಲ್ಲ. ನಾವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ದೇಶ ಅಂತ ಬಂದಾಗ, ರಾಷ್ಟ್ರ ಅಂತ ಬಂದಾಗ ಅದು ಪ್ರಮುಖವಾಗಿರುವಂತಹ ಆದ್ಯತೆ ಆಗಿರುತ್ತೆ. ಆ ಕಮೆಂಟ್ಸ್ ಗಳನ್ನ ಸ್ವಲ್ಪ ಝೂಮ್ ಮಾಡಿ ತೋರಿಸಿ. ಆ ಕಮೆಂಟ್ಸ್ ಗಳು ಕಾಣ್ತಾ ಇದೆ, ಆ ಫ್ಲಾಗ್ ಗಳು ಕಾಣ್ತಾ ಇದೆ. ಎಸ್, ಮೇಲ್ಗಡೆ ಹೋಗಿ. ಎಸ್, ಈ ಫ್ಲಾಗ್ ಗಳು ಕಾಣ್ತಾ ಇದೆ. ಜನಸಾಮಾನ್ಯರು ನೋಡ್ಬೇಕಾಗುತ್ತೆ. ಎಸ್, ಯಾವ ದೇಶದ ಫ್ಲಾಗ್ ಅನ್ನುವಂಥದ್ದು ಇದು ಕಾಣಬೇಕಾಗುತ್ತೆ. ಕೆಳಗಡೆ ಹೋಗ್ಲಿ ಕಮೆಂಟ್ಸ್ ಗಳು. ಎಸ್, ಇದು ಕಮೆಂಟ್ಸ್ ಗಳು ಕಾಣ್ತಾ ಇದೆ ನೋಡಿ. ಯಾವ ದೇಶದ ಫ್ಲಾಗ್ ಅನ್ನುವಂಥದ್ದನ್ನ ಗಮನಿಸಬೇಕು. ಇದು ಎಲ್ಲಿಂದ ಬಂತು ಅನ್ನುವಂಥದ್ದು ಗಮನಿಸಬೇಕು ನಾವು ಇಲ್ಲಿ. ಯಾವ ದೇಶದ ಫ್ಲಾಗ್ ಅಂಡ್ ಎಲ್ಲಿಂದ ಬಂತು ಅಂಡ್ ಯಾಕೆ ಬಂತು, ಯಾಕೆ ಇಲ್ಲಿಗೆ ಬಂತು ಅನ್ನುವಂತಹ ಪ್ರಶ್ನೆ. ಈ ಪ್ರಶ್ನೆಗಳನ್ನು ಎತ್ತುತ್ತಾ ಈ ಒಂದು ಗೊಂದಲಗಳು ಏನಿದೆ, ಈ ಒಂದು ಪರ ವಿರೋಧವಾಗಿರುವಂತಹ ಚರ್ಚೆಗಳು ಏನಿದೆ, ಈ ಚರ್ಚೆಗಳು ಎತ್ತ ಹೋಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ಈ ಒಂದು ಕಮೆಂಟ್ಸ್ ಗಳು ಹೊಸ ಚರ್ಚೆಯನ್ನ ಹುಟ್ಟು ಹಾಕಿರುವಂತದ್ದು.
ಎಸ್ ಓಕೆ ಎಸ್, ಇದು ಇವತ್ತಿನ ಕಾರ್ಯಕ್ರಮದಲ್ಲಿ ಅನೇಕ ಕಮೆಂಟ್ಸ್ ಗಳ ಮಧ್ಯೆ ಒಂದು ಕಮೆಂಟ್ಸ್ ನಾನು ನೋಡ್ತಾ ಇದ್ದೆ, ತುಂಬಾನೇ ವೈರಲ್ ಆಗ್ತಾ ಇತ್ತು. ಜೊತೆಗೆ ಅಲ್ಲಿ ಚರ್ಚೆಗಳು ಶುರುವಾಗಿತ್ತು. ಏನು ಅಂತ ನೋಡಿದಾಗ ಈ ಒಂದು ಫ್ಲಾಗ್ ಬಂದಿತ್ತು. ಯಾವ ಫ್ಲಾಗ್ ಅನ್ನುವಂಥದ್ದು ಬಹುಶಃ ಇನ್ನು ನೋಡಬೇಕಾಗುತ್ತೆ. ತಮ್ಗಳ ಮುಂದೆ ಇಟ್ಟಿದ್ದೇನೆ, ಸಾರ್ವಜನಿಕರ ಮುಂದೆ ಇಟ್ಟಿದ್ದೇನೆ, ಜನಸಾಮಾನ್ಯರ ಮುಂದೆ ಇಟ್ಟಿದ್ದೇನೆ. ತಾವುಗಳು ಗಮನಿಸಿದ್ದೀರಾ ಆ ಫ್ಲಾಗ್ ಯಾಕೆ ಇಲ್ಲಿಗೆ ಬಂತು ಅನ್ನುವಂತ ಪ್ರಶ್ನೆ, ಯಾಕೆ ಆ ಚರ್ಚೆ ಆಯ್ತು ಅನ್ನುವಂತ ಪ್ರಶ್ನೆ, ಇದೆಲ್ಲದರ ನಡುವೆ ದೊಡ್ಡ ಗೊಂದಲ, ಆತಂಕ, ಭಯ, ಜೊತೆಗೆ ಈ ಒಂದು ಏನು ಸೃಷ್ಟಿ ಆಗ್ತಾ ಇದೆ ನೋಡಿ, ಈ ಪರಿಸರ ಅನ್ನುವಂಥದ್ದು ಏನಿದೆ, ಈ ಒಂದು ನಮ್ಮ ಸಮಾಜ ಅನ್ನುವಂಥದ್ದು ಏನಿದೆ, ಶಾಂತಿ ಕದಡುವಂತ ಕೆಲಸಗಳು ಆಗ್ತಾ ಇರುವಂತದ್ದು ಸತ್ಯದ ವಿಚಾರ. ಹಾಗಾಗಿ ಅಂತಹ ಒಂದು ಶಾಂತಿ ಕದಡುವಂತಹ ಯಾವುದೇ ಕೆಲಸಗಳು ಆಗದೇ ಇರಲಿ, ನಮ್ಮ ಕರಾವಳಿ ಭಾಗ, ನಮ್ಮ ರಾಜ್ಯ, ನಮ್ಮ ದೇಶ ಶಾಂತಿಯುತವಾಗಿರ್ಲಿ ಅನ್ನುವಂಥ ನಮ್ಮ ಒಂದು ಹಾರೈಕೆ. ಜೊತೆಗೆ ಆ ಒಂದು ಫ್ಲಾಗ್ ಯಾವುದು, ಯಾಕೆ ಅಲ್ಲಿ ಬಂತು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಬೇಕಾಗಿದೆ. ಜೊತೆಗೆ ವಿದ್ಯಾರ್ಥಿಗಳು, ವಿದ್ಯಾರ್ಥಿ ಸಮೂಹ ಕಲಿಬೇಕು. ಕಲಿಯುವಂತಹ ವಯಸ್ಸಿನಲ್ಲಿ ಇಂತಹ ಒಂದು ಹೋರಾಟಗಳು, ಪ್ರತಿಭಟನೆ, ನಮ್ಮ ಹಕ್ಕುಗಳನ್ನು ನಾವು ಕೇಳಲೇಬೇಕು. ನೋ ಡೌಟ್ ಹಕ್ಕುಗಳನ್ನು ಕೇಳಲೇಬೇಕು. ಅಟ್ ದ ಸೇಮ್ ಟೈಮ್ ನಮ್ಮ ಶಿಕ್ಷಣ, ನಮ್ಮ ಹಕ್ಕುಗಳ ವಿಚಾರಗಳಲ್ಲಿ ದಾರಿ ತಪ್ಪುವಂತ ಕೆಲಸ ಎಲ್ಲೂ ಕೂಡ ಆಗಬಾರದು ಅನ್ನೋದು ನನ್ನ ಒಂದು ವಿಚಾರ. ಹಾಗಾಗಿ ನಾನು ನೇರವಾಗಿ ತಮ್ಮ ಹಕ್ಕುಗಳಿಗೋಸ್ಕರ ಹೋರಾಟವನ್ನ ಮಾಡಿ ಸರಿಯಾದ ದಾರಿಯಲ್ಲಿ ಮಾಡಿ ಅನ್ನೋದು ನಮ್ಮ ಒಂದು ಹಾರೈಕೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಗಣ್ಯ ವ್ಯಕ್ತಿಗಳು, ಆತ್ಮೀಯವಾಗಿರುವಂತಹ ಧನ್ಯವಾದಗಳು. ಮೊದಲದಾಗಿ ಫಾತಿಮಾ ಉಸ್ಮಾನ್ ಅವರು, ಮೇಡಮ್ ಥ್ಯಾಂಕ್ ಯು ಮೇಡಮ್. ರಾಜ್ಯ ಸಮಿತಿ ಸದಸ್ಯೆ CFI, ಜೊತೆಗೆ ಆಶಾ ಜಗದೀಶ್ ಅವರು, ಮಾಜಿ ರಾಷ್ಟ್ರೀಯ ಪರಿಷತ್ ಸದಸ್ಯರು ಬಿಜೆಪಿ, ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಮ್ಮ ಜೊತೆ ಸುರಯ್ಯ ಅಂಜುಮ್ ಅವರು, ಯುವ ಕಾಂಗ್ರೆಸ್ ವಕ್ತಾರೆ, ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಭಾರತಿ ಪ್ರಭು ಅವರು, ಅಧ್ಯಕ್ಷರು ABVP ಮಂಗಳೂರು, ಥ್ಯಾಂಕ್ ಯು ಸೋ ಮಚ್. ಎಸ್, ಎಲ್ರಿಗೂ ಕೂಡ ಧನ್ಯವಾದಗಳು. ಎಸ್ ವೀಕ್ಷಕರು, ಇದು ಇವತ್ತಿನ ವಿಶೇಷ ಹಿಜಾಬ್ ಕೇಸರಿ ಜೊತೆಗೆ ನೀಲಿ ವಾರ್ ಸೇರಿಕೊಂಡಿರುವಂತದ್ದು. ಸರ್ಕಾರದ ಆದೇಶಕ್ಕೆ ಬೆಲೆ ಇಲ್ಲ. ನಾಳೆ ದಿನ ನೋಡಬೇಕು ಹೈಕೋರ್ಟ್ ತೀರ್ಪಿನತ್ತ ಎಲ್ಲರ ಚಿತ್ತ. ಬೆಲೆ ಕೊಡ್ತಾರ ಕೊಡಲ್ವಾ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ. ಇದು ಕೇಸರಿ ಶಾಲ್ ಹಾಕಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಅಪ್ಲೈ ಆಗುತ್ತೆ. ಜೈ ಶ್ರೀರಾಮ್ ಘೋಷಣೆ ಹಾಕುವಂತಹ ವಿದ್ಯಾರ್ಥಿಗಳು ಅಪ್ಲೈ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಅಪ್ಲೈ ಆಗುತ್ತೆ. ಎಸ್, ಈ ಜೊತೆಗೆ ಒಂದು ಮಾತು, ಈ ಹಿಂದಿನ ಕೂಡ ಹಿಜಾಬ್ ಹಾಕಿಕೊಂಡು ಬರ್ತಾ ಇದ್ರು ವಿದ್ಯಾರ್ಥಿಗಳು, ಅದು ಯಾವುದೇ ರೀತಿಯ ಸಮಸ್ಯೆ ಆಗಿರ್ಲಿಲ್ಲ. ಆದ್ರೆ ಈಗ ಯಾಕೆ ಬಂತು ಅನ್ನೋ ಪ್ರಶ್ನೆಯೂ ಕೂಡ ನಮ್ಮ ಕಣ್ಣ ಮುಂದೆ ಇದೆ. ಯಾರು ಇದಕ್ಕೆ ಹೊಣೆ ಅನ್ನೋ ಪ್ರಶ್ನೆ ಬರುತ್ತೆ. ಈ ಹಿಂದೆ ಕೂಡ ವಿದ್ಯಾರ್ಥಿನಿಯರ ಹಕ್ಕು ಶಿಕ್ಷಣ ಪಡೆದುಕೊಳ್ಳುವಂಥದ್ದು, ಆ ಹಕ್ಕಿಗೋಸ್ಕರ ಹೋರಾಟ ನಾವು ಕೂಡ ಮಾಡ್ತೀವಿ. ಯಾವತ್ತೂ ಕೂಡ ದಾರಿ ತಪ್ಪುವಂತ ಕೆಲಸ ಆಗಬಾರ್ದು. ಆ ವಿದ್ಯಾರ್ಥಿನಿಗಳಿಗೆ ಶಿಕ್ಷಣ ಕೊಡ್ಲೇಬೇಕಾಗುತ್ತೆ, ಶಿಕ್ಷಣ ಸಿಗ್ಲೇಬೇಕಾಗುತ್ತೆ. ಇಷ್ಟು ದಿನ ಇಲ್ಲದಂತಹ ಈ ಹಿಜಾಬ್ ವಿಚಾರ ಏನಿದೆ ಅಂದ್ರೆ, ನಾನು ಹೋದಾಗ್ಲೂ ಕೂಡ ಹಿಜಾಬ್ ಧರಿಸಿಕೊಂಡು ವಿದ್ಯಾರ್ಥಿನಿಯರು ಬರ್ತಾನೆ ಇದ್ರು, ಯಾವುದೇ ರೀತಿಯ ಸಮಸ್ಯೆ ಆಗಲಿಲ್ಲ. ಆದ್ರೆ ಈಗ ಯಾಕೆ ಏಕಾಏಕಿ ಆಗಿದೆ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಈ ಪ್ರಶ್ನೆಗಳ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನ ಕೊನೆಗೊಳಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಳ್ಳ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಲೆಫ್ಟ್